ಕ್ಷೇತ್ರ ಸದಸ್ಯರುಗಳು, ಅದೇ ರೀತಿ SDMC ಸದಸ್ಯರುಗಳು, ಅದೇ ರೀತಿ ಊರಿನ ವಿದ್ಯಾಭಿಮಾನಿಗಳು, ಸ್ಥಳೀಯ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಕಾರ್ಯಾಧ್ಯಕ್ಷರು ಮತ್ತು ಅಲ್ಲಿಯ ಸಿಬ್ಬಂದಿ ವರ್ಗದವರು, ಅದೇ ರೀತಿ ಹೈಸ್ಕೂಲ್ನ ಪುಟಾಣಿಗಳು, ಊರ ವಿದ್ಯಾಭಿಮಾನಿಗಳು, ನಮ್ಮ ಪೋಷಕರು, ಅದೇ ರೀತಿ ನಮ್ಮ ಶಾಲೆಯ ಮತ್ತು ಪುಟಾಣಿಗಳು, ಸಹೋದ್ಯೋಗಿ ಮಿತ್ರರೆಲ್ಲರೂ ಇಲ್ಲಿ ಆಸೀನರಾಗಿದ್ದಾರೆ. ನಿಮಗೆಲ್ಲರಿಗೂ ಒಟ್ಟಾಗಿ ತುಂಬ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಇವತ್ತು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡ್ತಿದ್ದಾರೆ ನಮ್ಮ ಮಾಧ್ಯಮ ಮಿತ್ರರು, ಸುದ್ದಿ ಮಾಧ್ಯಮ ಮಿತ್ರರವರು. ಸರ್, ನಿಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ SDMC ಅಧ್ಯಕ್ಷರಾದಂಥ ಸೋಮೇಶ್ ಅವರು ನೆರವೇರಿಸಿಕೊಡ್ಬೇಕು ಅಂತೇಳಿ ಸರ್ ಆತ್ಮೀಯ ಕಾರ್ಯಕ್ರಮದಲ್ಲಿ ನಮ್ಮ ವಾರ್ಷಿಕೋತ್ಸವ ಮತ್ತು ಅಕ್ಷರದಾಸೋಹದ ಬಹುದಿನ ಶಾಲೆ ಮತ್ತು ತರಗತಿ ಕೊಠಡಿಗಳ ಉದ್ಘಾಟನೆ, ನೂತನ ಕೊಠಡಿಗಳ ಶಿಲಾನ್ಯಾಸ, ಈ ಗಳಿಗೆಯಿಂದ ಶ್ರೀ ಕ್ಷೇತ್ರ ದಿಗ್ವಿಜಯನ ಮಾಡಿದ ಗಳಿಗೆಯಿಂದ ನಮ್ಮಲ್ಲಿ ಈ ವರ್ಷದ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಈಗ ಧ್ವಜಾರೋಹಣ ಮಾಡಿದಂಥ ನಮ್ಮ SDMC ಅಧ್ಯಕ್ಷರು ಸಭೆಯನ್ನು ಉದ್ದೇಶಿಸಿ ಮಾತಾಡುತ್ತಿದ್ದಾರೆ. ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರವನ್ನು ಯಾಚಿಸಿದ್ದಾರೆ. ಇವತ್ತು ಈ ಕ್ಷಣದಿಂದ ನಾಳೆ ಬೆಳಗಿನ ನಂತರ ನಡೆಯುವ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪೂರ್ಣ ಸಹಕಾರವನ್ನು ಯಾಚಿಸುತ್ತಾ ಈ ಕಾರ್ಯಕ್ರಮಕ್ಕೆ ಈ ನಮ್ಮ ಶಾಲಾ ಕಾರ್ಯಕ್ರಮಕ್ಕೆ ಕೊಡುಗೆಯಾಗಿ ನೀಡುವಂತಹ ಪೋಷಕರು, ವಿದ್ಯಾಭಿಮಾನಿಗಳು, ದಯಮಾಡಿ ನೀವೇನಾದರೂ ಕೊಡುವುದಿದ್ರೆ ನಮ್ಮ ಶಾಲೆಯ ಅತಿಥಿ ಶಿಕ್ಷಕ ಆಗಿರುವಂತಹ ಶ್ರೀಮತಿ ಜ್ಯೋತಿ ಮೇಡಮ್ ಇವರನ್ನ ಸಂಪರ್ಕಿಸಬೇಕಾಗಿ ವಿನಂತಿ. ಇಂದು ನಮ್ಮ ಶಾಲೆಯಲ್ಲಿ ಮಕ್ಕಳ ಹಬ್ಬ ನಡೀತಾ ಇದೆ. ಶಾಲೆಯ ಹೊಸ ಕೊಠಡಿಗಳ ಉದ್ಘಾಟನೆ, ಮಕ್ಕಳಿಗೆ ಕುತೂಹಲವೋ ಕುತೂಹಲ, ಎಲ್ಲರಿಗೂ ಮನಸ್ಸಿನಲ್ಲೇನೋ ಒಂದು ಪುಳಕ, ಮಕ್ಕಳ ಮನದಲ್ಲಿ ಮಂದಹಾಸ, ಅವರ ಕನಸಿಗೆ ಒಂದು ಬುನಾದಿ. ಈ ಎಲ್ಲ
ಯೋಜನೆಯ ಮೂಲಕ ಮಕ್ಕಳಿಗೆ ಕಲಿಯಲು ಅಗತ್ಯವಾಗಿ ಬೇಕಾಗುವಂತಹ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಜನಪ್ರಿಯ ಶಿಕ್ಷಕರಾಗಿರುವಂತಹ ಶ್ರೀ ಸಂಜೀವ್ ಮಠಂದೂರ್ ಸರ್ ಅವರು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಈಗೇನೋ ನಾವೆಲ್ಲರೂ ಕಾತುರದಿಂದ ಕಾಯುತ್ತಿರುವಂತಹ ಶಾಲಾ ಅಕ್ಷರದಾಸೋಹ ಭೋಜನ ಶಾಲೆ ಹಾಗೂ ತರಗತಿ ಕೊಠಡಿಗಳ ಉದ್ಘಾಟನೆ ಮತ್ತು ನೂತನ ಕೊಠಡಿಗಳ ಶಿಲಾನ್ಯಾಸ ಹಾಗೂ ಶಾಲಾ ವಾರ್ಷಿಕೋತ್ಸವ 2022-23 ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ. ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಪೋಷಕರು, ವಿದ್ಯಾಭಿಮಾನಿಗಳು, ಅತಿಥಿಗಳು ದಯಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಉಷಾ ಉಳಿಯ ಮೇಡಮ್ ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮ್ಮನ್ನ ನಾವು ಇಲ್ಲಿ ಗುರುತಿಸಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯಕ ಇಂಜಿನಿಯರ್ ಪುತ್ತೂರು ಶ್ರೀ ಸಂದೀಪ್ ಸರ್ ತಾವು ಕೂಡ ಆಗಮಿಸಿದ್ದೀರಿ. ತಮಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ. ಪ್ರೌಢಶಾಲೆಯ ಮಾಜಿ ಕಾರ್ಯಾಧ್ಯಕ್ಷರು ಹಸೀನಾರ್ ಹಾಜಿ ಸರ್ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ನಾವಿಂದು ಸೇರಿ ಶಾಲೆಯ ಸಂಪೂರ್ಣ ಅಭಿವೃದ್ಧಿಗೆ ಮುನ್ನುಡಿಯಂತೆ
ಪ್ರಮುಖವಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಶಾಲಾ ಅಕ್ಷರ ದಾಸೋಹ, ಭೋಜನ ಶಾಲೆ ಹಾಗೂ ತರಗತಿ ಕೊಠಡಿಗಳ ಉದ್ಘಾಟನೆ, ನೂತನ ಕೊಠಡಿಗಳ ಶಿಲಾನ್ಯಾಸ, ಶಾಲಾ ವಾರ್ಷಿಕೋತ್ಸವ, ಈ ಎಲ್ಲ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಗಣ್ಯಾತಿ ಗಣ್ಯರನ್ನ ಇಲ್ಲಿ ಸ್ವಾಗತಿಸ್ತಾ ಇದ್ದೇವೆ.
ಶಾಲಾ ಅಕ್ಷರದಾಸೋಹ ಭೋಜನ ಶಾಲೆ ಹಾಗೂ ತರಗತಿ ಕೊಠಡಿಗಳ ಉದ್ಘಾಟನೆ ಮತ್ತು ನೂತನ ಕೊಠಡಿಗಳ ಶಿಲಾನ್ಯಾಸ ಹಾಗೂ ಶಾಲಾ ವಾರ್ಷಿಕೋತ್ಸವ 2022-23 ದಿನಾಂಕ 10 ಅಂದ್ರೆ ಇಂದು ಶನಿವಾರ ಇನ್ನೇನು ಆಗಲೇ ನಮ್ಮ ಶಾಲೆಯ ಧ್ವಜಾರೋಹಣ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ನಾವೆಲ್ಲರೂ ಎದುರು ನೋಡುತ್ತಿರುವಂತಹ ಹವಾನಿಯಂತ್ರಿತ ಭೋಜನ ಶಾಲೆ ಕಟ್ಟಡಗಳ ಉದ್ಘಾಟನೆ, ತರಗತಿ ಕೊಠಡಿಗಳ ಉದ್ಘಾಟನೆ, ನೂತನ ಕೊಠಡಿಗಳ ಶಿಲಾನ್ಯಾಸ ಮತ್ತು ಶಾಲಾ ವಾರ್ಷಿಕೋತ್ಸವ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ SMC ಸರ್ವ ಸದಸ್ಯರು ವೇದಿಕೆಯ ಮುಂಭಾಗದಲ್ಲಿ ಇರಬೇಕಾಗಿ ವಿನಂತಿ. ನಮ್ಮ SDMCಯ ಸರ್ವ ಸದಸ್ಯರಲ್ಲಿ ಒಂದು ಮನವಿ, ಅತಿಥಿ ಸತ್ಕಾರ ಸಮಿತಿ ಮತ್ತು ಆಹಾರ ಸಮಿತಿ ಸದಸ್ಯರು ದಯಮಾಡಿ ವೇದಿಕೆಯಲ್ಲಿ ಬರಬೇಕು. ಅವರ ನಿಮ್ಮ ಜವಾಬ್ದಾರಿಯನ್ನ ಇಲ್ಲಿ ಹೇಳ್ತಾ ಇದ್ದೇವೆ. ಗಂಗಾಧರ್ ಎಲಿಯಾ, ಗೀತಾ ಗುಂಡ್ಯ, ಹರಿಣಿ ಕಾರದಕೋಡಿ, ಶಶಿಕಲಾ, ಲತಾ ಎಲಿಯಾ, ಜಯಂತಿ ಪುಷ್ಪ, ಜಗನ್ನ ಹರಿಜಾಲು, ಪ್ರಮೀಳಾ ಪಟಾರ್ತಿ, ಸತೀಶ್, ಸೀನಪ್ಪ, ಹರೀಶ್, ವೆಂಕಪ್ಪ ಹೆನ್ನಾಳ, ನೋಣಯ್ಯ ಪೂಜಾರಿ, ಹರೀಶ್ ಪಾಲೆತ್ತಡಿ, ಪದ್ಮನಾಮ ಪಾಲೆತ್ತಡಿ ಇವರೆಲ್ಲರೂ ಅತಿಥಿ ಸತ್ಕಾರಕ್ಕೆ ಎಲ್ಲರೂ ಸಜ್ಜಾಗಬೇಕು. ಹಾಗೇನೆ ಸಭಾಂಗಣ ವ್ಯವಸ್ಥೆಯಲ್ಲಿ ಚೆನ್ನಕೇಶವ ಕನ್ಯಾನ, ಜಕಾರಿಯಾ, ಸುಧಾಕರ್ ಕಜೆ, ರೇವತಿ ಸರ್ ತಾವು ಕೂಡ ಈ ವೇದಿಕೆಗೆ ಸಭಾಂಗಣ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಸ್ವಚ್ಛತಾ ಸಮಿತಿಯಲ್ಲಿ ಲೋಕೇಶ್ ಓನಡ್ಕ, ತಿಮ್ಮಪ್ಪ ಗೌಡ, ವಸಂತ ಕಜೆ, ಸುಂದರ, ಕಮಲ ಪಿಲಿಪಂಜರ, ಆಶಲತಾ ಪಡ್ಜೊಟ್ಟು, ಜಯಂತಿ ಪಾಲೆತಡಿ, ಹೇಮಾವತಿ ಮುಡಿಪು, ದಯವಿಟ್ಟು ನೀವು ಈ ಒಂದು ಸ್ವಚ್ಛತಾ ಸಮಿತಿಯ ಕಾರ್ಯವನ್ನ ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಯಾವುದೇ ಕಾರಣಕ್ಕೂ ಗೇಟ್ನಿಂದ ಆ ಕಡೆಗೆ ಹೋಗಬಾರ್ದು. ಹಾಗೆಯೇ ಉಪಹಾರದ ವ್ಯವಸ್ಥೆ ವೇದಿಕೆಯ ಮುಂಭಾಗದಲ್ಲಿ ಇರುವುದು. ಆದಷ್ಟು ನೀವು ಉಪಹಾರವನ್ನು ಸ್ವೀಕರಿಸಿ ಆ ಸ್ವೀಕರಿಸಿದಂತಹ ಪಾತ್ರೆಗಳನ್ನ ವ್ಯವಸ್ಥಿತವಾಗಿ ಜೋಡಿಸಿ ಇಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಹಿರೇಬಂಡಾಡಿಯ ಅಧ್ಯಕ್ಷರಾಗಿರುವಂತಹ ಚಂದ್ರಾವತಿ ಸೀತಾರಾಮ್ ಮೇಡಮ್ ತಮಗೂ ಹೃತ್ಪೂರ್ವಕವಂತಹ ಸ್ವಾಗತ. ಹಾಗೇನೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ನಿತಿನ್ ತಾಡೆತಡಿ ಸರ್ ತಾವು ಕೂಡ ಈ ಒಂದು ಕಾರ್ಯಕ್ರಮ ಬಂದಿದ್ದೀರಿ. ನಿಮಗೆ ಗುರುತಿಸಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದೀರಿ. ನಾವೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮನ್ನ ಗುರುತಿಸಿದ್ದೇವೆ ಎಂದು ಹೇಳಲು ನಾವು ಹರ್ಷಿಸ್ತಾ ಇದ್ದೇವೆ.
ಆದಷ್ಟು ನೀವು ಈ ಕಾರ್ಯಕ್ರಮದಲ್ಲಿ ಶಿಸ್ತಿನಿಂದ ವರ್ತಿಸಿ ಶಾಲೆಯ ಘನತೆಯನ್ನು ಹೆಚ್ಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ವಿದ್ಯಾರ್ಥಿ ಸ್ವಯಂ ಸೇವಕರು ಚಿಕ್ಕ ಮಕ್ಕಳ ಒಂದು ಚಲನವಲನಗಳನ್ನ ನೋಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಮಕ್ಕಳೇ, ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಚೇರ್ಗಳ ವ್ಯವಸ್ಥೆ ಇದೆ. ಬಂದಂತ ಅತಿಥಿಗಳನ್ನ ಗೌರವಪೂರ್ವಕದಿಂದ ಕುಂದಿರಿಸುವುದು ಕೆಲಸ ನಿಮ್ಮದಾಗಬೇಕು. ಮಕ್ಕಳು ಎಲ್ಲರೂ ಆಚೆ ಈಚೆ ಓಡಾಡ್ತಿದ್ದಂತ ಎಲ್ಲ ಮಕ್ಕಳು ವೇದಿಕೆಯ ಮುಂಭಾಗದಲ್ಲಿ ಕೂತ್ಕೊಳ್ಬೇಕು. ಹಾಗೇನೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾಗಿರುವಂತಹ ವಾರಜ ಮೇಡಮ್, ತಾವು ಮಕ್ಕಳಿನ ವೇದಿಕೆಯ ಮುಂಭಾಗದಲ್ಲಿ ಶಿಸ್ತಿನ ವ್ಯವಸ್ಥೆನ ಮಾಡಿಕೊಡ್ಬೇಕಾಗಿ. ಹಾಗೆ ವಾಹನವನ್ನು ತಂದಿರುವವರು ಶಾಲಾ ಮುಂಭಾಗದಲ್ಲಿ ಈ ವಾಹನಗಳು ಅಡ್ಡದಿಡ್ಡಿಯಾಗಿ ನಿಲ್ಲಿಸಿರುತ್ತಾರೆ. ಆದಷ್ಟು ವಾಹನವನ್ನ ಸರಿಯಾದ ಕ್ರಮದಲ್ಲಿ ನಿಲ್ಲಿಸಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಾಹನಗಳಲ್ಲಿ ಆಗಮಿಸಿದಂತಹ ಪೋಷಕರಲ್ಲಿ ಒಂದು ವಿನವಿ, ವಾಹನಗಳನ್ನ ತಂದಿರುವಂತವರು ದಯಮಾಡಿ ಶಾಲಾ ಆವರಣದ ಒಳಗಡೆ ನಿಲ್ಲಿಸುವ ಬದಲಿಗೆ ಪಂಚಾಯತಿನ
ಭಾಗೀರಥಿ ಬಿ ಮೇಡಮ್ ಇವರು ಆಗಮಿಸಿರುತ್ತಾರೆ. ಅವರ ಉಪಸ್ಥಿತಿಯನ್ನು ನಾವು ಗುರುತಿಸಿರುತ್ತೇವೆ. ದಂಪತಿಗಳಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ನಿವೃತ್ತ ಮುಖ್ಯ ಗುರುಗಳು ದೇವಮ್ಮ ಕುಬಲ ಮೇಡಮ್ ಇವರ ಉಪಸ್ಥಿತಿಯನ್ನು ಕೂಡ ನಾವು ಗಮನಿಸಿರುತ್ತೇವೆ. ಮೇಡಮ್ ತಮಗೆ ಹಾರ್ದಿಕ ಸ್ವಾಗತವನ್ನು ನಾವು ಶಾಲಾ ಪರವಾಗಿ ಕೋರುತ್ತಿದ್ದೇವೆ.
ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಜಾರಾಮ್ ಕೆಬಿ ದಂತವೈದ್ಯರು ಗಿರಿಜಾ ಕ್ಲಿನಿಕ್ ಉಪ್ಪಿನಂಗಡಿ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ. ಹಾಗೇನೆ ರವೀಂದ್ರ ಶೆಟ್ಟಿ ದರ್ಬೆ ಸರ್ ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ನಿಮಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಪುಷ್ಪಾವತಿ ವರ್ಗಾವಣೆಗೊಂಡ ಶಿಕ್ಷಕರು, ಶಾರದಾ ಎಲಿಯಾ ನಿವೃತ್ತ ಅಡುಗೆ ಸಹಾಯಕರು, ಅದೇ ರೀತಿ ಉಮೇಶ್ ನಾಯ್ಕ ಮಾಜಿ ಎಸ್ಡಿಎಂಸಿ ಸದಸ್ಯರು, ಶಾಂಭವಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮಾಜಿ ಎಸ್ಡಿಎಂಸಿ ಸದಸ್ಯರು, ಲತಾ ಹೊಸಮನೆ ಮಾಜಿ ಎಸ್ಡಿಎಂಸಿ ಸದಸ್ಯರು. ನಾವು ಹೇಳಿದ ಇದಿಷ್ಟು ಜನ ಬಂದಿದ್ರೆ ದಯವಿಟ್ಟು ನೀವು ವೇದಿಕೆಯ ಮುಂಭಾಗದಲ್ಲಿರುವಂತಹ ಮುಖ್ಯ ಅತಿಥಿಗಳ ಆಸನದಲ್ಲಿ ಬಂದು ಆಸನ ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಲ್ಲಿ ಒಂದು ಮನವಿ, ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಆಸನಗಳು ಖಾಲಿದೆ. ದಯಮಾಡಿ ಯಾವುದೇ ಆಸನಗಳನ್ನ ಬಿಟ್ಟು ಹಿಂದಕ್ಕೆ ಕುಳಿತುಕೊಳ್ಳುವ ಬದಲು ಎದುರಿಗೆ ಬಂದು ಎಲ್ಲರೂ ಆಸನ ಸ್ವೀಕಾರವನ್ನ ಮಾಡಬೇಕು. ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳೆಲ್ಲರೂ ಇಲ್ಲಿಗೆ ಆಗಮಿಸುತ್ತಿರುವಂತಹ ಎಲ್ಲ ಪೋಷಕರನ್ನ ಅತಿಥಿಗಳನ್ನ ಆಸನಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕಾಗಿ ಇಲ್ಲಿ ನಮಗೆ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ದಯಮಾಡಿ ಇಲ್ಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯಾತಿಗಣ್ಯರನ್ನ ಆಸನದ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ನಮ್ಮ ಶಾಲಾ ಎಸ್ಟಿಎಂಸಿ ಲತಾ ಇಲಿಯಾ ಜಯಂತಿ ಪುಷ್ಪ ಜಗನ್ನಾಥ್ ಆರಿಜಾಲು ಪ್ರಮೀಳಾ ಪಟಾರ್ತಿ ಸತೀಶ್ ಶೀನಪ್ಪ ಹರೀಶ್ ವೆಂಕಪ್ಪ ಎನ್ನಾಳ ನೋಡಯ್ಯ ಪೂಜಾರಿ ಹರೀಶ್ ಪಲೆತಡಿ ಪದ್ಮನಾಭ ಪಲೆತಡಿ ಈ ಇಷ್ಟು ಸದಸ್ಯರು ದಯಮಾಡಿ ಅತಿಥಿ ಸತ್ಕಾರಕ್ಕೆ ತಾವು ಅನುವು ಮಾಡಿಕೊಡ್ಬೇಕು. ಅಲ್ಲಿ ಅತಿಥಿ ಸತ್ಕಾರಕ್ಕೆ ಯಾವುದೇ ಸದಸ್ಯರು ಇಲ್ಲ ಅಂತ ಒಂದು ಮಾಹಿತಿ ಬಂದಿದೆ. ದಯಮಾಡಿ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಗಣ್ಯತಿ ಗಣ್ಯರನ್ನ ಅತಿಥಿ ಸತ್ಕಾರ ಮಾಡಲು ತಾವು ಹೋಗಿ ಅವರನ್ನ ಸ್ವಾಗತ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ. ಈ ಒಂದು ಕಾರ್ಯಕ್ರಮದ ಅತಿಥಿ ಸತ್ಕಾರದಲ್ಲಿ ನಮ್ಮ ಶಾಲೆಯ ಭವ್ಯ ಮೇಡಮ್ ಹಾಗೂ ಮುಖ್ಯ ಅಡುಗೆ ಸಿಬ್ಬಂದಿಯಾಗಿರುವಂತಹ ನಮ್ಮ ಯಮನಕ್ಕ ದಯಮಾಡಿ ಅತಿಥಿ ಸತ್ಕಾರಕ್ಕೆ ತಾವೆಲ್ಲರೂ ಅಲ್ಲಿ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಶಾಲೆಯ ಹಿರಿಯ ಶಿಕ್ಷಕ ಆಗಿರುವಂತಹ
ಮಾರ್ಸೆಲಾ ಮೇಡಮ್ ಹಾಗೂ ಫೆಲ್ಸಿಡಯಸ್ ಮ್ಯಾಮ್ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದೀರಿ. ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡ್ಬೇಕಾಗಿ ನಾವಿಲ್ಲಿ ಗುರುಸ್ತಾ ಇದ್ದೇವೆ. ದಯಮಾಡಿ ಆಸನ ಸ್ವೀಕಾರ ಮಾಡಬೇಕು. ಶಾಲಾ ವಿದ್ಯಾರ್ಥಿಗಳು ದಯಮಾಡಿ ಗಮನಿಸಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ಎಲ್ಲ ಪೋಷಕರಿಗೆ, ಗಣ್ಯ ವ್ಯಕ್ತಿಗಳಿಗೆ, ಅತಿಥಿಗಳೆಲ್ಲರಿಗೂ ಆಸನದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಮಕ್ಕಳು ಯಾವುದೇ ಕಾರಣಕ್ಕೂ ಅಡ್ಡಾದಿಡ್ಡಿಯಾಗಿ ಓಡಬಾರದು. ಬಂದಂತ ಅತಿಥಿಗಳಿಗೆ ಸತ್ಕಾರ ಮಾಡುವ ಕೆಲಸ ನಮ್ದಾಗಬೇಕು. ನಮ್ಮ ಶಾಲೆಯ ದೊಡ್ಡ ಮಕ್ಕಳು, ಹಿರಿಯ ವಿದ್ಯಾರ್ಥಿಗಳೆಲ್ಲರೂ ಬಂದಂತ ಅತಿಥಿಗಳನ್ನ ಗೌರವಿಸುವ ಕೆಲಸ ಆಗಬೇಕು. ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಇನ್ನೋರ್ವ ಶಿಕ್ಷಕಿ ಶ್ರೀಮತಿ ತಿಲಕ ಪಿ ಇವರ ಆಗಮನವನ್ನು ಕೂಡ ನಾವು ಗುರುತಿಸಿದ್ದೇವೆ. ಮೇಡಮ್, ತಮಗೆ ಹೃದಯಾಂತರಾಳದ ಸ್ವಾಗತವನ್ನ ಕೋರುತ್ತಿದ್ದೇವೆ.
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಶಿಕ್ಷಕರು, ಪರವೂರಿನ ಪೋಷಕರು, ಈ ಊರಿನ ಗಣ್ಯರು, ಪರವೂರಿನ ಗಣ್ಯರು, ಅತಿಥಿಗಳು ಎಲ್ಲರೂ ಆಗಮಿಸಿದ್ದೀರಿ. ನಾವು ನಿಮ್ಮನ್ನ ಗುರುತಿಸಿದ್ದೇವೆ. ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಆಸನ ಸ್ವೀಕಾರ ಮಾಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರು ದಯಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮದ ಸಭಾಂಗಣದ ಮುಂಭಾಗದಲ್ಲಿ ಬೆಳಗಿನ ಉಪಹಾರ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಯಮಾಡಿ ಇಲ್ಲಿ ಆಗಮಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳು, ಪೋಷಕರು, ಅಭಿಮಾನಿಗಳು, ವಿದ್ಯಾಭಿಮಾನಿಗಳು ದಯಮಾಡಿ ತಾವು ಬೆಳಗಿನ ಉಪಹಾರ ವ್ಯವಸ್ಥೆಯನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಶಾಲೆಗೆ ಆಗಮಿಸುತ್ತಿರುವಂತಹ ಎಲ್ಲ ಗಣ್ಯರನ್ನ ಗುರುತಿಸುವ ಕೆಲಸ ನಮ್ಮ ಶಾಲೆಯ SMC ಪೋಷಕರು, ವಿದ್ಯಾರ್ಥಿಗಳಿಂದ ಆಗಬೇಕು. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ದಯಮಾಡಿ ಆಚೆ ಈಚೆ ಯಾರು ಕೂಡ ಓಡಾಡಬಾರ್ದು. ಬಂದಂತಹ ಅತಿಥಿಗಳಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ತಾವು ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ಶಿಸ್ತಿನ ಕಾಪಾಡ್ಕೊಳ್ಬೇಕು. ಯಾರು ಕೂಡ ಆಚೆ ಈಚೆ ಓಡಾಡುವಾಗಿಲ್ಲ. ವಿದ್ಯಾರ್ಥಿಗಳು ಯಾರೆಲ್ಲ ನೀವು ಸೈಡ್ ನಿಂತಿದ್ದೀರಿ ದಯಮಾಡಿ ಅಲ್ಲಿ ಆಸನದಲ್ಲಿ ಕೂತ್ಕೊಳ್ಬೇಕು. ಬಂದಂತಹ ಗಣ್ಯರಿಗೆ ಯಾವುದೇ ರೀತಿಯ ಉಪದ್ರವಗಳು ಆಗಬಾರ್ದು.
ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿಗೆ ಹವಾನಿಯಂತ್ರಿತ ಭೋಜನ ಶಾಲೆ, ಶಾಲಾ ಕೊಠಡಿಗಳು, ಶುದ್ಧ ಕುಡಿಯುವ ನೀರಿನ ಘಟಕಗಳು, ಸ್ಮಾರ್ಟ್ ಕ್ಲಾಸ್ ಉಪಕರಣಗಳು, ಇಂಟರ್ಲಾಕ್ ಅಳವಡಿಕೆ, ಸುಸಜ್ಜಿತ 20 ಶೌಚಾಲಯಗಳು, ಒಟ್ಟು 1,22,00,000ಕ್ಕೂ ಅಧಿಕ ಅನುದಾನ ಒದಗಿಸಿದ ಹಿರೇಬಂಡಾಡಿ ಗ್ರಾಮ ಪಂಚಾಯತ್ ಹಾಗೂ ಪುತ್ತೂರು ವಿಧಾನಸಭಾ ಕ್ಷೇತ್ರ ಮಾನ್ಯ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಸಂಜೀವ್ ಮಠಂದೂರ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರೇಬಂಡಾಡಿ ಗ್ರಾಮ ಪಂಚಾಯಿತಿಯ ಮಾಜಿ ಹಾಲಿ ಎಲ್ಲ ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಾವು ನಿಮ್ಮನ್ನ ಇಲ್ಲಿ ಗುರುತಿಸ್ತಾ ಇದ್ದೇವೆ. ದಯಮಾಡಿ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ.
ಹಲೋ. ಇನ್ನು ಕೆಲವೇ ಸಮಯದಲ್ಲಿ ನಾವು ಕಾತೂರದಿಂದ ಶಾಲಾ ಹಬ್ಬ ಹಾಗೂ ಶಾಲಾ ಅಕ್ಷರದಾಸೋಹ ಭೋಜನ ಶಾಲೆ ಮತ್ತು ತರಗತಿ ಕೊಠಡಿಗಳ ಉದ್ಘಾಟನೆ ಹಾಗೂ ನೂತನ ಕೊಠಡಿಗಳ ಶಿಲಾನ್ಯಾಸ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಶುರುವಾಗಲಿದೆ. ಬಂದಂತಹ ಎಲ್ಲ ಗಣ್ಯಾತಿ ಗಣ್ಯರು, ಅತಿಥಿಗಳು, ಪೋಷಕರು, ಊರ ಅಭಿಮಾನಿಗಳೆಲ್ಲರೂ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಇನ್ನು ಕೆಲವೇ ಸಮಯಗಳಲ್ಲಿ ಮಕ್ಕಳ ಕಲಿಕೆಗೆ ಸ್ಫೂರ್ತಿಯಾಗಿ ಶಾಲಾ ಅಕ್ಷರದಾಸೋಹ ಭೋಜನ ಶಾಲೆ ತರಗತಿ ಕೊಠಡಿಗಳ ಉದ್ಘಾಟನೆ, ನೂತನ ಕೊಠಡಿಗಳ ಶಿಲಾನ್ಯಾಸ ಈ ಎಲ್ಲ ಕಾರ್ಯಕ್ರಮಕ್ಕೆ ಇನ್ನೇನು ಮುನ್ನಡಿ ಬರೆಯಲಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಸಂಜು ಮಠಂದೂರ್. ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಶುರುವಾಗಲಿದೆ. ಉದ್ಘಾಟನೆ ಮಾಡಲು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಸಂಜು ಮಠಂದೂರ್ ಸರ್ ಅವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಆಗಮಿಸುತ್ತಿದ್ದಾರೆ. ದಯಮಾಡಿ ಎಲ್ಲರೂ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ.
ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಶಾಸಕರ ಆಗಮನ ಆಗ್ತಾ ಇದೆ. ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಶಿಸ್ತಿನಿಂದ ಬಂದಂತಹ ಅತಿಥಿಗಳಿಗೆ ಪೋಷಕರಿಗೆ ಸಹಕಾರ ನೀಡಬೇಕು. ಯಾರು ಕೂಡ ಅಡ್ಡದಿಡ್ಡಿಯಲ್ಲಿ ಓಡಾಡಬಾರದು. ನಮ್ಮನ್ನ ನೋಡಲು ಬೇರೆ ಶಾಲೆಯ ಎಲ್ಲ ಪೋಷಕರು, ಶಿಕ್ಷಕರು, ವಿದ್ಯಾಭಿಮಾನಿಗಳು, ಅತಿಥಿಗಳು ಎಲ್ಲರೂ ಬಂದಿರ್ತಾರೆ. ನಮ್ಮನ್ನೆಲ್ಲ ಗಮನಿಸ್ತಾರೆ. ಮಕ್ಕಳೇ, ದಯಮಾಡಿ ಶಿಸ್ತಿನ ಸಿಪಾಯಿಗಳಾಗಬೇಕು. ನೀವು ಶಿಸ್ತಲ್ಲಿ ನೀವು ನಿಮ್ಮ ಆಸನದಲ್ಲಿ ಇರಬೇಕು. ಆಚೀಚೆ ಓಡಾಡುವ ಹಾಗಿಲ್ಲ. ದಯಮಾಡಿ ಇಲ್ಲಿ ಆಗಮಿಸುತ್ತಿರುವಂತಹ ಎಲ್ಲ ಗಣ್ಯರ ಮನಸ್ಸಿಗೆ ನೀವು ಮುದವನ್ನು ನೀಡಬೇಕು. ಅವರಿಗೆ ಸಹಕಾರವನ್ನ ನೀಡ್ತಾ ಇರಬೇಕು. ಮಕ್ಕಳೆಲ್ಲರೂ ಯಾರು ಕೂಡ ಆಚೆ ಈಚೆ ಹೋಗಬಾರ್ದು. ಬಂದಂತಹ ಅತಿಥಿಗಳಿಗೆ ಆಸನದ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ನಮ್ಮ ಶಾಲೆಯ ಸ್ವಯಂ ಸೇವಕ ವಿದ್ಯಾರ್ಥಿಗಳು ಹಿಂದೆ ನಿಂತಿರುವಂತಹ ಪೋಷಕರನ್ನು ಮುಂದೆ ಕರೆದು ತಿಂದು ಉಳಿಸಿಕೊಳ್ಬೇಕು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು, ತಾಲೂಕು ಪಂಚಾಯತ್ ಪುತ್ತೂರು, ಗ್ರಾಮ ಪಂಚಾಯತ್ ಹಿರೇಬಂಡಾಡಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆಗೆ ಹವಾನಿಯಂತ್ರಿತ ಭೋಜನ ಶಾಲೆ, ಶಾಲಾ ಕೊಠಡಿಗಳು, ಶುದ್ಧ ಕುಡಿಯುವ ನೀರಿನ ಘಟಕಗಳು, ಸ್ಮಾರ್ಟ್ ಕ್ಲಾಸ್ ಉಪಕರಣಗಳು, ಇಂಟರ್ಲಾಕ್ ಅಳವಡಿಕೆ, ಸುಸಜ್ಜಿತ 20 ಶೌಚಾಲಯಗಳು, ಒಟ್ಟು 1,22,00,000ಕ್ಕೂ ಅಧಿಕ ಅನುದಾನ ಒದಗಿಸಿದ ಹಿರೇಬಂಡಾಡಿ ಗ್ರಾಮ ಪಂಚಾಯತ್ ಹಾಗೂ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಮಠಂದೂರ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. ಪೋಷಕರಲ್ಲಿ ಒಂದು ಮನವಿ, ಇಲ್ಲಿ ದ್ವಿಚಕ್ರ ವಾಹನದ ಬೀಗದ ಕೀ ಸಿಕ್ಕಿದೆ, ಗಾಡಿಯ ಕೀ ಇಲ್ಲಿದೆ. ದಯಮಾಡಿ ಯಾರ್ದು ಕಳವಾಗಿದೆ ಇಲ್ಲಿ ಬಂದು ತೆಗೆದುಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈಗ ತಾನೇ ಆಗಮಿಸಿರುವಂತಹ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಸಂಜೀವ್ ಮಠಂದೂರ್ ಸರ್, ಇನ್ನೇನು ನಾವೆಲ್ಲರೂ ಕಾತುರದಿಂದ ಕಾಯ್ತಿರುವಂತಹ ಭೋಜನ ಶಾಲೆ ಕಟ್ಟಡಗಳು ಉದ್ಘಾಟನೆಗೊಳ್ತಾ ಇದೆ. ದಯಮಾಡಿ ಇಲ್ಲಿ ಬಂದಿರುವಂತಹ ಎಲ್ಲ ಅತಿಥಿಗಳು ಕಟ್ಟಡ ಉದ್ಘಾಟನೆಯ ಸ್ಥಳಕ್ಕೆ ತೆರಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶಾಲೆಯ ವಿದ್ಯಾರ್ಥಿಗಳು ಎಲ್ಲರೂ ದಯಮಾಡಿ ಬಂದಂತಹ ಅತಿಥಿಗಳಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಕಾತುರದಿಂದ ಕಾಯ್ತಿರುವಂತಹ ಕಟ್ಟಡಗಳು ಈಗ ತಾನೇ ಉದ್ಘಾಟನೆ ಆಗಲಿದೆ ಮಾನ್ಯ ಶಾಸಕರಿಂದ.
ಮಕ್ಕಳು ದಯಮಾಡಿ ನೀವು ಸ್ಥಳವನ್ನ ಇಲ್ಲೇ ಆಕ್ರಮಣ ಮಾಡಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿ ಬಂದಂತ ಅತಿಥಿಗಳಿಗೆ ಸಹಕಾರ ಮಾಡಬೇಕು. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು, ತಾಲೂಕ್ ಪಂಚಾಯತ್ ಪುತ್ತೂರು, ಗ್ರಾಮ ಪಂಚಾಯತ್ ಹಿರೇಬಂಡಾಡಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ ಶಾಲಾ ಅಕ್ಷರದಾಸೋಹ ಭೋಜನ ಶಾಲೆ ಮತ್ತು ತರಗತಿ ಕೊಠಡಿಗಳ ಉದ್ಘಾಟನೆ, ನೂತನ ಕೊಠಡಿಗಳ ಶಿಲಾನ್ಯಾಸ ಮತ್ತು ಶಾಲಾ ವಾರ್ಷಿಕೋತ್ಸವ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಾವು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿಗೆ ಹವಾನಿಯಂತ್ರಿತ ಭೋಜನ ಶಾಲೆ, ಶಾಲಾ ಕೊಠಡಿಗಳು, ಶುದ್ಧ ಕುಡಿಯುವ ನೀರಿನ ಘಟಕಗಳು, ಸ್ಮಾರ್ಟ್ ಕ್ಲಾಸ್ ಉಪಕರಣಗಳು, ಇಂಟರ್ಲಾಕ್ ಅಳವಡಿಕೆ, ಸುಸಜ್ಜಿತ 20 ಶೌಚಾಲಯಗಳು, ಒಟ್ಟು 1,22,00,000ಕ್ಕೂ ಅಧಿಕ ಅನುದಾನ ಒದಗಿಸಿದ ಹಿರೇಬಂಡಾಡಿ ಗ್ರಾಮ ಪಂಚಾಯತ್ ಹಾಗೂ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಸಂಜೀವ್ ಮುಟ್ಟಂದೂರ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು. ನಮ್ಮ ಈ ಶಾಲೆಗೆ ಹವಾನಿಯಂತ್ರಿತ ಭೋಜನ ಶಾಲೆ, ಶಾಲಾ ಕೊಠಡಿಗಳು, ಶುದ್ಧ ಕುಡಿಯುವ ನೀರಿನ ಘಟಕಗಳು, ಸ್ಮಾರ್ಟ್ ಕ್ಲಾಸ್ ಉಪಕರಣಗಳು, ಇಂಟರ್ಲಾಕ್ ಅಳವಡಿಕೆ,
ಸುಸಜ್ಜಿತ 20 ಶೌಚಾಲಯಗಳು, ಒಟ್ಟು 1,22,00,000ಕ್ಕೂ ಅಧಿಕ ಅನುದಾನವನ್ನ ತಂದುಕೊಟ್ಟಂತಹ ಮಾನ್ಯ ಶಾಸಕರಿಗೆ ನಾವು ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ನಿಮ್ಮೆಲ್ಲರ ಒಂದು ಸಂತೋಷದ ವಿಷಯ. ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಹವಾನಿಯಂತ್ರಿತ ಭೋಜನ ಶಾಲೆ, ಅದು ನಮ್ಮ ಈ ಶಾಲೆಗೆ ಒದಗಿ ಬಂದಿರೋದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿರ್ತದೆ. ಈ ಎಲ್ಲ ಶಾಲೆಗೆ ಕೊಡುಗೆಯನ್ನ ಕೊಡಮಾಡಿದ ನಮ್ಮ ಊರಿನ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿರುವಂತಹ ಶಾಸಕರು ಶ್ರೀ ಸಂಜೀವ್ ಮಠದೂರ್ ಸರ್ ಅವರಿಗೆ ಮಗದೊಮ್ಮೆ ನಾವು ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಮಕ್ಕಳ ಸಂತೋಷ, ಹರ್ಷೋದ್ಗಾರ, ಮಕ್ಕಳ ಕಲಿಕೆಗೆ ಸ್ಫೂರ್ತಿ, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನಮಗೆ ಶಾಲೆ ಅಗತ್ಯವಾಗಿ ಬೇಕಾಗ್ತದೆ. ಶಾಲೆಯ ಎಲ್ಲ ಮೂಲ ಸೌಕರ್ಯಗಳನ್ನ ನಿಮ್ಮೆಲ್ಲರ ಹೆಮ್ಮೆಯ ಜನಪ್ರಿಯ ಶಾಸಕರು, ಗ್ರಾಮ ಪಂಚಾಯತಿಯ ನಮ್ಮ ಹಿರೇಬಂಡಾಡಿ ಗ್ರಾಮ ಪಂಚಾಯತ್ ಇವರೆಲ್ಲರೂ ಸಹಕಾರದಿಂದ ತುಂಬಾ ಉತ್ತಮವಾದಂತಹ ಬೆಳವಣಿಗೆಯನ್ನ ಕಾಣ್ತಾ ಇದೆ. ನಾವೆಲ್ಲರೂ ಕಾತುರದಿಂದ ಕಾಯ್ತಿರುವಂತಹ ಶಾಲಾ ಅಕ್ಷರದಾಸೋಹ ಭೋಜನ ಶಾಲೆ ಹಾಗೂ ತರಗತಿ ಕೊಠಡಿಗಳ ಉದ್ಘಾಟನೆ ಈಗ ತಾನೇ ಮುಗಿದಿದೆ. ಇಲ್ಲಿಗೆ ಆಗಮಿಸಿದ ಎಲ್ಲ ಗಣ್ಯರು, ಅತಿಥಿಗಳು ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳು ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತ ತಮ್ಮಲ್ಲಿ ವಿನಂತಿ.
ನೋಡಿ ಪಂಚಾಯತ್ ಉಪಾಧ್ಯಕ್ಷರು ಮಾಡಿ ಗೇಟ್ ಓಪನ್ ಶ್ರೀ ಲೋಕೇಶ್ ಎಸ್.ಆರ್. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪುತ್ತೂರು. ಶ್ರೀಮತಿ ಶೈಲಜಾ ಭಟ್, ಸಹಾಯಕ ನಿರ್ದೇಶಕರು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಪುತ್ತೂರು ತಾಲೂಕು. ಶ್ರೀ ಸಂದೀಪ್, ಸಹಾಯಕ ಇಂಜಿನಿಯರ್ ಪುತ್ತೂರು. ಡಾಕ್ಟರ್ ರಾಜಾರಾಮ್ ಕೆ ಬಿ, ದಂತವೈದ್ಯರು, ಗಿರಿಜಾ ಕ್ಲಿನಿಕ್ ಉಪ್ಪಿನಂಗಡಿ. ಶ್ರೀ ಜನಾರ್ದನ್ ಗೌಡ, ಶಾಂತಿ ದೊಡ್ಡ, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಷಣ್ಮುಖ ದೇವಸ್ಥಾನ ಉಳುತ್ತೋಡಿ ಹಿರೇಬಂಡಾಡಿ. ಶ್ರೀ ಬಿ.ಕೆ. ಅಬೂಬಕ್ಕರ್, ಅಧ್ಯಕ್ಷರು, ಬದ್ರಿಯಾ ಜುಮಾ ಮಸೀದಿ ಹಿರೇಬಂಡಾಡಿ. ಶ್ರೀ ಹಮ್ಮಬ್ಬ ಶೌಕತ್ ಅಲಿ, ನಿಕಟಪೂರ್ವ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಹಿರೇಬಂಡಾಡಿ. ಗಣ್ಯರೆಲ್ಲರೂ ಈ ಒಂದು ವೇದಿಕೆಗೆ ಆಸನರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಪ್ರಪಂಚದಲ್ಲಿ ನಾವು ನಂಬಿರುವ ದೇವರುಗಳು ಕಲ್ಲಾಗಿರ್ಬೋದು, ಆದರೆ ಅವುಗಳನ್ನ ಪೂಜಿಸುವ ನಮ್ಮ ಮನಸ್ಸುಗಳು ಕಲ್ಲಲ್ಲ. ಬದುಕು ನಂಬಿಕೆಯ ಕೈಗನ್ನಡಿ ಎಂದು ಹೇಳುತ್ತಾ ದೇವರ ಅನುಗ್ರಹವನ್ನು ಬೇಡುತ್ತಾ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಲು ದೇವರ ಪ್ರಾರ್ಥನೆ ಮಾಡಲು ಬರೆದಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ಓಂ ನಮೋ ಭಗವಂತ, 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 ಓಂ ನಮೋ ಭಗವಂ
ಶರಣು. ದೇವರ ಅನುಗ್ರಹ ಬೇಡಿತ ಪ್ರಾರ್ಥನೆ ಮಾಡಿದ ಶಾಲಾ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಮನೆಗೆ ಬಂದ ಅತಿಥಿಗಳನ್ನ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಹಾಗೆ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯಾತಿ ಗಣ್ಯರನ್ನ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಆಗಮಿಸಿದ ಎಲ್ಲ ಗಣ್ಯಾತಿ ಗಣ್ಯರನ್ನ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ SDMC ಅಧ್ಯಕ್ಷರಾಗಿರುವಂತಹ ಸೋಮೇಶ್ ಕೆ ಸರ್. ವೇದಿಕೆ ನಿಮಗಾಗಿ. ವೇದಿಕೆಯಲ್ಲಿರುವ ಗಣ್ಯರೇ, ಮುಂಭಾಗದಲ್ಲಿ ಸೇರಿರತಕ್ಕಂಥ ಎಲ್ಲ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ ಶಾಲಾ ಅಕ್ಷರ ದಾಸೋಹ ಹವಾನಿಯಂತ್ರಿತ ಭೋಜನ ಶಾಲೆ ಹಾಗೆ ತರಗತಿ ಕೊಠಡಿಗಳ ಉದ್ಘಾಟನೆ ಮತ್ತು ನೂತನ ಕೊಠಡಿಗಳ ಶಿಲಾನ್ಯಾಸ ಹಾಗೆ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೀಗ ನಡೆಯುತ್ತಿರತಕ್ಕಂಥ ಸಭಾ ಕಾರ್ಯಕ್ರಮ. ಇವತ್ತು ಸಭಾ ಕಾರ್ಯಕ್ರಮದ ಶಾಲಾ ಕೊಠಡಿಯನ್ನು ಉದ್ಘಾಟನೆಯನ್ನು ಶ್ರೀ ವಿ ಸುನಿಲ್ ಕುಮಾರ್ ಮಾನ್ಯ ಸಚಿವರು ಮಾಡಬೇಕಿತ್ತು. ಅನಿವಾರ್ಯ ಕಾರಣದಿಂದ ಅವರು ಬಂದಿಲ್ಲ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಈ ಊರಿನ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿ ಮಾನ್ಯ ಶಾಸಕರಾಗಿ ಸುಮಾರು 18 ಕೋಟಿಗೂ ಮಿಕ್ಕಿದ ಅನುದಾನವನ್ನು ಈ ಗ್ರಾಮಕ್ಕೆ ತಂದು ಗ್ರಾಮದ ಅಭಿವೃದ್ಧಿಯನ್ನು ಮಾಡುತ್ತಾ ಕನಸಿನ AC ಶಾಲೆಯನ್ನು ಉದ್ಘಾಟನೆ ಮಾಡಿ ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತಾಡಲಿಕ್ಕಿದ್ದಾರೆ ಶ್ರೀ ಸಂಜೀವ ಮೊಟ್ಟಂದೂರು. ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಈ ಗ್ರಾಮದ ಪ್ರಥಮ ಪ್ರಜೆ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಿರೇಬಂಡಾಡಿ ಶ್ರೀಮತಿ ಚಂದ್ರಾವತಿ ಸೀತಾರಾಮಗೌಡ. ಇವರಿಗೂ ಪ್ರೀತಿ ತುಂಬಿದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇನ್ನೋರ್ವರು ಅತಿಥಿಗಳಾಗಿ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಶ್ರೀ ಶನಿಲಾ ತಿಮ್ಮಪ್ಪ ಶೆಟ್ಟಿ. ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪುತ್ತೂರು ಇವರು ಶ್ರೀ ಲೋಕೇಶ್ SR ಸರ್, ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸಹಾಯಕ ಇಂಜಿನಿಯರ್ ಪುತ್ತೂರು ಶ್ರೀ ಸಂದೀಪ್ ಇವರಿದ್ದಾರೆ. ಇವರಿಗೂ ಪ್ರೀತಿಯ ಸ್ವಾಗತಗಳು. ಹಾಗೆ ಇನ್ನೋರ್ವರು ದಂತವೈದ್ಯರು ಗಿರಿಜಾ ಕ್ಲಿನಿಕ್ ಉಪ್ಪಿನಂಗಡಿ ಡಾಕ್ಟರ್ ರಾಜಾರಾಮ್ KB ಸರ್, ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ ಶ್ರೀಮತಿ ಭವಾನಿ ಇದ್ದಾರೆ. ತಮಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಶ್ರೀ ನವೀನ್ ಪಡ್ಪು ಸರ್, ತಮಗೂ ಪ್ರೀತಿಯ ಸ್ವಾಗತಗಳು. ಹಾಗೆ ನಿಕಟಪೂರ್ವ ಅಧ್ಯಕ್ಷರು ಹಮ್ಮಬ್ಬ ಶೌಕತಾಲಿ ಈ ವೇದಿಕೆಯಲ್ಲಿದ್ದಾರೆ ಸರ್, ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಮಾಧ್ಯಮದ ಮೂಲಕ ಬಿತ್ತರಿಸಲು ಬಂದಿರುವ ಮಾಧ್ಯಮ ಮಿತ್ರರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಹಗಲು ಇರುಳು ಶ್ರಮಿಸುತ್ತಿರುವ ನನ್ನ ಎಲ್ಲ SDMCಯ ಸದಸ್ಯರುಗಳಿಗೆ ಪ್ರೀತಿಯ ಸ್ವಾಗತಗಳು. ಹಾಗೆ ಗ್ರಾಮ ಪಂಚಾಯತಿ ಹಿರೇಬಂಡಾಡಿಯ ಸರ್ವ ಸದಸ್ಯರುಗಳಿಗೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಪ್ರೀತಿಯ ಸ್ವಾಗತಗಳು. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಿದ ಪೋಷಕರಿಗೆ ಈ ಊರಿನ ಸರ್ವ ಬಾಂಧವರಿಗೂ ಸ್ವಾಗತವನ್ನು ಬಯಸ್ತಾ ಹಾಗೆ ಹಿರಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಕರುಗಳಿಗೆ ಸೇರಿರುವ ಎಲ್ಲ ಬಂಧುಗಳಿಗೆ ಹಾಗೆ ಅಕ್ಷರ ದಾಸೋಹ ಸಿಬ್ಬಂದಿಗಳಿಗೂ ಸ್ವಾಗತವನ್ನು ಬಯಸುತ್ತಾ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಹಿರೇಬಂಡಾಡಿಯ ಕಾರ್ಯಾಧ್ಯಕ್ಷರು ಶಾಲಾ ಶಿಕ್ಷಕ ವೃಂದ ವಿದ್ಯಾರ್ಥಿ ವೃಂದಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಸಹಕಾರಿ ಸಂಘದ ಅಧಿಕಾರಿ ವರ್ಗ ನಿರ್ದೇಶಕರುಗಳಿಗೆ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲ ಬಂಧುಗಳಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತ ಕೋರಿದ ಸರ್, ತಮಗೂ ಕೂಡ ಈ ವೇದಿಕೆಗೆ ಸ್ವಾಗತ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ
ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಸತೀಶ್ ಶೆಟ್ಟಿ ಸರ್ ವೇದಿಕೆಯಲ್ಲಿ ದಿನೇಶ್ ಶೆಟ್ಟಿ ಸರ್ ಅವರು ವೇದಿಕೆಯಲ್ಲಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೇನೆ ಬಂದಂತಹ ಅತಿಥಿಗಳನ್ನ ಹೂ ನೀಡುವುದರ ಮೂಲಕವಾಗಿ ಸ್ವಾಗತ ಕೊಡಬೇಕು ಅಂತ ಮಾನ್ಯ ನಮ್ಮ ಶಾಲಾ ಮುಖ್ಯ ಗುರುಗಳಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈ ವೇದಿಕೆಗೆ ಆಗಮಿಸಿದ ಎಲ್ಲ ಗಣ್ಯಾತಿ ಗಣ್ಯರನ್ನ ಹೂ ನೀಡುವುದರ ಮೂಲಕವಾಗಿ ಆಗಮಿಸ್ತಾ ಇದ್ದಾರೆ. ನಮ್ಮ ಶಾಲಾ ಮುಖ್ಯ ಗುರುಗಳು ಎಲ್ಲರನ್ನ ಹೂ ನೀಡುವುದರ ಮೂಲಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಜೋರು ಚಪ್ಪಾಳೆ ಮೂಲಕವಾಗಿ ಅವ್ರನ್ನ ಸ್ವಾಗತ ಬಯಸುವ. ಹಾಗೆಯೇ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ PDO ಸರ್ ಅವರು ಕೂಡ ನಾವು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ನವೀನ್ ಕುಮಾರ್ ಭಂಡಾರಿ ಕಾರ್ಯನಿರ್ವಹಣಾಧಿಕಾರಿಗಳು ಪುತ್ತೂರು ಸರ್, ತಾವು ಕೂಡ ಈ ವೇದಿಕೆಗೆ ಆಗಮಿಸಿದ್ದೀರಿ. ನಿಮಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಮುಖ್ಯ ಗುರುಗಳು ಹೂ ನೀಡುವುದರ ಮೂಲಕವಾಗಿ ಸ್ವಾಗತವನ್ನು ಕೋರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನ ಹೂ ನೀಡಿ ಗೌರವಿಸಿದಂತಹ ನಮ್ಮ ಶಾಲಾ ಮುಖ್ಯ ಗುರುಗಳಿಗೆ ಧನ್ಯವಾದಗಳು. ಹಾಗೇನೆ ಒಂದೇ ವರ್ಷದ ಯೋಜನೆ ಆದ್ರೆ ಭತ್ತವನ್ನ ಬಿತ್ತಿ, 10 ವರ್ಷದ ಯೋಜನೆ ಆದ್ರೆ ಒಂದು ಗಿಡವನ್ನೇ ನೀಡಿ, 100 ವರ್ಷದ ಯೋಜನೆ ಆದ್ರೆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿ ಎನ್ನುವ ಮಾತನ್ನ ಸ್ಮರಿಸುತ್ತಾ ನಮ್ಮ ಶಾಲೆಗೆ ನಡೆದು ಬಂದ ಇತಿಹಾಸವನ್ನ ಮೆಲುಕು ಹಾಕಲು ಬರುತ್ತಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿಯಾದ ಶ್ರೀಮತಿ ಪ್ರಭಾವತಿ ಮೇಡಮ್. ಈ ವೇದಿಕೆ ನಿಮಗಾಗಿ. ಶಾಲಾ ಅಕ್ಷರ ದಾಸೋಹ ಭೋಜನ ಶಾಲೆ ಮತ್ತು ತರಗತಿ ಕೊಠಡಿಗಳ ಉದ್ಘಾಟನೆ ಹಾಗೂ ನೂತನ ಕೊಠಡಿಗಳ ಶಿಲಾನ್ಯಾಸ ಇದರ ಸಭಾ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವ ಸರ್ವರಿಗೂ ಪ್ರಾಂಜಲ ಮನದ ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆರೆತರಿವು ತರುತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರಿಕ್ಷಣಿಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಎಂಬ DVG ಅವರ ಅರ್ಥಗರ್ಭಿತ ಸಾಲುಗಳಿಂದ ಶಾಲೆಯು ನಡೆದು ಬಂದ ದಾರಿಯನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. 1935ರಿಂದ 2022ರವರೆಗೆ ಶಾಲೆ ನಡೆದು ಬಂದ ದಾರಿ. ಪವಿತ್ರ ಕುಮಾರಧಾರ ನದಿಯ ತಟದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದ ಹತ್ತಿರ ಇರುವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ. ಇದರ ಹಿನ್ನೆಲೆಯನ್ನು ಅರಿತಾಗ 1935ರಲ್ಲಿ ಅಡ್ಕರಗುರಿ ಎಂಬಲ್ಲಿ ಸ್ಥಾಪಿತವಾಗಿತ್ತು. ಅದು ಒಂದು ಮುಳಿಹುಲ್ಲಿನ ಮಾಡಿನಿಂದ ಕೂಡಿದ ಕಟ್ಟಡವಾಗಿದ್ದು, ಮುಂದೆ ಮಕ್ಕಳ ಸಂಖ್ಯೆ ಹೆಚ್ಚಾದಾಗ ಅಲ್ಲಿ ಶಾಲೆ ನಡೆಸುವುದು ಕಷ್ಟ ಸಾಧ್ಯ ಎಂಬುದನ್ನು ಅರಿತ ವಿದ್ಯಾಭಿಮಾನಿಗಳಾದ ಊರವರು ಈಗಿನ ಪಾಲತಡಿ ಎಂಬ ಸ್ಥಳಕ್ಕೆ ವರ್ಗಾಯಿಸಿದರು. ಈ ಸ್ಥಳವು 2 ಎಕರೆ 91 ಸೆಂಟ್ಸ್ ವಿಸ್ತೀರ್ಣವುಳ್ಳದ್ದಾಗಿದೆ. 1948-49ರಲ್ಲಿ ದಿವಂಗತ ಗುಂಡ್ಯ ಪೆರ್ನುಗೌಡರು ಪಾಲೆತಡಿಯಲ್ಲಿ ಕಟ್ಟಡವನ್ನು ತೆರೆದು ಒಂದು ತೆರೆದ ಬಾವಿಯನ್ನು ನಿರ್ಮಿಸಿಕೊಟ್ಟರು ಎಂದು ತಿಳಿದು ಬಂತು. ನಮ್ಮ ಈ ಶಾಲೆಯು 6 ಮತ್ತು 7ನೇ ತರಗತಿಗಳನ್ನು 1963ರಲ್ಲಿ ಪಡೆಯಿತು. ದಿವಂಗತ ಹಮ್ಮಪ್ಪ ಮಾಸ್ಟರ್ ಇವರ ಮುಖ್ಯ ಗುರುಗಳ ಸೇವೆಯಿಂದ ಆರಂಭವಾಗಿದ್ದು, ಆ ನಂತರ ದೇವಪ್ಪ ಗೌಡ, ಕೊರಗಪ್ಪ ಗೌಡ, ಏಂಜಲಿನ್ ಮಿನೇಜರ್ಸ್, ಬಾಲಪ್ಪ ಗೌಡ, AG ರಜಾ, EG ರಾವ್, ಶ್ರೀನಿವಾಸ ಪ್ರಭು, ಶ್ರೀಮತಿ ಎಲಿಜಾ ಡಿಸೋಜಾ ಮೊದಲಾದ ಶಿಕ್ಷಕರು ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿದರು. ಪ್ರಸ್ತುತ ಬಾಬುಟಿ ಇವರು ಮುಖ್ಯ ಗುರುಗಳಾಗಿ 10-4-2006ರಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. 2004-05ರಲ್ಲಿ ಶಾಲೆ 50 ವರ್ಷ ತುಂಬಿದ ಸಂಭ್ರಮದಲ್ಲಿ ಸುವರ್ಣ ಮಹೋತ್ಸವವನ್ನು ಸಂಜೀವ ಮಠಂದೂರು ಇವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. 2008ರಲ್ಲಿ ನಮ್ಮ ಗ್ರಾಮಕ್ಕೆ ಸಂಜೀವ್ ಮಠಂದೂರ್ ಅವರ ಪ್ರಯತ್ನದಿಂದ ಸರ್ಕಾರಿ ಪ್ರೌಢಶಾಲೆ ಮಂಜೂರು ಆಯಿತು. ಪ್ರಾಥಮಿಕ ಶಾಲಾ ಕಟ್ಟಡದಲ್ಲಿ ಪಾಠ ಪ್ರವಚನಗಳು ಸಾಗುತ್ತಿತ್ತು. ಮುಂದೆ 2012ರಲ್ಲಿ
ಪ್ರೌಢಶಾಲೆಯು ಸಮೀಪದ ಶಿವನಗರ ಎಂಬ ಸ್ಥಳದಲ್ಲಿ ಸುಸಜ್ಜಿತ ಕಟ್ಟಡಗಳೊಂದಿಗೆ ಸ್ಥಳಾಂತರಗೊಂಡಿತು. 2015 ಡಿಸೆಂಬರ್ 19ರಂದು ಕೊನೆಯ ಬಾರಿ ಅದ್ಧೂರಿಯಾಗಿ ವಾರ್ಷಿಕೋತ್ಸವವನ್ನು ಶಾಲೆಯಲ್ಲಿ ಜರುಗಿರುತ್ತದೆ. ಆ ನಂತರದಲ್ಲಿ ಶಾಲೆ ಇಟ್ಟ ಹೆಜ್ಜೆಯನ್ನು ಇಲ್ಲಿ ಸವಿವರವಾಗಿ ತಿಳಿಸುವ ಪ್ರಯತ್ನ ಮಾಡಿದ್ದೇವೆ. 2015-16 ಶೈಕ್ಷಣಿಕ ವರ್ಷದಲ್ಲಿ ಶ್ರೀಯುತ ಕೃಷ್ಣಮೂರ್ತಿ ಇವರು ಪದವೀಧರ ಶಿಕ್ಷಕರಾಗಿ ಮಾರ್ಚ್ ತಿಂಗಳಲ್ಲಿ ನಮ್ಮ ಶಾಲೆಗೆ ಸೇರ್ಪಡೆಗೊಂಡಿರುತ್ತಾರೆ. ಹುಡುಗರ ಶೌಚಾಲಯ ಜಿಲ್ಲಾ ಪಂಚಾಯತ್ ಅನುದಾನದಿಂದ, ಹೆಣ್ಣು ಮಕ್ಕಳ ಶೌಚಾಲಯ ಗ್ರಾಮ ಪಂಚಾಯತ್ ಅನುದಾನದಿಂದ ಪಡೆಯಲಾಯಿತು. 2016-17ನೇ ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ 10 ಜನ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದು, ಅದರಲ್ಲಿ ಶ್ರೀಮತಿ ತಿಮ್ಮಕ್ಕ ಪಿ ಇವರು ಹೆಚ್ಚುವರಿ ಶಿಕ್ಷಕಿಯಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಕ್ಕಿಲಾಡಿ ಇಲ್ಲಿಗೆ ವರ್ಗಾವಣೆಗೊಂಡಿರುತ್ತಾರೆ. 7ನೇ ತರಗತಿಯ ವಿದ್ಯಾರ್ಥಿಗಳು ತಟ್ಟೆ ಇಡುವ ಸ್ಟೀಲ್ ಸ್ಟ್ಯಾಂಡ್, ಹೊರನಾಡು ದೇವಸ್ಥಾನದ ವತಿಯಿಂದ 300 ತಟ್ಟೆ ಹಾಗೂ 300 ಲೋಟಗಳು ಕೊಡುಗೆಯಾಗಿ ಸಿಕ್ಕಿರುತ್ತದೆ. 2 ದಿನಗಳ ಹಂಪಿ ಹಾಗೂ ಮುರುಡೇಶ್ವರ ಮುಂತಾದ ಸ್ಥಳಗಳಿಗೆ ಶೈಕ್ಷಣಿಕ ಪ್ರವಾಸ ಹಮ್ಮಿಕೊಳ್ಳಲಾಯಿತು. 2017-18ರ ಶೈಕ್ಷಣಿಕ ವರ್ಷದಲ್ಲಿ 9 ಜನ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದು, ಶ್ರೀಮತಿ ಭಾಗೀರಥಿ ಬಿ ಇವರು ಅಕ್ಟೋಬರ್ ತಿಂಗಳಲ್ಲಿ ವಯೋನಿವೃತ್ತಿಯನ್ನು ಹೊಂದಿರುತ್ತಾರೆ. ಊರ ದೇವಸ್ಥಾನದಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿದ್ದು, ನರೇಗಾ ವತಿಯಿಂದ ಶಾಲಾ ಆವರಣ ಗೋಡೆ ನಿರ್ಮಾಣ, ಪೋಷಕ ವೃಂದದಿಂದ UPS ಹಾಗೂ ಬೋರ್ವೆಲ್ ಅಳವಡಿಕೆ, 7ನೇ ತರಗತಿ ವಿದ್ಯಾರ್ಥಿಗಳಿಂದ ನೀರಿನ ಫಿಲ್ಟರ್, ತಾಲೂಕು ಪಂಚಾಯತ್ ಅನುದಾನದಿಂದ ಅಕ್ಷರ ದಾಸೋಹ ಕೊಠಡಿ ಉದ್ಘಾಟನೆ, ಕಜೆ ಗೋಪಾಲ ಪೂಜಾರಿ ಮತ್ತು ಮಕ್ಕಳು ಇವರಿಂದ ಗ್ರೈಂಡರ್, ಭಾಗೀರಥಿ ಮೇಡಮ್ ಇವರಿಂದ ಶಾಲಾ ಮಕ್ಕಳಿಗೆ ₹1 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಆಟಿಕೆ ಸಾಮಗ್ರಿಗಳು, ಗ್ರಾಮ ಪಂಚಾಯತ್ ಮತ್ತು ಪೋಷಕ ವೃಂದದಿಂದ ಉಚಿತ 3 ಫೇಸ್ ಅಳವಡಿಕೆ ಮುಂತಾದ ಕೊಡುಗೆಗಳು ಶಾಲೆಗೆ ದೊರೆತವು. 7ನೇ ತರಗತಿಯ ಲಾವಣ್ಯ ಎನ್ ಅಥ್ಲೆಟಿಕ್ಸ್ನಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. 2018-19 ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ಹಿರಿಯ ವಿದ್ಯಾರ್ಥಿಗಳಾದ ಚಂದ್ರಶೇಖರ್ ಸೆಟ್ಲಪಾಲ್ ಸ್ಮಾರ್ಟ್ ಕ್ಲಾಸ್ಗೆ ₹50,000, ಶೂ ವಿತರಣೆ ಮಾಡಿದ ಅಂಗಡಿ ಮಾಲೀಕರಾದ MR ಕಲೆಕ್ಷನ್ ನೆಲ್ಯಾಡಿ ಇವರೊಂದು ಕಬ್ಬಿಣದ ಮೇಜು ಹಾಗೂ ಒಡಿಯೂರು ಸಂಘ ಮತ್ತು HM ಜಂಟಿಯಾಗಿ ಒಂದು ಕಲರ್ ಪ್ರಿಂಟರ್, 7ನೇ ತರಗತಿ ವಿದ್ಯಾರ್ಥಿಗಳಿಂದ ಒಂದು ಕಬ್ಬಿಣದ ಮೇಜು ಉಡುಗೊರೆಯಾಗಿ ಬಂದಿರುತ್ತದೆ. ಈ ವರ್ಷ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿಯನ್ನು ನಡೆಸಲಾಯಿತು. ಗ್ರಾಮ ಪಂಚಾಯತ್ ಹಿರೇಬಂಡಾಡಿಯ ನರೇಗಾ ಯೋಜನೆ ಮತ್ತು ಶಾಸಕರ ವತಿಯಿಂದ ಜಂಟಿಯಾಗಿ ನಿರ್ಮಿಸಲಾಗುವ ಅನ್ನಛತ್ರ, ತರಗತಿ ಕೊಠಡಿ ಹಾಗೂ ಶೌಚಾಲಯದ ಕಾಮಗಾರಿಗೆ ಶಿಲಾನ್ಯಾಸವನ್ನು ಫೆಬ್ರವರಿ 24, 2019ರಂದು ಶಾಸಕರಾದ ಸಂಜೀವ್ ಮಠಂದೂರ್ ಇವರು ನೆರವೇರಿಸಿದರು. ವಲಯ ಮಟ್ಟದ ಬಾಲಕರ ವಾಲಿಬಾಲ್ ಪಂದ್ಯಾಟ, ಬಾಲಕಿಯರ ಥ್ರೋಬಾಲ್ ಪಂದ್ಯಾಟದಲ್ಲಿ ಸ್ಪರ್ಧಿಸಿ ದ್ವಿತೀಯ ಸ್ಥಾನವನ್ನು ವಿದ್ಯಾರ್ಥಿಗಳು ಪಡೆದಿರುತ್ತಾರೆ. 2019-20ನೇ ಶೈಕ್ಷಣಿಕ ವರ್ಷ ಮಕ್ಕಳ ದಾಖಲಾತಿ ಉತ್ತಮವಾಗಿದ್ದು, ಅನೇಕ ಪ್ರಗತಿ ಕಾಮಗಾರಿಗಳು ಶಾಲೆಯಲ್ಲಿ ನಡೆದವು. ಹಿರಿಯ ವಿದ್ಯಾರ್ಥಿಯಾದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಐವರ್ನಾಡು ಇಲ್ಲಿಯ ಶಿಕ್ಷಕಿಯಾದ ಶಾರದಾ ಇವರು ₹25,000 ಮೌಲ್ಯದ ಊಟ ಬಡಿಸುವ ತಳ್ಳುಗಾಡಿಯನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಈ ಶೈಕ್ಷಣಿಕ ವರ್ಷದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗೆ ಅಂದಿನ SDMC ಅಧ್ಯಕ್ಷರಾದ ರಾಮಕೃಷ್ಣ ಹೊಸಮನೆ ಅವರ ಪ್ರಯತ್ನದಲ್ಲಿ ಮಂಜೂರಾಯಿತು. ಇದೇ ವರ್ಷ LKG ಹಾಗೂ UKG ತರಗತಿಗಳನ್ನು ಆರಂಭಿಸಿರುತ್ತೇವೆ. ಅತ್ಯಧಿಕ ಮಕ್ಕಳ ದಾಖಲಾತಿಯೂ ಈ ವರ್ಷದಲ್ಲಿ ಆಗಿರುತ್ತದೆ. ಇಲಾಖೆಯಿಂದ ಕಲಿಕೆಗೆ ಸಂಬಂಧಿಸಿದ ಅನುದಾನ ದೊರೆಯಿತು. ದೇವಸ್ಥಾನದ ಬ್ರಹ್ಮಕಲಶ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಶೈಕ್ಷಣಿಕ ವರ್ಷದ ಮಾರ್ಚ್ ತಿಂಗಳಿನಲ್ಲಿ ಮಹಾಮಾರಿ ಕೊರೋನಾ ಕಾರಣಕ್ಕೆ ಶೈಕ್ಷಣಿಕ ಚಟುವಟಿಕೆಗಳು ಸ್ಥಗಿತಗೊಂಡವು. 2020-21ನೇ ಶೈಕ್ಷಣಿಕ ವರ್ಷವು ಮುಂದುವರೆದು ಕೊರೋನಾ ಕಾರಣಕ್ಕೆ ತಡವಾಗಿ ಆರಂಭವಾಯಿತು. ಶಿಕ್ಷಕರು ಈ ಸಂದರ್ಭದಲ್ಲಿ ಮಕ್ಕಳ ಕಲಿಕೆಗೆ ಹಿನ್ನಡೆಯಾಗದಂತೆ ಊರಿನ ಮೂಲೆ ಮೂಲೆಗೆ ತೆರಳಿ ಪ್ರತಿ ಮಗುವಿಗೆ ಶಿಕ್ಷಣ ದೊರಕುವಂತೆ ಶಾಲಾ ವ್ಯಾಪ್ತಿಯನ್ನು 4 ವಲಯಗಳಾಗಿ ವಿಂಗಡಿಸಿ ಅಲ್ಲಿಗೆ ತೆರಳಿ ಪಾಠ ಪ್ರವಚನ ಮಾಡಿರುವರು. ನಮ್ಮ ಈ ಕಾರ್ಯಕ್ಕೆ ಪೋಷಕರು ಹಾಗೂ SDMC ಅವರು ಉತ್ತಮ ಸ್ಪಂದನೆಯನ್ನು ನೀಡಿರುತ್ತಾರೆ. ಹಿರಿಯ ಶಿಕ್ಷಕಿಯಾದ ಜೆಸಿಂತಾ ರೋಡ್ರಿಗಸ್ ಮೇಡಮ್ ಇವರು ವಯೋಸಹಜ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಹಾಗೆ ನರೇಗಾ ಯೋಜನೆಯಲ್ಲಿ ಅಡಿಕೆ ಸಸಿ ನೆಡುವುದು, ಶಾಲಾ ಕಾಂಪೌಂಡ್ ಸುಮಾರು 50 ಮೀಟರ್ ಶೌಚಾಲಯ ನಿರ್ಮಾಣಕ್ಕೆ ಮುಂದಡಿ ಇಡಲಾಯಿತು. ಫೆಲ್ಸಿಡಯಾಸ್ ಮೇಡಮ್ ಇವರು 2 ಫ್ಯಾನ್ ಹಾಗೂ ರೋಟರಿ ಕ್ಲಬ್ ಉಪ್ಪಿನಂಗಡಿ ಇವರು ಒಂದು ಸ್ಯಾನಿಟೈಸರ್ ಸ್ಟ್ಯಾಂಡ್ ಅನ್ನು ಉಡುಗೊರೆಯಾಗಿ ನೀಡಿರುತ್ತಾರೆ. ಈ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ಶಿಕ್ಷಣಕ್ಕೆ ಕೊರತೆಯಾಗದಂತೆ ಪೋಷಕರ ಸಹಕಾರದಿಂದ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ಕ್ರಮ ವಹಿಸಿದರು. 2021-22ನೇ ಶೈಕ್ಷಣಿಕ ವರ್ಷದಲ್ಲಿ ಮುಖ್ಯ ಗುರುಗಳು ಸೇರಿದಂತೆ 7 ಜನ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದು, ಹವಾನಿಯಂತ್ರಿತ ಭೋಜನ ಶಾಲೆ, ಹೊಸ ತರಗತಿ ಕೊಠಡಿಗಳ ನಿರ್ಮಾಣ ಹಾಗೂ ಶೌಚಾಲಯ ನಿರ್ಮಾಣ ಕಾರ್ಯವು ಪ್ರಗತಿಯಲ್ಲಿರುತ್ತದೆ. ಹಿರಿಯ ಶಿಕ್ಷಕರಾದ ಫೆಲ್ಸಿಡಯಾಸ್ ಇವರು ಪದೋನ್ನತಿ ಹೊಂದಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಗದ್ದೆಗೆ ವರ್ಗಾವಣೆಗೊಂಡಿರುತ್ತಾರೆ. ಇವರು ಒಂದು ಕಬ್ಬಿಣದ ಟೇಬಲ್ ಅನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. 2 ವಿದ್ಯಾರ್ಥಿಗಳು ವಿಜ್ಞಾನದ ಇನ್ಸ್ಪೈರ್ ಅವಾರ್ಡ್ಗೆ ನೋಂದಣಿಯಾಗಿದ್ದು, ಅದರಲ್ಲಿ ಒಬ್ಬ ವಿದ್ಯಾರ್ಥಿನಿ ಆಯ್ಕೆಯಾಗಿರುತ್ತಾಳೆ. 2022-23 ಅಂದರೆ ಪ್ರಸಕ್ತ ಶೈಕ್ಷಣಿಕ ವರ್ಷ ಉತ್ತಮ ದಾಖಲಾತಿಯನ್ನು ಶಾಲೆ ಹೊಂದಿರುತ್ತದೆ. LKG UKGಯಲ್ಲಿ 47 ವಿದ್ಯಾರ್ಥಿಗಳು, 1ರಿಂದ 7ನೇ ತರಗತಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಒಟ್ಟು 318 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ.
75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಆಚರಿಸಿದ್ದು ಮುಖ್ಯ ಗುರುಗಳು ಹಾಗೂ ಶಿಕ್ಷಕರಾದ ವಾರಿಜಾ ಮತ್ತು ಪ್ರಭಾವತಿ ಇವರು ಸ್ವತಂತ್ರ ನಾಯಕರ ಭಾವಚಿತ್ರವನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಅಕ್ಟೋಬರ್ ತಿಂಗಳಿನಲ್ಲಿ ಶಿಕ್ಷಕಿಯಾದ ಮಾರ್ಸಲಿನ ಲೇಡಪಿಂಟೆ ಇವರು ಸೇವಾ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರು ಅಕ್ಷರ ದಾಸೋಹಕ್ಕೆ ಸಂಬಂಧಿಸಿದಂತೆ 5,000 ರೂಪಾಯಿ ಮೌಲ್ಯದ ಪಾತ್ರೆಗಳನ್ನು ಉಡುಗೊರೆಯಾಗಿ ನೀಡಿರುತ್ತಾರೆ. ಹರಿಶ್ಚಂದ್ರ ಬರಕೆರೆ ಇವರು ರೂಪಾಯಿ 4,000 ಮೌಲ್ಯದ 6 ಕುರ್ಚಿಗಳನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಪ್ರಸ್ತುತ ಮುಖ್ಯ ಶಿಕ್ಷಕರನ್ನು ಒಳಗೊಂಡಂತೆ 5 ಕಾಯಂ ಶಿಕ್ಷಕರು, 4 ಅತಿಥಿ ಶಿಕ್ಷಕರು, 2 ಗೌರವ ಶಿಕ್ಷಕಿಯರು, LKG UKGಗೆ ಸಂಬಂಧಿಸಿದ 2 ಶಿಕ್ಷಕರು ಮತ್ತು ಆಯಾ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಕ್ರೀಡೆ ಹಾಗೂ ಪ್ರತಿಭಾ ಕಾರಂಜಿಯಲ್ಲಿ ಸ್ಪರ್ಧಿಸಿ ಬಹುಮಾನಗಳನ್ನು ಪಡೆದಿರುತ್ತಾರೆ. ಸೋಮೇಶ್ ಕೇಪಳು ಶಾಲಾ SDMC ಅಧ್ಯಕ್ಷರು, ಜ್ಯೋತಿ ಕೆ ಉಪಾಧ್ಯಕ್ಷರು ಹಾಗೂ 16 ಮಂದಿ ಸದಸ್ಯರನ್ನು ಒಳಗೊಂಡ SDMC ಶಾಲಾ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತಿದೆ. LKG ಹಾಗೂ UKGಗೆ ಪ್ರತ್ಯೇಕ ಕಾರ್ಯಕಾರಿ ಸಮಿತಿ ಇದ್ದು ಈ ತರಗತಿಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಮುಖ್ಯ ಅಡುಗೆಯವರು ಸೇರಿದಂತೆ ಒಟ್ಟು 4 ಜನ ಅಕ್ಷರ ದಾಸೋಹಕ್ಕೆ ಸಂಬಂಧಿಸಿದಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇಂದು ನಾವೆಲ್ಲರೂ ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿ ಶಾಲಾ ಅಭಿವೃದ್ಧಿಯ ಅಧ್ಯಕ್ಷರಾಗಿ ದುಡಿದು ಇದೀಗ ವಿಧಾನಸಭಾ ಕ್ಷೇತ್ರದ ಶಾಸಕರೂ ಆಗಿರುವ ಮಾನ್ಯ ಶ್ರೀ ಸಂಜೀವ ಮಠಂದೂರು ಇವರು ನಮ್ಮ ಶಾಲೆಗೆ ಹವಾನಿಯಂತ್ರಿತ ಭೋಜನ ಶಾಲಾ ಕೊಠಡಿ, ಶುದ್ಧ ಕುಡಿಯುವ ನೀರಿನ ಘಟಕಗಳು, ಸ್ಮಾರ್ಟ್ ಕ್ಲಾಸ್ ಉಪಕರಣಗಳು, ಇಂಟರ್ಲಾಕ್ ಅಳವಡಿಕೆ, ಸುಸಜ್ಜಿತ 20 ಶೌಚಾಲಯ ಹೀಗೆ ಒಟ್ಟು 1,22,00,000ಕ್ಕೂ ಅಧಿಕ ಅನುದಾನವನ್ನು ಶಾಸಕರ ನಿಧಿ ಹಾಗೂ ಹಿರೇಬಂಡಾಡಿ ಗ್ರಾಮ ಪಂಚಾಯತಿಯಿಂದ ಒದಗಿಸಿದ್ದು ಅವುಗಳ ಉದ್ಘಾಟನೆ ಹಾಗೂ ಶಿಲಾನ್ಯಾಸಕ್ಕೆ ಸಾಕ್ಷಿಯಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇಂಧನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವ ಶ್ರೀ ವಿ ಸುನಿಲ್ ಕುಮಾರ್ ಸರ್ ಅವರ ಅನುಪಸ್ಥಿತಿಯಲ್ಲಿ, ಹಾಗೆಯೇ ಶ್ರೀ ಸಂಜೀವ ಮಠಂದೂರು ಮಾನ್ಯ ಶಾಸಕರು ಪುತ್ತೂರು, ಶ್ರೀಮತಿ ಚಂದ್ರಾವತಿ ಸೀತಾರಾಮಗೌಡ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಿರೇಬಂಡಾಡಿ, ಶ್ರೀ ಚಂದ್ರ ತಿಮ್ಮಪ್ಪ ಶೆಟ್ಟಿ ಅಧ್ಯಕ್ಷರು ಕರಾವಳಿ ಪ್ರಾಧಿಕಾರ, ಶ್ರೀ ನವೀನ್ ಕುಮಾರ್ ಭಂಡಾರಿ ಕಾರ್ಯನಿರ್ವಹಣಾ ಅಧಿಕಾರಿ ಪುತ್ತೂರು, ಶ್ರೀ ಲೋಕೇಶ್ SR ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಶ್ರೀ ಭರತ್ BM, ಶ್ರೀಮತಿ ಶೈಲಜಾ ಭಟ್, ಶ್ರೀ ಸಂದೀಪ್, ಡಾಕ್ಟರ್ ರಾಜಾರಾಮ್ KV, ಶ್ರೀ ಜನಾರ್ದನ ಗೌಡ ಸಾಂತಿತಡ್ಡ, ಶ್ರೀ BK ಅಬೂಬಕರ್ ಈ ಎಲ್ಲ ಗಣ್ಯರು ಹಾಜರಿದ್ದು ಮಾನ್ಯ ಶಾಸಕರು ಅನೇಕ ಕೊಡುಗೆಗಳ ರೂವಾರಿಯಾದ ಶ್ರೀ ಸಂಜೀವ್ ಮಠಂದೂರು ಹಾಗೂ ನರೇಗಾದಿಂದ ಹೆಚ್ಚು ಅನುದಾನ ಪಡೆದು ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಶ್ರೀ ಹಮಬ್ಬ ಸೌಕತ್ ಅಲಿ ನಿಕಟಪೂರ್ವ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಿರೇಬಂಡಾಡಿ ಇವರನ್ನು ಸನ್ಮಾನಿಸುವುದು. ಇದರೊಂದಿಗೆ ಈ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದು ಶಾಲಾ ವಿದ್ಯಾರ್ಥಿಗಳು, ಅದರ ಜೊತೆಯಲ್ಲಿ ಶ್ರೀಮತಿ ಚಂದ್ರಾವತಿ ಸೀತಾರಾಮಗೌಡ ಅಧ್ಯಕ್ಷರು ಹಿರೇಬಂಡಾಡಿ ಇವರ ಸನ್ಮಾನ ಕಾರ್ಯಕ್ರಮವೂ ಇರುವುದು. ಈ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದು ಶಾಲಾ ವಿದ್ಯಾರ್ಥಿಗಳು ಅವರ ಪ್ರತಿಭೆಗೆ ಪುರಸ್ಕಾರ, ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿನೋದಾವಳಿ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮವು. ಇದರೊಂದಿಗೆ ಈ ಕಾರ್ಯಕ್ರಮವು ಸಮಾರೋಪ ಹೊಂದುವುದು. ಊರ ಪರವೂರ ವಿದ್ಯಾಭಿಮಾನಿಗಳು ಮತ್ತು ಪೋಷಕರ ತುಂಬುತ್ಸಾಹ ನಮ್ಮ ಈ ಕಾರ್ಯಕ್ರಮಕ್ಕೆ ಹೊಸ ಮೆರುಗು ತಂದಿದೆ. ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಈ ವರದಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ಶಾಲೆಯ ಸಂಪೂರ್ಣ ಮಾಹಿತಿಯ ಇತಿಹಾಸವನ್ನು ಮೆಲುಕು ಹಾಕಿದ ಮೇಡಮ್ ನಿಮಗೆ ಧನ್ಯವಾದಗಳು. ಯಾವ ದೇಶದಲ್ಲಿ ಶಾಲೆಗಳಿಗಿಂತ ದೇವಾಲಯದ ಆ ದೇಶವು ಅಭಿವೃದ್ಧಿಯನ್ನ ಪಥವನ್ನ ಕಾಣ್ತದೆ. ಜ್ಞಾನ, ವಿಜ್ಞಾನ ಎಲ್ಲ ಕ್ಷೇತ್ರದಲ್ಲಿ ಶಿಕ್ಷಣವು ಅತಿಮೂಲ್ಯ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಒಂದು ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಲು ನಮ್ಮ ಹೆಮ್ಮೆಯ ಜನಪ್ರಿಯ ಶಾಸಕರಾಗಿರುವಂತಹ ನಿಮ್ಮ ಪ್ರೀತಿಯ ಶಾಸಕರಾಗಿರುವಂತಹ ಶ್ರೀಯುತ ಸಂಜೀವ್ ಮಠಂದೂರು ಸರ್, ಪುತ್ತೂರು ವಿಧಾನಸಭಾ ಕ್ಷೇತ್ರ ಸರ್, ನಾವು ಈ ಕಾರ್ಯಕ್ರಮದ ಯಶಸ್ಸಿನ ಜ್ಯೋತಿಯನ್ನು ಪ್ರಜ್ವಲನೆ ಮಾಡಬೇಕೆಂದು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅವರೊಂದಿಗೆ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯತಿಗಳೆಲ್ಲರೂ ಸಹಕಾರ ಮಾಡಬೇಕಾಗಿತ್ತು ನಮ್ಮಲ್ಲಿ ವಿನಂತಿ. ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ. ಶ್ರೀ ಸಂಜೀವ್ ಮಠಂದೂರು ಸರ್ ಸನ್ಮಾನ
ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ ಡಿವಿಜಿಯವರ ಕಗ್ಗದ ಈ ಸಾಲುಗಳನ್ನು ಅಕ್ಷರಶಃ ಅನುಸರಿಸಿಕೊಂಡು ಬರುತ್ತಿರುವ ನಮ್ಮ ಮಾನ್ಯ ಶಾಸಕರಾದ ಶ್ರೀ ಸಂಜೀವ್ ಮಠಂದೂರು ಇವರ ಸಾಧನೆಯ ಕಿರು ಪರಿಚಯವನ್ನು ನಿಮ್ಮ ಮುಂದೆ ವಾಚಿಸುತ್ತಿದ್ದೇನೆ. ಪುತ್ತೂರು ತಾಲೂಕು ಹಿರೇಬಂಡಾಡಿ ಗ್ರಾಮದ ಮಠಂದೂರು ಎಂಬಲ್ಲಿ ದಿವಂಗತ ದೇವುಗೌಡ ಮತ್ತು ಶ್ರೀಮತಿ ಬಾಲಕ್ಕ ದಂಪತಿಗಳ ಪುತ್ರನಾಗಿ 1961ರಲ್ಲಿ ಜನನ. ಶ್ರೀಯುತರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ, ಪ್ರೌಢ ಶಿಕ್ಷಣವನ್ನು ಸರಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ ಹಾಗೂ ಬಿಕಾಂ ಪದವಿಯನ್ನು ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಪಡೆದಿರುತ್ತಾರೆ. ಶ್ರೀಮತಿ ಹೇಮಲತಾ ಇವರನ್ನು ಬಾಳ ಸಂಗಾತಿಯಾಗಿ ಪಡೆದು ಮಗಳು ಶ್ರೀಮತಿ ಶ್ರೇಯಾ MS ದಂತವೈದ್ಯೆ ಮತ್ತು ಅಳಿಯ ಮಗ ಶಶಾಂಕ್ ಇಂಜಿನಿಯರ್ ವೃತ್ತಿಯಲ್ಲಿದ್ದು, ಕೃಷಿಕ ಕುಟುಂಬದಲ್ಲಿ ಜನಿಸಿದ ನೀವು ಜೀವನ ನಿರ್ವಹಣೆಗಾಗಿ ಕೃಷಿಯನ್ನು ಅವಲಂಬಿಸಿದ್ದರೂ ಮಾನವನ ಬದುಕು ನಿಂತ ನೀರಾಗಬಾರದು ಎಂದು ಅರಿತು ಅನೇಕ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಿರಿ. ಹಿರೇಬಂಡಾಡಿ ಪ್ರಾಥಮಿಕ ಶಾಲಾ SDMC ಅಧ್ಯಕ್ಷರಾಗಿ, ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷರಾಗಿ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗುವುದರ ಮೂಲಕ ಅಕ್ಷರ ಕಲಿಸಿದ ಶಾಲೆಯ ಋಣ ತೀರಿಸುವ ಅವಕಾಶವನ್ನು ಅತ್ಯುತ್ತಮ ರೀತಿಯಲ್ಲಿ ಬಳಸಿಕೊಂಡಿದ್ದೀರಿ. ಸರಕಾರಿ ಪ್ರೌಢಶಾಲೆ ಇದರ ದಶಮಾನೋತ್ಸವ ಸಮಿತಿ ಅಧ್ಯಕ್ಷರಾಗಿ, ನವೋದಯ ವಿದ್ಯಾವರ್ಧಕ ಸಂಘ ಪೆರಿಯಡ್ಕ ಇದರ ಸ್ಥಾಪಕ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ, ನವೋದಯ ಪ್ರೌಢಶಾಲೆಯ ಸಂಚಾಲಕರಾಗಿ, PU ಕಾಲೇಜ್ ಉಪ್ಪಿನಂಗಡಿ ಇದರ SDMC ಸದಸ್ಯರಾಗಿ, ಸುವರ್ಣ ಸಮಿತಿಯ ಅಧ್ಯಕ್ಷರಾಗಿ, ಆಡಳಿತ ಸಮಿತಿಯ ಸದಸ್ಯರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆ ಅನನ್ಯವಾದುದು. ಆಡು ಮುಟ್ಟದ ಸೊಪ್ಪಿಲ್ಲ, ನೀವು ಕೈಯಾಡಿಸಿದ ಕ್ಷೇತ್ರವಿಲ್ಲ ಎಂದರೆ ಅತಿಶಯೋಕ್ತಿಯಲ್ಲ. ಹಾಲು ಉತ್ಪಾದಕ ಸಹಕಾರಿ ಸಂಘ ಹಿರೇಬಂಡಾಡಿ ಇದರ ಸ್ಥಾಪಕ ಅಧ್ಯಕ್ಷರಾಗಿ ಸಹಕಾರಿ ರಂಗಕ್ಕೆ ಪಾದಾರ್ಪಣೆಗೈದ ನೀವು, ಉಪ್ಪಿನಂಗಡಿ ಸೇವಾ ಸಹಕಾರಿ ಸಂಘ, ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕರ ಮಾರಾಟ ಸಂಘ ಮಂಗಳೂರು, ಜನತಾ ಬಜಾರ್ ಹಾಗೂ ಕೃಷಿಕರ ಬಹುರಾಜ್ಯ ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋ ಸೇರಿದಂತೆ ಅನೇಕ ಸಹಕಾರಿ ಸಂಘಗಳ ನಿರ್ದೇಶಕರಾಗಿ ದುಡಿದು ಜನಾನುರಾಗಿಗಳಾಗಿದ್ದೀರಿ. ಹಿರೇಬಂಡಾಡಿ ಗ್ರಾಮ ಪಂಚಾಯತ್ ಸದಸ್ಯರಾಗುವುದರೊಂದಿಗೆ ರಾಜಕೀಯ ರಂಗಕ್ಕೆ ಬಲಗಾಲಿಟ್ಟು ಪ್ರವೇಶಿಸಿದ ನೀವು ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ. ಪುತ್ತೂರು ತಾಲೂಕ್ ಪಂಚಾಯತ್, APMC ಪುತ್ತೂರು ಇದರ ಸದಸ್ಯರಾಗಿ ಸೈ ಎನಿಸಿಕೊಂಡಿರುವಿರಿ. ಭಾರತೀಯ ಜನತಾ ಪಕ್ಷದ ಉಪ್ಪಿನಂಗಡಿ ವಲಯದ ಕಾರ್ಯದರ್ಶಿಗಳಾಗಿ ಮತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿಯಾಗಿ, ಮುಂದೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಕಳೆದ 29 ವರ್ಷಗಳಿಂದ ಅಹೋರಾತ್ರಿ ಕರ್ತವ್ಯ ನಿರತರಾದ ನಿಮ್ಮ ಕಾರ್ಯದಕ್ಷತೆಗೆ ಸಾಕ್ಷಿಯಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನವು ನಿಮಗೆ ಒಲಿದು ಬಂತು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅನೇಕ ಅಭಿವೃದ್ಧಿ ಕಾಮಗಾರಿಗಳ ರೂವಾರಿ ನೀವು. ನಿಮ್ಮ ಸೌಜನ್ಯತೆ, ಸರಳತೆ, ಹೃದಯವಂತಿಕೆ ಹಾಗೂ ಮಾನವೀಯ ಗುಣಗಳು ನಿಮ್ಮನ್ನು ಈ ಉತ್ತುಂಗ ಸ್ಥಾನಕ್ಕೆ ಏರಿಸಲು ಸಹಕಾರಿಯಾದವು. ಸಾಧನೆಯ ಹಾದಿಯಲ್ಲಿ ನೀವು ಕಂಡ ಕನಸು ನನಸಾಗಲಿ. ಬಾಳ ಹಾದಿಯಲ್ಲಿ ಉತ್ತರೋತ್ತರ ಯಶಸ್ಸು ನಿಮ್ಮದಾಗಲಿ. ನಿಮ್ಮ ಬದುಕು 100 ಸಂವತ್ಸರಗಳನ್ನು ಕಾಣುವಂತಾಗಲಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಗ್ರಾಮ ದೇವರಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಸದಾ ಇದ್ದು ಕಾಪಾಡಲಿ ಎಂಬ ಮನದಾಳದ ಶುಭ ಹಾರೈಕೆಗಳೊಂದಿಗೆ ಈ ಅಭಿನಂದನಾ ಪತ್ರವನ್ನು ಅರ್ಪಿಸುತ್ತಿದ್ದೇನೆ. ಸನ್ಮಾನ ಪತ್ರವನ್ನು ಓದಿದಂತ ಪ್ರಭಾವತಿ ಮೇಡಮ್ ನಿಮಗೆ ಧನ್ಯವಾದಗಳು. ಮುಂದಿನ ಸನ್ಮಾನ ವಿಶೇಷ ಸನ್ಮಾನಿತರು ಶ್ರೀ ಹಮ್ಮಬ್ಬ ಶೌಕತ್ ಅಲಿ, ನಿಕಟಪೂರ್ವ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಿರೇಬಂಡಾಡಿ. ಈ ಒಂದು ಸನ್ಮಾನ ಪತ್ರವನ್ನು ವಾಚಿಸಲು ಬರ್ತಿದ್ದಾರೆ ನಮ್ಮ ಶಾಲಾ ಮುಖ್ಯ ಗುರುಗಳು ಬಾಬುಟಿ ಸರ್. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕೈಜೋಡಿಸಿ ತಾನೋರ್ವ ಶಿಕ್ಷಣ ಪ್ರೇಮಿ ಎಂಬುದನ್ನು ಜಗತ್ತಿಗೆ ಸಾರುವಂತೆ ಸದಾ ಶಾಲೆಯ ಏಳ್ಗೆಯನ್ನು ಬಯಸುವ ಹಮ್ಮಬ್ಬ ಶೌಕತ್ ಅಲಿ ಇವರಿಗೆ ಅಭಿಮಾನಪೂರ್ವಕವಾಗಿ ಸಲ್ಲಿಸುವ ಅಭಿನಂದನಾ ಪತ್ರ. ಪ್ರಕೃತಿ ರಮ್ಯ ಪ್ರದೇಶ ಕುಮಾರಧಾರ ನದಿಯ ಶ್ರೀ ಹಮ್ಮಬ್ಬ ಶೌಕತ್ ಅಲಿ ಸರ್ ಇವರನ್ನ ಸನ್ಮಾನಿಸಲು ಬರೆದಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಸಂಜೀವ್ ಮಠಂದೂರು ಸರ್ ಅವರು. ಹಾಗೂ ಹಿರೇಬಂಡಾಡಿ ಗ್ರಾಮದ ಕೆರಾಬೆ ಎಂಬ ಪುಟ್ಟ ಹಳ್ಳಿಯಲ್ಲಿ 15/1/1982ರಲ್ಲಿ ಶ್ರೀಯುತ ಹಮ್ಮಬ್ಬ ಶೌಕತ್ ಅಲಿ ಇವರ ಜನನ.
1985ರಲ್ಲಿ ಹಿರೇಬಂಡಾಡಿ ಗ್ರಾಮದ ಅಡ್ಕರೆಗುರಿ ಎಂಬಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ ಕಾರ್ಯನಿರ್ವಹಿಸುತ್ತಿತ್ತು. ಈ ಶಾಲೆಯ ಮೊದಲ ಮುಖ್ಯ ಗುರು ಅಮ್ಮಬ್ಬ ಮಾಸ್ತರ್. ಇವರು ಶಿಸ್ತಿನ ಸಿಪಾಯಿಯಾಗಿದ್ದುಕೊಂಡು ಅಪಾರ ಅಭಿಮಾನಿಗಳನ್ನು ಹೊಂದಿದರು ಹಾಗೂ ಉತ್ತಮ ಶಿಕ್ಷಣ ಪ್ರೇಮಿಯಾಗಿದ್ದ ಇವರ ಮೊಮ್ಮಗನಾದ ಅಮ್ಮಬ್ಬ ಶೌಕತ್ತಾಲಿಯೇ ಇವರು ಕೂಡ ಉತ್ತಮ ಶಿಕ್ಷಣ ಪ್ರೇಮಿ. ಅಮ್ಮಬ್ಬ ಶೌಕತ್ತಾಲಿಯವರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಡೆಕ್ಕಲಿಯಲ್ಲಿ 1ರಿಂದ 5ನೇ ತರಗತಿ ತನಕ, 5ರಿಂದ 7ನೇ ತರಗತಿ ತನಕ ಸಂತ ಫಿಲೋಮಿನಾ ಉಪ್ಪಿನಂಗಡಿಯಲ್ಲಿ, 8ರಿಂದ 12ನೇ ತರಗತಿ ತನಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ, ಎಲೆಕ್ಟ್ರಿಕಲ್ಸ್ನಲ್ಲಿ ಡಿಪ್ಲೊಮಾವನ್ನು ಮಂಗಳೂರು ಪದವಿಯನ್ನು ಮಂಗಳೂರಿನಲ್ಲಿ ಮಾಡಿದರು. ಅಮ್ಮಬ್ಬ ಶೌಕತ್ತಾಲಿಯವರು ಸಂಜೀವ ಮಠಂದೂರವರ ಸಮ್ಮುಖದಲ್ಲಿ ರಾಜ್ಯಕ್ಕೆ ಪ್ರವೇಶ ಮಾಡಿದರು. 2004-05ರಲ್ಲಿ ರಾಜ್ಯಕ್ಕೆ ಪ್ರವೇಶ ಮಾಡಿದ ಶ್ರೀಯುತರು ಪ್ರಕಾಶ್ ರೈ ಬೆಳ್ಳಿಪ್ಪಾಡಿ, ದಿವಂಗತ ಮಾಧವಗೌಡ ಶಾಂತಿತಡ ಇವರ ಮಾರ್ಗದರ್ಶನದಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಮುಂದುವರಿಸಿ ಮುಂದೆ 2010ರಿಂದ 12 ತನಕ ಹಿರೇಬಂಡಾಡಿ ಗ್ರಾಮ ಪಂಚಾಯತಿನ ಸದಸ್ಯರಾಗಿ, 12ರಿಂದ 20ರ ತನಕ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಮತ್ತು ಸದಸ್ಯರಾಗಿ ದೇಶದಲ್ಲೇ ಗ್ರಾಮ ಪಂಚಾಯತಿಯನ್ನು ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿ ರೂಪಿಸಿದ ಕೀರ್ತಿ ಇವರದ್ದು. NREG ಯೋಜನೆ ಅಡಿಯಲ್ಲಿ 30 ಲಕ್ಷ ಹಾಗೂ ಮಾನ್ಯ ಶಾಸಕರ 20 ಲಕ್ಷ ಅನುದಾನ ಉಪಯೋಗಿಸಿ ಸುಸಜ್ಜಿತವಾದ ಅವನಿಯಂತ್ರಿತ ಭೋಜನ ಶಾಲೆ ನಿರ್ಮಿಸಿದ ಖ್ಯಾತಿ ಇವರದ್ದಾಗಿದೆ. ಇವರು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ. ಸದ್ರಿ ಶಾಲೆಗೆ ಆಟದ ಮೈದಾನ, ಶೌಚಾಲಯ ಇರ್ಬೋದು, ತಡೆಗೋಡೆ, ಇನ್ನಿತರ ಕಾಮಗಾರಿಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅನ್ಸರುಲ್ ಹುದಾ ಯಂಗ್ಸ್ ಮ್ಯಾನ್ ಅಸೋಸಿಯೇಷನ್ ಅಡೆಕಲ್ ಇದರ ಕಾರ್ಯದರ್ಶಿಯಾಗಿ, ಹಿರಿಯ ವಿದ್ಯಾರ್ಥಿ ಸಂಘ ಇದರ ಅಡೆಕಲ್ನ ಕಾರ್ಯದರ್ಶಿಯಾಗಿ, ಪುತ್ತೂರು ಗ್ರಾಮಾಂತರ ಮಂಡಲ BJP ಪಂಚಾಯತ್ ರಾಜ್ ಪ್ರಕೋಷ್ಠರ್ನ ಸಂಚಾಲಕರಾಗಿ, ಹಿರೇಬಂಡಾಡಿ ಹೈಸ್ಕೂಲ್ನ STMC ಸದಸ್ಯರಾಗಿ, ಉಪ್ಪಿನಂಗಡಿ ಪ್ರೌಢಶಾಲೆಯ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸುವ ಇವರು ಉತ್ತಮ ಮಾತುಗಾರನೂ ಹೌದು. ಸಮಾಜದಲ್ಲಿ ಎಲ್ಲರನ್ನು ಸಮಾನತೆಯಿಂದ ಕಂಡ ಇವರ ಜೀವನ ಯಾವುದೇ ಅಡೆತಡೆ ಇಲ್ಲದೆ ಸಾಗಲಿ ಎಂದು ಹಾರೈಸುವ ಬಾಬುಟ್ಟಿ ಮುಖ್ಯ ಗುರುಗಳು ಮತ್ತು ಶಿಕ್ಷಕ ವೃಂದ, ವಿದ್ಯಾರ್ಥಿ ವೃಂದ, ಅಕ್ಷರದಾಸ ಸಿಬ್ಬಂದಿಗಳು, ನವೀನ್ ಪಡ್ಪು ಅಧ್ಯಕ್ಷರು ಮತ್ತು ಸದಸ್ಯರು ಹಿರಿಯ ವಿದ್ಯಾರ್ಥಿ ಸಂಘ ಹಿರೇಬಂಡಾಡಿ, ಸೋಮೇಶ್ ಕೆ ಅಧ್ಯಕ್ಷರು ಮತ್ತು ಸದಸ್ಯರು STMC ಹಿರೇಬಂಡಾಡಿ. ಸನ್ಮಾನಿತರು ಹಾಗೂ ಸನ್ಮಾನಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಹಾಗೇನೆ ಮುಂದಿನ ಸನ್ಮಾನ ಕಾರ್ಯಕ್ರಮ ಶ್ರೀಮತಿ ಚಂದ್ರಾವತಿ ಸೀತಾರಾಮ್ ಗೌಡ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಿರೇಬಂಡಾಡಿ. ಇವರ ಸನ್ಮಾನ ಪತ್ರವನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ವಾರಿಜಾ ಮೇಡಮ್. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕೈಜೋಡಿಸಿ ನಮ್ಮೂರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಊರ ಜನರ ಮನಗೆದ್ದ ಜನಪ್ರತಿನಿಧಿ ಶ್ರೀಮತಿ ಚಂದ್ರಾವತಿ ಸೀತಾರಾಮಗೌಡ ಅವರಿಗೆ ಅಭಿಮಾನಪೂರ್ವಕವಾಗಿ ಸಲ್ಲಿಸುವ ಅಭಿನಂದನಾ ಪತ್ರ. ಪ್ರೀತಿಯ ಚಂದ್ರಾವತಿ ಸೀತಾರಾಮಗೌಡರವರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ ಶಾಲೆಯ ವಾರ್ಷಿಕೋತ್ಸವದ ಮತ್ತು ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭದಲ್ಲಿ ನಿಮಗೆ ಆತ್ಮೀಯ ವಂದನೆಯನ್ನು ಸಲ್ಲಿಸುತ್ತೇವೆ. ಪ್ರೀತಿಯ ಚಂದ್ರಾವತಿ ಸೀತಾರಾಮಗೌಡ ನೆಹರು ತೋಟ ಗುಂಡ್ಯಾರವರು ಪುತ್ತೂರು ತಾಲೂಕು ಶಾಂತಿಗೋಡು ಗ್ರಾಮದ ಪಾದೆ ಎಂಬಲ್ಲಿ ವಾಸವಾಗಿರುವ ಊರ ಗೌಡರಾಗಿ ಜೀವನ ನಡೆಸುತ್ತಿದ್ದ ಶ್ರೀ ಶಾಂತಪ್ಪಗೌಡ ಮತ್ತು ಸುಂದರಿ ದಂಪತಿಗಳ ಪುತ್ರಿಯಾಗಿ 1960ರಲ್ಲಿ ಜನಿಸಿದರು. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿಗೋಡಿನಲ್ಲಿ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣವನ್ನು ಸೈಂಟ್ ವಿಕ್ಟರ್ಸ್ ಹೈಸ್ಕೂಲು ಪುತ್ತೂರು ಇಲ್ಲಿ ಮುಗಿಸಿದರು. ಪ್ರಸ್ತುತ ಹೈನುಗಾರಿಕೆಯನ್ನು ಜೀವನದ ಪ್ರಧಾನ ಉದ್ಯೋಗವಾಗಿಸಿಕೊಂಡು ಬಂದಿರುತ್ತಾರೆ. ಇವರ ಮಕ್ಕಳಾದ ಪ್ರವೀಣ್ ಕುಮಾರ್ ಮತ್ತು ಪ್ರಸನ್ನ ಕುಮಾರ್ ಕೃಷಿಕರಾಗಿದ್ದಾರೆ. ಪ್ರಸ್ತುತ ಪಂಚಾಯತ್ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುವ ಇವರು ಹಾಲಿನ ಶೀತಲೀಕರಣವನ್ನು ಕೂಡ ಹಿರೇಬಂಡಾಡಿ ಗ್ರಾಮಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇವರ ಮುಂದಿನ ಜೀವನವು ಸುಖಕರವಾಗಲಿ, ದೇವರ ಅನುಗ್ರಹ ಇವರಿಗೆ ಇರಲಿ ಎಂದು ಇವರಿಗೆ ಶುಭ ಹಾರೈಸುತ್ತೇವೆ. ಸನ್ಮಾನ ಪಡೆದ ಗಣ್ಯರಿಗೂ ಹಾಗೂ ಸನ್ಮಾನಿಸಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಸನ್ಮಾನ ಕಾರ್ಯಕ್ರಮ ಶ್ರೀ ಚೆನ್ನೆಲ ತಿಮ್ಮಪ್ಪ ಶೆಟ್ಟಿ, ಅಧ್ಯಕ್ಷರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ, ಇವರಿಗೆ ನಮ್ಮ ಗ್ರಾಮ ಪಂಚಾಯತ್ ಹಿರೇಬಂಡಾಡಿ ವತಿಯಿಂದ ಹಾಗೂ ಗಣ್ಯರಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್, ತಾವು ಈ ವೇದಿಕೆಯಲ್ಲಿ ಬಂದು ನಮ್ಮ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಬಲ್ನಾಡಿನ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ರೀತಿಯಲ್ಲಿ ಛಾಪು ಮೂಡಿಸಿರುವ ಚನಿಲ ತಿಮ್ಮಪ್ಪ ಶೆಟ್ಟಿಯವರು ಸುಮಾರು 26 ವರ್ಷಗಳ ಕಾಲ ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಲ್ತಿ ದೇವಸ್ಥಾನ ಆಡಳಿತ ಮುಖ್ಯಸ್ಥರಾಗಿ ಬಳಿಕ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿಯೂ ಸೇವೆಗೈದ ಅವರು ದೈವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸುವ ಮೂಲಕ ಜನಮಾನಸದಲ್ಲಿ ಜನಮೆಚ್ಚುಗೆ ಪಡೆದುಕೊಂಡ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿ ಎಲ್ಲರಲ್ಲೂ ಉತ್ತಮ ಬಾಂಧವ್ಯ ಹೊಂದಿರುವ ಚನಿಲ ಶ್ರೀ ತಿಮ್ಮಪ್ಪ ಶೆಟ್ಟಿಯವರು ರಾಜಕೀಯ ಕ್ಷೇತ್ರದಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡು ಪುತ್ತೂರು ತಾಲೂಕು ಪಂಚಾಯತ್ ಅಧ್ಯಕ್ಷ ಹುದ್ದೆಯನ್ನು ಅಲಂಕರಿಸಿ ಯಶಸ್ವಿಯಾಗಿ ನಿರ್ವಹಿಸಿರುತ್ತಾರೆ. ಸಹಕಾರಿ ಕ್ಷೇತ್ರದಲ್ಲಿಯೂ ತನ್ನ ಛಾಪು ಮೂಡಿಸಿದ ತಿಮ್ಮಪ್ಪ ಶೆಟ್ಟಿಯವರು ಪ್ರತಿಷ್ಠಿತ ಅಂತಾರಾಜ್ಯ ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋದ ನಿರ್ದೇಶಕರಾಗಿ, SKACMS ನಿರ್ದೇಶಕರಾಗಿ, ಬಲ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವುದಲ್ಲದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಿರ್ದೇಶಕರಾಗಿ, ಪರ್ಲಾಡ್ಕ ಸರಕಾರಿ ಶಾಲೆಯ ಪುನರ್ನಿರ್ಮಾಣ ಸಮಿತಿ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ನೀವು ಇದೀಗ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಸಂದರ್ಭದಲ್ಲಿ ನಮ್ಮೆಲ್ಲರ ಹಾರ್ದಿಕ ಅಭಿನಂದನೆಗಳೊಂದಿಗೆ ನಿಮ್ಮ ಅವಧಿಯಲ್ಲಿ ಹೆಚ್ಚಿನ ಅನುದಾನಗಳು ಬಂದು ಇನ್ನಷ್ಟು ಅಭಿವೃದ್ಧಿಯಾಗಲಿ, ಮುಂದೆಯೂ ನಿಮಗೆ ಇನ್ನಷ್ಟು ಅವಕಾಶಗಳು ಒದಗಿ ಬರಲಿ ಎಂದು ಶುಭ ಹಾರೈಸುತ್ತೇವೆ. ಸನ್ಮಾನಿತರಿಗೂ ಹಾಗೂ ಸನ್ಮಾನಿಸಿದ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ದೀಪ ಪ್ರಜ್ವಲನೆ ಮಾಡಿದಂತಹ ಗಣ್ಯರು, ಈಗ ದೀಪ ಪ್ರಜ್ವಲನೆ ಮಾಡಿದ ಗಣ್ಯರಿಂದ ಹಿತನುಡಿಗಳು. ಮಾನ್ಯ ಶಾಸಕರು, ವಿಧಾನಸಭಾ ಕ್ಷೇತ್ರ ಪುತ್ತೂರು. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ ಇದರ ಶಾಲಾ ಭೋಜನ ಶಾಲೆ, ತರಗತಿ ಕೊಠಡಿಗಳ ಉದ್ಘಾಟನೆ, ನೂತನ ಕೊಠಡಿಗಳ ಶಿಲಾನ್ಯಾಸ ಹಾಗೂ ಸಂಜೆ ನಡೆಯುತ್ತಿರುವಂಥ ಶಾಲಾ ವಾರ್ಷಿಕೋತ್ಸವದ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರೇಬಂಡಾಡಿ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀಮತಿ ಚಂದ್ರಾವತಿ ಸೀತಾರಾಮಗೌಡ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಹಿರಿಯರು, ಕರ್ನಾಟಕ ಸರ್ಕಾರದ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಚನಿಲ ತಿಮ್ಮಪ್ಪ ಶೆಟ್ಟಿಯವರೇ, ತಾಲೂಕು ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿಯಂಥ ನವೀನ್ ಭಂಡಾರಿಯವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಯಂಥ ಲೋಕೇಶ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ದಂತ ವೈದ್ಯರಂಥ ರಾಜಾರಾಮ್ ಅವರೇ, ನಮ್ಮ ಜಿಲ್ಲಾ ಪಂಚಾಯತಿನ ಅಭ್ಯಂತರಂಥ ಸಂದೀಪ್ ಅವರೇ, ಶೌಕತ್ ಅಲಿ ಅವರೇ, ಬಾಬು ಟಿ ಅವರೇ, ಸೋಮೇಶ್ ಅವರೇ, ಪಂಚಾಯತಿನ ಉಪಾಧ್ಯಕ್ಷರೇ ನವೀನ್ ಪಡ್ಪು ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ವಿದ್ಯಾಭಿಮಾನಿಗಳೇ, ವಿದ್ಯಾರ್ಥಿನಿಯರೇ, 1948ರಿಂದ ಈ ಶಾಲೆ ನಡೆದು ಬಂದಂಥ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದರು. ಆರಂಭ ಮಾಡಿದಂಥ ಆಗ ಇದಕ್ಕೆ ಕಾರಣಕರ್ತರಂಥ ಗುಂಡಿಯ ಪೆರ್ನುಗೌಡ್ರು ಇಲ್ಲ, ಆದರೆ ಅವರ ಸೊಸೆಯನ್ನು ಗೌರವಿಸುವಂಥ ಸಂಗತಿಯನ್ನು ಮಾಡಿದ್ದೇವೆ. ಆಗಿನ ಪ್ರಥಮ ಅಧ್ಯಾಪಕರಾದಂಥ ಹಮ್ಮಬ್ಬ ಮಾಸು ಇಲ್ಲ, ಅವರ ಮೊಮ್ಮಗನನ್ನು ಗೌರವಿಸುವಂಥ ಸಂಗತಿಯನ್ನು ಮಾಡಿದ್ದೇವೆ. 50 ವರ್ಷದ ಹಿಂದೆ ವಿದ್ಯಾರ್ಥಿಯಾಗಿದ್ದ ನನ್ನನ್ನು ಗೌರವಿಸುವಂಥ ಕೆಲಸ ನೀವು ಮಾಡಿದ್ದೀರಿ. ನಮ್ಮ ಪರಂಪರೆ ಎಲ್ಲಿಂದ ಬಂತು? ಯಾರ್ಯಾರು ಆಗ ಈ ದೇಶದಲ್ಲಿ ಅನಕ್ಷರತೆ ಇದ್ದಾಗ, ಈ ದೇಶದ ಸಾಕ್ಷರತೆಗೆ, ಈ ಊರಿನ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ, ಅಂಥವರನ್ನು ಜ್ಞಾಪಿಸುವ ಮತ್ತು ಅಂಥವರನ್ನು ಸೃಷ್ಟಿಸುವ, ಅಂಥವರನ್ನು ಮತ್ತೆ ಈ ಶಾಲೆಯಲ್ಲಿ ಸೃಷ್ಟಿ ಮಾಡುವಂಥ ಕೆಲಸ ಈ ಒಂದು ಶಾಲೆಯಲ್ಲಿ ಆಗಬೇಕೆನ್ನುವಂಥದ್ದೇ ಇವತ್ತಿನ ಮೂಲ ಉದ್ದೇಶ.
ವಿದ್ಯೆಯ ಬಗ್ಗೆ ನಾವು ಎಷ್ಟು ಮಹತ್ವ ಕೊಡ್ತೇವೋ ಅಷ್ಟು ಆ ಊರು ಖಂಡಿತ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ, ಜನ ನೆಮ್ಮದಿಯ ಬದುಕನ್ನು ಕಾಣಲಿಕ್ಕೆ ಸಾಧ್ಯ. ಆ ನೆಮ್ಮದಿ ಸಮೃದ್ಧಿಯನ್ನು ಕಾಣುವಂಥ ಈ ದಿನಗಳಲ್ಲಿ ಇವತ್ತು ಜ್ಞಾನ ಮಂದಿರ ಮತ್ತು ದೇವ ಮಂದಿರ ಬೇರಲ್ಲ, ಅದು ಎರಡು ಒಂದೇ ಅಂತೇಳಿ ಎಲ್ಲಿ ನಾವು ಅದಕ್ಕೆ ಮಹತ್ವವನ್ನು ಕೊಡ್ತೇವೋ ಆಗ ಖಂಡಿತ ಊರಿನಲ್ಲಿ ನಾವು ಪರಿವರ್ತನೆಯನ್ನು ಕಾಣುವಂಥ ಕೆಲಸ ಇವತ್ತು ಹಿರೇಬಂಡಾಡಿ ಅಂತ ಒಂದು ಆ ಹಿಂದುಳಿದಂಥ ಭಾಗದಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯ. ಇದಕ್ಕೆ ಸುಮಾರು 65-70 ವರ್ಷದ ಹಿಂದೆ ಬಹಳಷ್ಟು ಜನ ಕಾರಣಕರ್ತರಾಗಿದ್ದಾರೆ. ಅಂತವರು ನಮ್ಮ ಕಣ್ಣ ಮುಂದೆ ಇಲ್ಲ. ಅವತ್ತು ಅವರು ಏನು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೋ ಆ ಉದ್ದೇಶವನ್ನು ಸಾಕಾರಗೊಳಿಸುವಂಥ ಕೆಲಸ ನಾವೆಲ್ಲ ಒಂದಷ್ಟು ಸಮಯ ತಮ್ಮ ಶಕ್ತಿ ಮೀರಿ ಕೆಲವರು ತಮ್ಮ ಇತಿಮಿತಿಯಲ್ಲಿ ಮಾಡಿಕೊಂಡು ಬಂದ ಪರಿಣಾಮ ಇವತ್ತು ಈ ಶಾಲೆಯಲ್ಲಿ ಇಂಥ ಸುಮಾರು 1 ಕೋಟಿಗೂ ಮಿಕ್ಕಿದ ಭವ್ಯವಾದಂಥ ಒಂದು ಕಟ್ಟಡವನ್ನು ನೋಡಲಿಕ್ಕೆ ಸಾಧ್ಯ. ಈ ಕಟ್ಟಡ ನಿರ್ಮಾಣ ಆಗಬೇಕಿದ್ರೆ, ಈ ಶಾಲೆಯ ಅಭಿವೃದ್ಧಿ ಆಗಬೇಕಿದ್ರೆ ಬಹುಶಃ ನಾನು ಕೂಡ ಒಬ್ಬ ಹಿರಿಯ ವಿದ್ಯಾರ್ಥಿಯಾಗಿ ನನಗೆ ಒಂದಷ್ಟು ಅಕ್ಷರಾಭ್ಯಾಸವನ್ನು ಕಲಿಸಿದಂಥ, ಒಂದಷ್ಟು ಸಮಾಜದಲ್ಲಿ ಸಂಸ್ಕಾರವನ್ನು ಕಲಿಸಿದಂಥ ಗುರುಗಳು ಮತ್ತು ನನ್ನ ಊರಿನ ಋಣವನ್ನು ತೀರಿಸಬೇಕೆನ್ನುವಂಥ ದೃಷ್ಟಿಯಿಂದ ನಾನು ಕೂಡ ನನ್ನ ಕೈಲಾದ ಸೇವೆಯನ್ನು ಮಾಡಲಿಕ್ಕೆ ನಾನು ಒಂದಷ್ಟು ಅನುದಾನವನ್ನು ಕೊಡುವಂಥ ಸಂಗತಿಯನ್ನು ಮಾಡಿದ್ದೇನೆ. 1974ರಲ್ಲಿ ನಾನು ಈ ಶಾಲೆಯಲ್ಲಿ ಮುಖ್ಯಮಂತ್ರಿಯಾಗಿದ್ದೆ. BO ಅವರೇ ಈ ಶಾಲೆಯ ಮುಖ್ಯಮಂತ್ರಿಯಾಗಿದ್ದೆ. ಅವತ್ತು ನಾನು ಮುಖ್ಯಮಂತ್ರಿಯಾಗಿ ಮೈಸೂರಿಗೆ ಸೇವಾದಳಕ್ಕೆ ಹೋಗಿದ್ದೆ. ಸೇವಾದಳಕ್ಕೆ ಹೋಗಬೇಕಿದ್ರೆ ನಾನು ಲೀಡರ್. ನಾನು ನಮ್ಮ ಬಾಕಿ ವಿದ್ಯಾರ್ಥಿಗಳನ್ನು ದೇವರಾಜ ಅರಸು ಮಾರ್ಕೆಟಿಗೆ ಕರ್ಕೊಂಡು ಹೋಗಿದ್ದೆ. ನಾನು ಸ್ವಲ್ಪ ಮೈಸೂರು ಪರಿಚಯ ಇತ್ತು ಆಗಲಿ. ನಮ್ಮ ಅಧ್ಯಾಪಕರಲ್ಲಿ ಹೇಳದೆ, ಸೇವಾದಳದ ಅಧ್ಯಾಪಕರಲ್ಲಿ ಹೇಳದೆ ನಾನು ಕರ್ಕೊಂಡು ಹೋಗಿದ್ದೆ. ಕರ್ಕೊಂಡೋಗಿ ವಾಪಸ್ ಬರಬೇಕಿದ್ರೆ ಬೆತ್ತ ರೆಡಿಯಾಗಿತ್ತು ನನಗೆ. ಮೊದಲು ನನಗೆ ಹೊಡೆದ್ರು. ರಜಾಕ್ ಮಾಸ ಅಂತ ಇದ್ರು, ನಮ್ಮ ಹಮ್ಮಬ್ಬ ಶೌಕತ್ ಅಲಿ ಅವರ ಚಿಕ್ಕಪ್ಪ, ಅವರು ಸೇವಾದಳದ ಅಧ್ಯಾಪಕರು. ಮೊದಲು ನನಗೆ 2 ಬಡಿದ್ರು, ಎಲ್ಲ ಮಾಡಿದ್ರು ನೀನು ಅಂತೇಳಿ. ಆಮೇಲೆ 2 ಜನ ವಿದ್ಯಾರ್ಥಿಗಳಿಗೆ ಹೊಡೆದ್ರು. ನನಗೆ ಬೇಸರ ಆಗಲಿಲ್ಲ. ಅವತ್ತು ನನ್ನಿಂದ ತಪ್ಪಾಗಿದೆ ಅಂತ ನನಗೆ ಗೊತ್ತಾಯಿತು. ಮೈಸೂರಿನಲ್ಲಿ ನಾನು ಪೆಟ್ಟು ತಿನ್ನಬೇಕಿದ್ರೆ ಆ ತಿಂದ ಪರಿಣಾಮ ನಾನು ಇವತ್ತು MLA ಆಗಿದ್ದೇನೆ. ಹಿರೇಬಂಡಾಡಿ ಕ್ಲಾಸ್ ರೂಮಲ್ಲಿ, ಆ ಶಾಲೆಯ ಕ್ಲಾಸ್ ರೂಮಲ್ಲೆಲ್ಲ ಪೆಟ್ಟು ತಿಂದದ್ದು. ಯಾಕೆ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ವಿದ್ಯಾರ್ಜನೆಯ ಸಂದರ್ಭದಲ್ಲಿ, ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ತಮ್ಮ ಗುರುಗಳು ತಮ್ಮ ಬಗ್ಗೆ ಅಪಾರವಾದಂಥ ಒಂದು ಗೌರವವನ್ನು, ಅಭಿಮಾನವನ್ನು ಇಟ್ಟುಕೊಳ್ತಾರೆ. ನನ್ನ ವಿದ್ಯಾರ್ಥಿ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಒಂದು ಗೌರವಯುತ ಹುದ್ದೆಯನ್ನು ಅಲಂಕಾರ ಮಾಡಬೇಕು, ಅವ ರಾಷ್ಟ್ರ ಭಕ್ತನಾಗಬೇಕು, ರಾಷ್ಟ್ರಾಭಿಮಾನಿಯಾಗಿ ತನ್ನ ಊರನ್ನು ಕೂಡ ಇವತ್ತು ಅಭಿವೃದ್ಧಿಯನ್ನು ಮಾಡಬೇಕು ಎನ್ನುವಂಥ ದಿಸೆಯಿಂದ ಒಬ್ಬ ಗುರು ಬಹುಶಃ ನನಗೆ ಅವತ್ತು ಅಲ್ಲಿ ಹೊಡೆದಿದ್ದಾರೆ ಮೈಸೂರಿನಲ್ಲಿ ಅಂತೇಳಿ ನಾನು ಭಾವಿಸಿಕೊಂಡು ಈ ಒಂದು ಎತ್ತರದ ಸ್ಥಾನಕ್ಕೆ ಏರುವಂಥ ಕೆಲಸ ಆಗಿದೆ. ಈ ಶಾಲೆಯ ಇತಿಹಾಸವನ್ನು ನೀವು ನೋಡಿದರೆ, ಮಂಗಳೂರು ಯೂನಿವರ್ಸಿಟಿ ಆಗುವುದಕ್ಕೆ ಮುಂಚೆ ಮೈಸೂರು ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳಿದ್ದರೆ ಅದು ಹಿರೇಬಂಡಾಡಿ ಶಾಲೆಯ ವಿದ್ಯಾರ್ಥಿಗಳು. ನಾವೆಲ್ಲ ಹೆಮ್ಮೆ ಪಡಬೇಕಲ್ಲ. ಒಂದು ಶಾಲೆ ಇವತ್ತೊಬ್ಬ ವ್ಯಕ್ತಿಯನ್ನು ಎಷ್ಟು ಎತ್ತರದ ಎಡೆಗೆ ಕೊಂಡೋಗ್ಬೋದು, ಎಲ್ಲಿ ತನಕ ಸಮಾಜದಲ್ಲಿ ಅವನನ್ನು ಆ ಒಂದು ಗೌರವದ ಸ್ಥಾನಕ್ಕೆ ತಂದು ನಿಲ್ಲಿಸಬಹುದು ಅಂತೇಳಿ 10 ಉದಾಹರಣೆಗಳನ್ನು ನಮ್ಮ ಶಾಲೆಯಿಂದ ಕೊಡ್ಬೋದು. ಅದಕ್ಕೆ ಕಾರಣ ಇಲ್ಲಿರುವಂಥ ಶಾಲಾ ಕೊಠಡಿಗಳು, ಅಲ್ಲಿರುವಂಥ ಎಲ್ಲ ಗುರುಗಳು, ಅದಕ್ಕೆ ಕಾರಣಕರ್ತ ಅಂತ ಆ ಊರಿನ ಮಹನೀಯರು. ಇವರು ಎಲ್ಲರ ಆ ಒಟ್ಟು ಶ್ರದ್ಧೆ, ಪ್ರಾಮಾಣಿಕತೆಯ ಪರಿಣಾಮವೇ ನಮ್ಮಂಥ ವಿದ್ಯಾರ್ಥಿಗಳು ಇವತ್ತು ಈ ಸ್ಥಾನಮಾನವನ್ನು ಪಡೆಯಲಿಕ್ಕೆ ಆಗಿದೆ. ಆ ರೀತಿಯಾಗಿ ಈ ಶಾಲೆ ಮತ್ತೊಮ್ಮೆ ಇವತ್ತು ಜಿಲ್ಲೆಯಲ್ಲಿ ಗುರುತಿಸಲ್ಪಡುವಂಥ ಸಂಗತಿ ಆಗಿದೆ.
ನಾನು ಬರಬೇಕಿದ್ರೆ ಟೈಮ್ಸ್ ಆಫ್ ಇಂಡಿಯಾದ ಪತ್ರಕರ್ತರು ಹೇಳಿದರು, ಇಡೀ ಜಿಲ್ಲೆಯಲ್ಲಿ ಬಹುಶಃ ಪ್ರಥಮ ಬಾರಿಗೆ ಒಂದು ಶಾಲೆ AC ಕೊಠಡಿಯನ್ನು AC ಏನು ಭೋಜನ ಶಾಲೆಯನ್ನು ಕಾಣ್ತಾ ಇದೆ, ವಾಟ್ ಈಸ್ ಯುವರ್ ಒಪಿನಿಯನ್ ಅಂತ ಕೇಳಿದರು. ನನಗೆ ಖುಷಿ ಆಯಿತು, ಬಹುಶಃ ಅವ್ರಿಗೆ ಗೊತ್ತಾಗಿದೆಲ್ಲ ಅಂತೇಳಿ. ಟೈಮ್ಸ್ ಆಫ್ ಇಂಡಿಯಾದವರಿಗೆ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ AC ಕೊಠಡಿಗಳಾಗ್ತದೆ ಅಂತೇಳಿ ಗೊತ್ತಾದರೆ ಬಹುಶಃ ನಾವು ಏನು ಕೃತಾರ್ಥರು ಅಂತ ಹೇಳ್ಬೋದು. ಈ ಊರಿನ ಜನ ಅಭಿನಂದಾರ್ಹರು ಅಂತ ಹೇಳ್ಬೋದು. ಇವತ್ತು ಆಧುನಿಕ ಜಗತ್ತಲ್ಲಿ ನಾವೆಲ್ಲ ಸೋಕಿ ಜೀವನ ಮಾಡ್ತಿರುವಂಥ ಈ ಜನ ಐಷಾರಾಮದ ಬದುಕಿನಲ್ಲಿ ಇವತ್ತು ನಮ್ಮ ಮಕ್ಕಳು ಕೂಡ ನನ್ನ ಮನೆಯಲ್ಲಿ ಟೈಲ್ಸ್ ಹಾಕಿ ಗ್ರನೈಟ್ ಹಾಕಿ ಮನೆ ಒಳಗಡೆ ಬಾತ್ರೂಮು ಟಾಯ್ಲೆಟ್ ಇರುವಂಥ ಸಂದರ್ಭದಲ್ಲಿ ನನ್ನ ಶಾಲೆ ಕೂಡ ಹಾಗೇ ಬೇಕು ಅಂತೇಳಿ ಭಾವಿಸ್ತೀರಾ? ನನ್ನ ಮಗು ಕಷ್ಟಪಟ್ಟು ಓದಬಾರ್ದು, ಒಳ್ಳೆಯ ಆರಾಮದಲ್ಲಿ ಅವ ವಿದ್ಯೆಯನ್ನು ಕಲಿಬೇಕು ಅಂತೇಳಿ ಆ ಜನರ ಮಾನಸಿಕತೆ ಏನಿದೆಯೋ, ಹೆತ್ತವರ ಮಾನಸಿಕತೆ ಏನಿದೆಯೋ ಅದಕ್ಕೆ ಪೂರಕವಾಗಿ ಒಂದು ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕು, ಭೋಜನ ಶಾಲೆಯನ್ನು ನಿರ್ಮಾಣ ಮಾಡಬೇಕು, ಅದೇ ರೀತಿಯ ಅಲ್ಲಿ ಶೌಚಾಲಯಗಳು ಇರಬೇಕು ಅಂತೇಳಿ ಇವತ್ತು 1,22,00,000 ಮೊತ್ತದ ಈ ಕೊಠಡಿಗಳ ನಿರ್ಮಾಣ ಆಗಿದೆ. ಚೈಲ ತಿಮ್ಮಪ್ಪ ಶೆಟ್ಟರು ಕೂತಿದ್ದಾರೆ, ಕೇಳಿದರು ದುಡ್ಡು ಕೊಡ್ತಾರೆ ಅಂತೇಳಿ. ಯಾಕಂದರೆ ನಾಳೆ ಬಲ್ನಾಡಲ್ಲಿ ಕೂಡ ಇಂಥದ್ದೇ ಕಟ್ಟಬೇಕಿದ್ರೆ ಶಾಸಕರಿಂದ ಸ್ವಲ್ಪ ಕೇಳ್ಬೋದು ಅಂತೇಳಿ ಬಹುಶಃ ಇದೆ ಅವರಿಗೆ. ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 4 ವರ್ಷದಲ್ಲಿ ಒಬ್ಬ ಶಾಸಕನಾಗಿ ನಾನು ಪ್ರಥಮ ಆದ್ಯತೆಯನ್ನು ನಮ್ಮ BO ಇದ್ದಾರೆ ಶಾಲೆಗಳಿಗೆ ಕೊಟ್ಟಿದ್ದೇನೆ. ಸುಮಾರು 111 ಶಾಲೆಗಳಿಗೆ ಈಗಾಗಲೇ ಸ್ಮಾರ್ಟ್ ಕ್ಲಾಸನ್ನು ಕೊಡುವಂಥ ಸಂಗತಿಯನ್ನು ಮಾಡಿದ್ದೇವೆ. 215 ಅಂಗನವಾಡಿಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೊಟ್ಟಿದ್ದೇವೆ. ಸುಮಾರು 60ಕ್ಕಿಂತ ಮೇಲ್ಪಟ್ಟು RCC ಕಟ್ಟಡಗಳು ಶಾಲೆಗಳಿಗೆ ಕೊಟ್ಟಿದ್ದೇವೆ. ಸುಮಾರು 14 ಅಂಗನವಾಡಿಗಳಿಗೆ ಹೊಸ ಕಟ್ಟಡವನ್ನು ಕೊಡುವಂಥ ಸಂಗತಿಯನ್ನು ಮಾಡಿದ್ದೇವೆ. ಇವತ್ತು ಪೀಠೋಪಕರಣ, ಪಾಠೋಪಕರಣ, ಆ ಕಟ್ಟಡಗಳು, ಆಟದ ಮೈದಾನಗಳು, ಇವತ್ತು ವಿಶೇಷವಾಗಿ ಅಲ್ಲಿಯ ಕಂಪೌಂಡ್ ವಾಲುಗಳು, ತಡೆಗೋಡೆಗಳು, ಈ ಶಾಲೆಗೆ ಇವತ್ತು ಒತ್ತು ಕೊಟ್ಟು ಇವತ್ತು ಸುಮಾರು 25 ಕೋಟಿ ರೂಪಾಯಿಯನ್ನು ಈ ಶಾಲೆಗಳಿಗೆ ನಾವು ವಿನಿಯೋಗ ಮಾಡುವಂಥ ಸಂಗತಿಯನ್ನು ಮಾಡಿದ್ದೇವೆ. ITI ಪ್ರಥಮ ದರ್ಜೆ ಕಾಲೇಜ್, ನಮ್ಮ ಜೂನಿಯರ್ ಕಾಲೇಜುಗಳಿಗೆ 52 ಕೋಟಿಯನ್ನು ನಾನು ವಿನಿಯೋಗ ಮಾಡುವಂಥ ಸಂಗತಿ. ಅಂಗನವಾಡಿಗಳಿಗೆ ಸುಮಾರು 3.25 ಕೋಟಿ ರೂಪಾಯಿಯನ್ನು ಕಳೆದ 4 ವರ್ಷದಲ್ಲಿ ನಾವು ವಿನಿಯೋಗ ಮಾಡುವಂಥ ಸಂಗತಿಯನ್ನು ಮಾಡಿದ್ದೇನೆ. ಯಾಕೆ ಉಲ್ಲೇಖ ಮಾಡ್ತೇನೆಂದರೆ ಇವತ್ತು ಅಂಗನವಾಡಿಯಿಂದ ಹಿಡಿದು ನಾವು LKGಯಿಂದ PG ತನಕ ಅಂತ ಹೇಳ್ತೇವೆ, LKGಯಿಂದ ಪೋಸ್ಟ್ ಗ್ರಾಜ್ಯುಯೇಟ್ ತನಕ ನಮ್ಮ ವಿದ್ಯಾರ್ಥಿ ಅಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡೆದಾಗ ಇಡೀ ಸಮಾಜದಲ್ಲಿ ಒಂದು ಮಾನವ ಸಂಪನ್ಮೂಲದ ಆ ಒಂದು ರಚನೆ ಆದಾಗ ಆ ಸಂಪನ್ಮೂಲ ರಾಷ್ಟ್ರಕ್ಕೆ ನಾಳೆ ಸಮರ್ಪಣೆ ಆಗಬೇಕು. ರಾಷ್ಟ್ರದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಿದ್ರೆ ಆ ಮಾನವ ಸಂಪನ್ಮೂಲ ಭಾರಿ ಅಗತ್ಯ ಅಂತೇಳಿ ನಾವು ಇದಕ್ಕೂ ಒತ್ತು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಹಿರೇಬಂಡಾಡಿಯ ಬಗ್ಗೆ ಹೇಳಿದರು, ಎಷ್ಟು 18 ಕೋಟಿ, ನಾನು ಲೆಕ್ಕ ಮಾಡಲಿಲ್ಲ ಎಷ್ಟು ಕೊಟ್ಟಿದ್ದೇವೆ ಅಂತೇಳಿ. ಊರಿನವರು ಲೆಕ್ಕ ಮಾಡಿದ್ದಾರೆ, ಸುಮಾರು 18 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತೇಳಿ. ಕೆಲವರು ಕೇಳ್ಬೋದು, ಒಂದು ಮಟಂದೂರ್ನ ಬಜ್ಜಿ ತೋಟಡು ಮಾರ್ತಕೋರ್ನ ಅಂತೇಳಿ. ಅಲ್ಲ, ಇದು ಸರ್ಕಾರದ ದುಡ್ಡೇ. ಸರ್ಕಾರದ ದುಡ್ಡನ್ನು ಕೊಡಬೇಕಿದ್ರೂ ಆ ಊರಿನ ಬಗ್ಗೆ ಅಭಿಮಾನ ಬೇಕು. ಆ ಊರಿನವರ ಅಭಿಮಾನಕ್ಕೆ ಪೂರಕವಾಗಿ ಒಬ್ಬ ಜನಪ್ರತಿನಿಧಿ ತನ್ನ ಊರಿನ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ 11 ಕೋಟಿಯನ್ನು ಕೊಟ್ಟಿದ್ದೇವೆ. ಭಾಳಷ್ಟು ಜನ ಮಾತಾಡ್ತಾ ಇದ್ರು, ಈ ಕಟ್ಟಡ ಆಗಬೇಕಿದ್ರೆ ಸರ್ಕಾರದ ದುಡ್ಡು ಬಂದಿದೆ, ಯಾಕೆ ಸನ್ಮಾನಗಳು ಮತ್ತೊಂದು ಅಂತೇಳಿ. ನಾನು ನೋಡಿದ್ದೇನೆ ವಾಟ್ಸಪ್ ಫೇಸ್ಬುಕ್ಗಳನ್ನು. ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ನಾವು ಈ ಒಂದು ಬೆಳ್ಳಿ ಹಬ್ಬ, ಆಮೇಲೆ ಸ್ವರ್ಣ ಮಹೋತ್ಸವ ಆಚರಣೆ ಮಾಡಿ ಇನ್ನು ಒಂದು 60 ವರ್ಷ ದಾಟಿದೆ. ಯಾಕೆ 60 ವರ್ಷದಲ್ಲಿ ಇಂಥ ಕಟ್ಟಡಗಳು ಆಗಲಿಲ್ಲ ಅಂತೇಳಿ ಅಂಥವ್ರು ಒಮ್ಮೆ ಯೋಚನೆ ಮಾಡಬೇಕು. ಯಾಕೆ 60 ವರ್ಷದಲ್ಲಿ ಅಂಥ ಶೌಚಾಲಯ ಆಗಲಿಲ್ಲ ಅಂತ ಯೋಚನೆ ಮಾಡಬೇಕು. ಯಾಕೆ 60 ವರ್ಷದಲ್ಲಿ ಇಂಥ
AC ರೂಮ್ಗಳು ಆಗಲಿಲ್ಲ ಅಂತ ಯೋಚನೆ ಮಾಡಬೇಕು. ಇವತ್ತು ಅದಕ್ಕೆ ಯಾರ್ಯಾರು ಕಾರಣಕರ್ತರೋ ಅವರನ್ನು ಗುರುತಿಸಿ ಗೌರವಿಸಿದರೆ ಸಮಾಜಕ್ಕೆ ಗೌರವ ಬರ್ತದೆ ಹೊರತು ಆ ವ್ಯಕ್ತಿಗೆಲ್ಲ, ಸಂಜು ಮಟ್ಟಂದೂರಿಗೆಲ್ಲ. ಇವತ್ತು ನೀವು ಗೌರವಿಸಿದಿರಲ್ಲ, ಅದು ಸಮಾಜದ ಗೌರವ, ಆ ಸಮಾಜದ ಋಣ ನಿಮ್ಮ ಮೇಲೆ ಇದೆ ಅಂತೇಳಿ ತೋರಿಸುವಂಥದ್ದು. ನೀವು ಮುಂದೆ ಕೂಡ ಇದಕ್ಕೆ ಒಂದಷ್ಟು ಕೊಡುಗೆಗಳನ್ನು ಕೊಡಬೇಕೆನ್ನುವಂಥ ಸಂದೇಶ ಕೊಡುವಂಥದ್ದೇ ಗೌರವ. ಯಾವುದೋ ಕಾಲರ್ ಮೇಲೆ ಮಾಡಿಕೊಂಡು ಸಂಜು ಮಟ್ಟಂದೂರು ಆಚೆ ಹೋಗಬೇಕು ಅಂತಲ್ಲ. ಇನ್ನೊಂದಷ್ಟು ಜನ ಈ ರೀತಿಯಾಗಿ ಕೊಡುಗೆ ಕೊಟ್ಟಾಗ ನಿಮ್ಮನ್ನು ಕೂಡ ಗೌರವಿಸ್ತೇವೆ ಎನ್ನುವಂಥ ಒಂದು ಸಂದೇಶ ಕೊಡುವಂಥ ಕೆಲಸ. ಆ ದಿಸೆಯಿಂದ ಇವತ್ತು ಹಿರೇಬಂಡಾಡಿಯ ಈ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಒಂದು ಹೊಸ ಮೆರಗನ್ನು, ಹೊಸತನವನ್ನು ಪಡ್ಕೊಂಡು ಇವತ್ತು AC ತರಗತಿಯಲ್ಲಿ ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ತಮ್ಮ ಮಕ್ಕಳ ಹೆತ್ತವರು ಕೂಡ ಸ್ವಾಭಿಮಾನದಿಂದ ಇಡೀ ಊರಿನಲ್ಲಿ, ಇಡೀ ಜಿಲ್ಲೆಯಲ್ಲಿ AC ರೂಮ್ ಇರುವಂಥ ಶಾಲೆಯಲ್ಲಿ ನಮ್ಮ ಮಗು ಕಲಿಯುತ್ತದೆ. ಸೆಂಟ್ರಲ್ ಸ್ಕೂಲಲ್ಲೆಲ್ಲ, ಕೇಂದ್ರೀಯ ವಿದ್ಯಾಲಯದಲ್ಲಿ ಅಲ್ಲ, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಅಲ್ಲ, ಹಿರೇಬಂಡಾಡಿಯ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ ಅಂತೇಳಿ ತೋರಿಸ್ಕೊಡುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ನಾನು ಶಾಲೆಗೆ ಹೋಗಬೇಕು, ಉಮೇಶ್ ಮಾಸ್ ಇದ್ದಾರೆ ನನ್ನಿಂದ ಸೀನಿಯರ್. ನಾವು ನೆಲದಲ್ಲಿ ಕೂತ್ಕೊಳ್ತಾ ಇದ್ದೆವು, ಸರಿಯಾ? ಮುರಿದ ಬೆಂಚುಗಳಿದ್ದು, ತೋರುವಂಥ ಮಾಡಿತ್ತು, ಹಂಚು ಹೊಡೆದು ಹೋದರೆ ಹಂಚು ಹಾಕಲಿಕ್ಕೆ ಜನ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಒಂದಷ್ಟು ಜನ ಇವತ್ತು ಮುಂದೆ ಅಂಥ ಪರಿಸ್ಥಿತಿ ಬರಬಾರ್ದು ನಮ್ಮ ಮಕ್ಕಳಿಗೆ ಅಂಥೇಳಿ ಕೂಡ ಏನು ಯೋಚನೆಯನ್ನು ಮಾಡಿಕೊಂಡು ನಾನು ಈ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ. ಆಗ STMC ಇರಲಿಲ್ಲ. ಎಲ್ಲಿಯಾದರೂ STMC ಇದ್ದರೆ ನಾನು ಇಲ್ಲಿ ಅಧ್ಯಕ್ಷ ಆಗಲಿಕ್ಕೆ ಆಗ್ತಾ ಇರಲಿಲ್ಲ, DO ಅವರೇ. ಆಗ ಶಾಲಾಭಿವೃದ್ಧಿ ಸಮಿತಿ ಇತ್ತು. ಆಗ ಭಾಳಷ್ಟು ಹಿರಿಯರು ಈ ಊರಿನ ಪೆರ್ನುಗೌಡರು ಇದ್ದರು. ಆಗ ನಮ್ಮ ಬಂಡಾಡಿ ಬಾಬುಗೌಡರು, ಕೊರಗಪ್ಪ ಮಾಸ್ಟರು, ಕೊರಗಪ್ಪ ಶೆಟ್ಟರು, ಎಲ್ಲೆನ್ನಗೌಡರು, ನನ್ನ ಚಿಕ್ಕಪ್ಪ ಜತ್ತನ್ನಗೌಡರು, ತುಂಬ ಜನ. ನಾನು ಶಾಲೆ ಅಧ್ಯಕ್ಷನಾದಾಗ ನಾನೊಂದು 2-3 ಕೊಠಡಿ ಕಟ್ಟಿದಾಗ ಹೇಳಿದರು, ಭಾರಿ ಅಡ್ಡೆ ಕೆಲಸ ಮಲ್ತಂದುಲ್ಲ ಮಾರಾಯ ಅಂತ ಹೇಳಿದರು. ಅವರು ಭಾರಿ ಅಡ್ಡೆ ಕೆಲಸ ಮಲ್ತಂದುಲ್ಲ ಮಾರಾಯ ಅಂತ ಹೇಳಿದ ಪರಿಣಾಮ ನಾನು ಮತ್ತೆ ಆ ಸ್ಥಾನವನ್ನು ಏರುವಂಥ ಸಂಗತಿ ಆಯಿತು. 6 ಕೊಠಡಿಗಳನ್ನು ಆಗ ನಾವು ಕಟ್ಟಿಸಿದೆವು, ಸರಿಯಾ? ದೇವಮ್ಮ ಟೀಚರ್ ಇದ್ದಾರೆ, ಕೂತಿದ್ದಾರೆ. ಭಾಗೀರಥಿ ಟೀಚರ್ ಇದ್ದಾರೆ, ರಿಟೈರ್ಡ್ ಆಗಿದೆ ಅಲ್ಲ ನಿಮಗೆಲ್ಲ. ಆಗ ಇಡೀ ತಾಲೂಕಲ್ಲಿ BO ಅವರೇ ನಮ್ಮ ಶಾಲೆ ಅಭಿವೃದ್ಧಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿತ್ತು. ನಮ್ಮ ಪೂವಪ್ಪರ ಹೆಂಡತಿ ಅಂತ ಹೆಸರು, ಅವರು ಕಮಲ ಅಲ್ಲ, ಕಮಲ ಪೂವಪ್ಪ, ನಮ್ಮ ಪೂವಪ್ಪರ ಲಯನ್ಸ್ ಅಧ್ಯಕ್ಷರು, ಕಲಾವತಿ ಪೂವಪ್ಪ ಎನ್ನುವರು ಲಯನ್ಸ್ ಅಧ್ಯಕ್ಷರಾಗಿದ್ದರು. ಆಗ ಇಡೀ ತಾಲೂಕಲ್ಲಿ ಸರ್ವೆ ಮಾಡಿದರು, ಯಾವ ಶಾಲೆ ಅಭಿವೃದ್ಧಿಯಲ್ಲಿ ಮುಂದೆ ಇದೆ, ಸಾರ್ವಜನಿಕ ದೇಣಿಗೆ ಪಡ್ಕೊಂಡು ಒಳ್ಳೆ ಅಭಿವೃದ್ಧಿ ಆಗಿದೆ ಅಂತೇಳಿ. ಆಗ ಇಡೀ ತಾಲೂಕಲ್ಲಿ ಪ್ರಥಮ ಸ್ಥಾನವನ್ನು ನಮ್ಮ ಹಿರೇಬಂಡಾಡಿ ಶಾಲೆ ಪಡ್ಕೊಂಡಿತ್ತು. 6 ಬಾಟಾ ಚೇರ್ಗಳನ್ನು ಕೊಟ್ಟರು, ಅದೇ ನಮಗೆ ಆಗ ದೊಡ್ಡದು, ಸರಿಯಾ? ಬಾಟಾ ಚೇರ್ ಅಂದರೆ ಕಬ್ಬಿಣದ ಚೇರ್ಗಳು, ಅದೇ ಆಗ ಪ್ರೈಸ್ ಕೊಟ್ಟದ್ದು. ಆಗ ನಾವು ಶೌಚಾಲಯ, ಆಗ ನಾವು ಆಟದ ಮೈದಾನ, ಆಗ ನಾವು ಶಾಲೆಗಳಿಗೆ ಆ ವಿದ್ಯುತ್ತು, ಈ ಎಲ್ಲವನ್ನು ಮಾಡಿದ ಪರಿಣಾಮ ಆಗ ಈ ಶಾಲೆ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ ಅಂತ ತೋರಿಸಿಕೊಟ್ಟಿದ್ದು. ಈಗಲೂ ಮುಂಚೂಣಿಯಲ್ಲಿದೆ ಅಂತೇಳಿ ತೋರಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಇನ್ನು ಬರುವವರಿಗೂ ಭಾರಿ ಜವಾಬ್ದಾರಿ ಇದೆ. ಯಾರ್ಯಾರು STMC ಅಧ್ಯಕ್ಷರಾಗ್ತಾರೋ, ಪಂಚಾಯತ್ ಅಧ್ಯಕ್ಷರಾಗ್ತಾರೋ, ಇದರಿಂದ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ, ಸರಿಯಲ್ಲ? ಇನ್ನೂ ಇದರಿಂದ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನಿಂದ ಏನು ಹೆಚ್ಚು ಮಾಡ್ಬೋದು ನನ್ನ ಶಾಲೆಗೆ ಅಂಥೇಳಿ ಭಾಳಷ್ಟು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಉದ್ಯಮಿಗಳಾಗಿದ್ದಾರೆ, ಉನ್ನತ ಹುದ್ದೆಯಲ್ಲಿದ್ದಾರೆ. ಅಂಥವರನ್ನು ಹುಡುಕಿಕೊಂಡು ಮತ್ತೊಮ್ಮೆ ಈ ಶಾಲೆಗೆ ಅವರನ್ನು ಕರ್ಕೊಂಡು ಬಂದು ಅವರು ಕೂತ ಆ ಕೊಠಡಿ, ಬೆಂಚು, ಡೆಸ್ಕನ್ನು ನೆನಪು ಮಾಡಿ ಇವತ್ತು ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಇದ್ದಾರೆ, ಅದಕ್ಕೆ ನೀವೇನು ಕೊಡುಗೆಯನ್ನು ಕೊಡ್ಬೋದು ಅಂತೇಳಿ ಅವರನ್ನು ಕೂಡ ಮಾತಾಡಿಸಿ ಅವರ ಕೊಡುಗೆಯನ್ನು ತಗೊಳ್ಳುವಂಥ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕು. ಅದಾದಾಗ ಮಾತ್ರ ಇವತ್ತು ಈ ಒಂದು ಉನ್ನತೀಕರಿತ ಶಾಲೆ ಮುಂದಿನ ದಿನಗಳಲ್ಲಿ ನಾನು ಉಲ್ಲೇಖ ಮಾಡಿದೆ. ನಾನು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷನಾಗಬೇಕಿದ್ದರೆ 520 ಮಕ್ಕಳು, ಸರಿಯಾ? ಗರಿಷ್ಠ ಮಕ್ಕಳು ಅಂದರೆ 520 ಇಲ್ಲಿ ಮಕ್ಕಳಿದ್ದರು.
ಇವತ್ತು ಇಂಗ್ಲೀಷ್ ಮಾಧ್ಯಮ ಆದರೂ ಅದನ್ನು ದಾಟಲಿಕ್ಕೆ ಆಗಲಿಲ್ಲ, ಮೀರಲಿಕ್ಕೆ ಆಗಲಿಲ್ಲ. 300 ದಾಟಿದ್ದೇವೆ. ಇಲ್ಲಿಗೂ ಹಳದಿ ಬಸ್ ಬರ್ತದೆ. ನಮ್ಮ ಮಕ್ಕಳು ಇನ್ನೂ ಕೂಡ ಇಂಗ್ಲೀಷ್ ವ್ಯಾಮೋಹದಿಂದ ಹೊರಗೆ ಬರಲಿಲ್ಲ. ಬಡತನ ಇದ್ದರೂ ನನ್ನ ಮಗ ABCD ಮಾತಾಡಬೇಕು ಅಂತೇಳಿ ನಾವು ಡೊನೇಷನ್ ಕೊಟ್ಟಾದರೂ ಅಲ್ಲಿ ಕಳಿಸ್ತೇವೆ. ಆದರೆ ಇಲ್ಲಿ ಕೂಡ ಆಂಗ್ಲ ಮಾಧ್ಯಮ ಇದೆ, ಇಲ್ಲಿ ಕೂಡ ಕನ್ನಡ ಮಾಧ್ಯಮ ಇದೆ. ನಾವು ಮಾತೃಭಾಷೆಗೆ ಮೊದಲ ಪ್ರಾಧಾನ್ಯತೆಯನ್ನು ಕೊಡಬೇಕು. ಮಾತೃಭಾಷೆಯಲ್ಲಿ ಕಲಿತರೆ ಮಾತ್ರ ರ್ಯಾಂಕ್ ತೆಗಿಬಹುದು, ಮಾತೃಭಾಷೆಯಲ್ಲಿ ಕಲಿತರೆ ಮಾತ್ರ MLA ಆಗ್ಬೋದು, ಮಾತೃಭಾಷೆಯಲ್ಲಿ ಕಲಿತರೆ ಮಾತ್ರ ಇಂಥ 1 ಕೋಟಿಯ ಕಟ್ಟಡವನ್ನು ಕಟ್ಟಬಹುದು ಅಂತೇಳುವಂಥ ಸಂದೇಶವನ್ನು ಕೂಡ ಇವತ್ತು ಕೊಡಬೇಕಾಗಿದೆ. ಆ ಕೆಲಸಕ್ಕೆ ಇವತ್ತು ಯಾರ್ಯಾರು ಕಾರಣಕರ್ತರಾಗಿದ್ದೀರೋ ಅಂಥ ಎಲ್ಲರನ್ನು ನಾನು ಅಭಿನಂದಿಸ್ತಾ ನಾನು ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಚನ್ನ ತಿಮ್ಮಪ್ಪ ಶೆಟ್ಟರು ನನ್ನ ಸನ್ಮಿತರು. ನಾನು ಮತ್ತು ಅವರು ಒಟ್ಟಿಗೆ ರಾಜ್ಯಕ್ಕದಲ್ಲಿ ಅವರ ಅಧ್ಯಕ್ಷರಾಗಿ, ನಾನು ಪ್ರಧಾನ ಕಾರ್ಯದರ್ಶಿಯಾಗಿ, ನಾನು ಅವರು ಒಟ್ಟಿಗೆ ಕ್ಯಾಂಪ್ಕೋದಲ್ಲಿ ನಿರ್ದೇಶಕರಾಗಿ, ಒಟ್ಟಿಗೆ ಮಂಗಳೂರಿನ ದಕ್ಷಿಣ ಕನ್ನಡ ಕೃಷಿಕರ ಮಾರಾಟ ಸಂಘದಲ್ಲಿ ಸದಸ್ಯರಾಗಿ ನಿರ್ದೇಶಕರಾಗಿ ಕೆಲಸ ಮಾಡಿದವರು. ಇವತ್ತು ಕರಾವಳಿ ಪ್ರಾಧಿಕಾರದ ಆ ಒಂದು ಉನ್ನತ ಹುದ್ದೆಯನ್ನು ಅಲಂಕಾರ ಮಾಡಿದ್ದಾರೆ. ಸ್ಟೇಟ್ ಕ್ಯಾಬಿನೆಟ್ ರ್ಯಾಂಕ್ ಪಡ್ಕೊಂಡು ಬಹುಶಃ ಅವರಿಗೆ ಸ್ವಲ್ಪ ತಡ ಆಗಿದೆ ಸಿಗುವಾಗ. ಏನಾದರೂ ಅನುದಾನಗಳು ಬಂದಿರೆ ಹೇಳಿದರು, ಅಲ್ಲಿ ಕಾರ್ಯಕ್ರಮ ನಿರ್ವಹಣೆ ಮಾಡೋರು ಇನ್ನಷ್ಟು ಅನುದಾನಗಳು ಅವರಿಂದ ಅಪೇಕ್ಷೆ ಮಾಡ್ತೇವೆ ಅಂತೇಳಿ. ಖಂಡಿತ ಅವರು ಕೂಡ ಅನುದಾನವನ್ನು ಕೊಡಲಿಕ್ಕೆ ಬದ್ಧರಾಗಿದ್ದಾರೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಗ್ರಾಮ ಪಂಚಾಯತ್ ನಮ್ಮ ಇಒ ಅವರು ಬಹುಶಃ ಈ ಒಂದು ನರೇಗಾಕ್ಕೆ ಈ ರೀತಿಯ ಕಟ್ಟಡಗಳಾಗಬೇಕಿದ್ರೆ, ಕನ್ವರ್ಜೆನ್ಸಿ ನಮ್ಮ ಇದಾಗಬೇಕಿದ್ರೆ, ಫಂಡ್ ಬರಬೇಕಿದ್ರೆ ಬೇರೆ ಬೇರೆ ಇಒರು ತುಂಬ ಸಹಕಾರ ಮಾಡಿದ್ದಾರೆ. BO ಅವರು ಕೂಡ ಶೈಕ್ಷಣಿಕವಾಗಿ ಪುತ್ತೂರಿನ ಎಲ್ಲ ವ್ಯವಸ್ಥೆಗೆ ಒತ್ತುಗೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಡಾಕ್ಟ್ರು ಇದ್ದಾರೆ, ರಾಜಾರಾಮ್ ಅವರು ಬಹುಶಃ ಪಕ್ಕದಲ್ಲೇ ಇದ್ದಾರೆ. ಧರ್ಮಕ್ಕೆ ನಿಮಗೆ ಹಲ್ಲು ತೆಗಿಲಿಕ್ಕೆ ಬಾಕಿ ಎಲ್ಲ ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡ್ಬೋದು, ಏನಾದರೂ ಕೊಡುಗೆಯನ್ನು ಕೊಡ್ಬೋದು. ಪಂಚಾಯತ್ ಅಧ್ಯಕ್ಷರು ಒಂದಷ್ಟು ನರೇಗಾದಲ್ಲಿ ಅನುದಾನ ಕೊಟ್ಟಿದ್ದಾರೆ, ಇನ್ನೇನಾದರೂ ಅನುದಾನಗಳಿದ್ದರೆ ಅದನ್ನು ಕೊಡ್ಬೋದು. ಇನ್ನೊಂದು ಜನ ನಗ್ತಾ ಇದ್ದಾರೆ, ಎಂಕಲ ದನ ಕಮ್ಮಿಯ ಎಂಕಲ್ಲ ಕೊರ್ತ ಅಂತೇಳಿ. ಹಾಗೆ ಎಲ್ಲರೂ ಈ ಶಾಲೆಗೆ ತನು ಮನ ಧನ ಎಲ್ಲ ಸಹಕಾರವನ್ನು ಇತ್ತು ಈ ಶಾಲೆಯನ್ನು ಇನ್ನೂ ರಾಜ್ಯದಲ್ಲಿ ಒಂದು ವಿಶಿಷ್ಟವಾದಂಥ ಮತ್ತು ವಿಶಿಷ್ಟ ವ್ಯವಸ್ಥೆಯನ್ನು ಹೊಂದಿರುವಂಥ ಒಂದು ಶಾಲೆ ಅಂತೇಳಿ ತಾವು ರೂಪಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೇನೆ. ನಾನು ಮಾತನಾಡಿಸಿದ್ದೇನೆ. ಅನಿವಾರ್ಯವಾಗಿ ತಿಮ್ಮಪ್ಪನ ಮಾತು ಕೇಳಬೇಕಿತ್ತು, ಆದರೆ ನಾನು ಮಂಗಳೂರಿಗೆ 11 ಗಂಟೆಗೆ ಮುಟ್ಟಬೇಕಿತ್ತು. ಸ್ವಲ್ಪ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ, ಅದಕ್ಕೆ ಕ್ಷಮೆಯನ್ನು ಯಾಚಿಸಿ ನಾನು ಮಾತನಾಡಿಸ್ತೇನೆ. ಜೈ ಹಿಂದ್. ತಮ್ಮ ವಿದ್ಯಾರ್ಥಿ ಜೀವನದ ಕೆಲವು ಸಿಹಿ ನೆನಪುಗಳನ್ನು ಮೆಲುಕು ಹಾಕಿ ತಾನು ಕಲಿತ ಶಾಲೆಯ ಋಣ ತೀರಿಸಿದ ನಮ್ಮ ಶಾಸಕರು ಅವರ ಅನಿಸಿಕೆಯ ಮನದಾಳದ ಅನಿಸಿಕೆ ನಮಗೆ ಸ್ಫೂರ್ತಿದಾಯಕ. ತಮ್ಮ ನುಡಿಗಳಿಗೆ ಗೌರವವನ್ನು ನೀಡುತ್ತಾ ಸರ್ ತಮಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಕೆಲವು ವ್ಯಕ್ತಿಗಳನ್ನ, ಅತಿಥಿಗಳನ್ನ ನಾವು ಇಲ್ಲಿ ನೆನಪಿಸ್ತಾ ಇದ್ದೇವೆ. ಮುಕುಂದ ಬಜತ್ತೂರು, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ದಯಾನಂದ್ ಸರೋಳಿ, CA ಬ್ಯಾಂಕ್ ನಿರ್ದೇಶಕರು, ಉಪ್ಪಿನಂಗಡಿ, ನಿವೃತ್ತ ಶಿಕ್ಷಕರಾದ ಶ್ರೀಮತಿ ಭಾಗೀರಥಿ, ಶ್ರೀಮತಿ ಉಮೇಶ್ ಗೌಡ, ಶ್ರೀಯುತ ಉಮೇಶ್ ಸರ್, ಒಕ್ಕಲಿಗ ಗೌಡ ಸೇವಾ ಸಹಕಾರ ಸಂಘದ ಪುತ್ತೂರು ಕಾರ್ಯನಿರ್ವಹಣಾಧಿಕಾರಿ ಸುಧಾಕರ್ ಕಜೆ, ಸರ್ಕಾರಿ ಪ್ರೌಢಶಾಲೆ ಹಿರೇಬಣ್ಣಾಡಿ ಶಿಕ್ಷಕರು, ಉಪ್ಪಿನಂಗಡಿ ಶಾಲೆಯಿಂದ ಶ್ರೀಮತಿ ದೇಜಮ್ಮ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ. ನಿವೃತ್ತ ಶಿಕ್ಷಕಿ ದೇವಮ್ಮ ಮೇಡಮ್ ಕುಬಲ, ರವೀಂದ್ರ ದರ್ಬೆ, ರೋಟರಿ ಕ್ಲಬ್ ಉಪ್ಪಿನಂಗಡಿ, ರತ್ನಾವತಿ ಮೇಡಮ್ ಉಪ್ಪಿನಂಗಡಿ, ಸುನಿಲ್ ಉಪಾಧ್ಯಕ್ಷರು, CA ಬ್ಯಾಂಕ್ ಉಪ್ಪಿನಂಗಡಿ. ಇವರ ಎಲ್ಲರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನ ಗುರುತಿಸುತ್ತಾ ಈ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೇವೆ. ಮುಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಚನ್ನೆಲ ತಿಮ್ಮಪ್ಪ ಶೆಟ್ಟಿ ಅಧ್ಯಕ್ಷರು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ. ಸರ್ ನಿಮಗಾಗಿ ಈ ವೇದಿಕೆ. ಸ್ಥಳ ಸಾನ್ನಿಧ್ಯದ ದೇವರುಗಳನ್ನು ಶಿರಸ ವಂದಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ
ಇದರ ಶಾಲಾ ಅಕ್ಷರದಾಸೋಹ, ಭೋಜನ ಶಾಲೆ ಮತ್ತು ತರಗತಿ ಕೊಠಡಿಗಳ ಉದ್ಘಾಟನೆ ಹಾಗೂ ನೂತನ ಕೊಠಡಿಗಳ ಶಿಲಾನ್ಯಾಸ ಮತ್ತು ಶಾಲಾ ವಾರ್ಷಿಕೋತ್ಸವ ಇದರ ಅಂಗವಾಗಿ ನಡೆಯುತ್ತಿರುವ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಈಗಾಗಲೇ ಉದ್ಘಾಟನೆಯನ್ನು ನೆರವೇರಿಸಿ ಉದ್ಘಾಟನಾ ಭಾಷಣ ಮಾಡಿದ ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ SDMC ಅಧ್ಯಕ್ಷರಾಗಿ ಶಾಲೆಯ ಒಟ್ಟು ಅಭಿವೃದ್ಧಿಯ ಹರಿಕಾರನಾಗಿ ಇವತ್ತು ಶಾಸಕರಾಗಿ ಈ ಶಾಲೆಯನ್ನು ಒಂದು ಉತ್ತಮ ವ್ಯವಸ್ಥೆಯ ಮೂಲಕ ಮಾದರಿ ಶಾಲೆಯಾಗಿ, ರಾಜ್ಯಕ್ಕೆ ಮಾದರಿ ಶಾಲೆಯಾಗಿ ಮಾಡುವಂಥ ಇಚ್ಛಾಶಕ್ತಿಯನ್ನು ಹೊಂದಿರುವಂಥ ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಸಂಜೀವ ಮಠಂದೂರವರೇ, ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀಮತಿ ಚಂದ್ರಾವತಿ ಸೀತಾರಾಮ್ ಗೌಡ್ರೆ, ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಯವರಾದ ಸನ್ಮಾನ್ಯ ಶ್ರೀ ನವೀನ್ ಕುಮಾರ್ ಭಂಡಾರಿಯವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ಲೋಕೇಶ್ SR ಅವರೇ, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರಾದ ಶ್ರೀ ಭರತ್ BM ರವರೇ, ಸಹಾಯಕ ಇಂಜಿನಿಯರ್ ಆದ ಸಂದೀಪ್ ರೇ, ದಂತ ವೈದ್ಯರಾದ ಡಾಕ್ಟರ್ ರಾಜಾರಾಮ್ KB ಅವರೇ, ಷಣ್ಮುಖ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಜನಾರ್ದನ ಗೌಡ್ರೆ, ವಿಶೇಷ ಸನ್ಮಾನಿತರಾದ ನಿಕಟಪೂರ್ವ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ನನ್ನ ಆತ್ಮೀಯರಾದ ಶ್ರೀ ಹಮ್ಮಬ್ಬ ಶೌಕತ್ ಅಲಿಯವರೇ, ಮುಖ್ಯ ಗುರುಗಳಾದ ಬಾಬು ಟಿಯವರೇ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ನವೀನ್ ಪಟ್ಪುರ ಅವರೇ, SDMC ಅಧ್ಯಕ್ಷರಾದ ಸೋಮೇಶ್ K ಅವರೇ, ಇಲ್ಲಿಯ ಎಲ್ಲ ಅಧ್ಯಾಪಕ ವೃಂದದವರೇ, ಪೋಷಕರೇ, ವಿದ್ಯಾರ್ಥಿನಿಗಳೇ, ಊರಿನ ಬಂಧುಗಳೇ, ಇವತ್ತು ಈ ಶಾಲೆಯ ಒಟ್ಟು ಅಭಿವೃದ್ಧಿಗೆ ಶ್ರಮಿಸಿದ 3 ವ್ಯಕ್ತಿಗಳನ್ನು ಇವತ್ತು ಇಲ್ಲಿ ಸನ್ಮಾನಿಸಿದ್ದೇವೆ. ಶಾಸಕರು ಹೇಳಿದ ಹಾಗೆ 3 ಜನ ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಮತ್ತು ಅವರ ಹಿರಿಯರು ಕೂಡ ಈ ಶಾಲೆಯನ್ನು ಆರಂಭ ಮಾಡುವಲ್ಲಿ, ಶಾಲೆಯಲ್ಲಿ ಶಿಕ್ಷಕರಾಗಿ, ಶಾಲೆಯ ವಿವಿಧ ಸ್ತರಗಳಲ್ಲಿ ಈ ಶಾಲೆಯ ಒಂದು ಉತ್ತಮ ಶಾಲೆಯಾಗಿ ಇಲ್ಲಿ ವಿದ್ಯಾರ್ಜನೆ ಪಡೆಯುವಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಜೆಯಾಗಬೇಕೆಂಬ ದೃಷ್ಟಿಯಿಂದ ಮಹತ್ತರವಾದ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಿಜವಾಗಿ ಅವರು ಹೇಳಿದ ಹಾಗೆ ಅವರಿಗೆಲ್ಲ ಈ ಒಂದು ಶಾಲೆಯ ಋಣ ಇದೆ. ಅದನ್ನು ನೆನಪಿನಲ್ಲಿಟ್ಕೊಂಡು ಇವತ್ತು ಅವರು ಆ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇವತ್ತಿನ ಏನು ಈ ಕಾರ್ಯಕ್ರಮದ ಒಂದು ಸಂಘಟಕರಿದ್ದಾರೆ, ಅವರು ಪುನೊಮ್ಮೆ ಆ ಹಿರಿಯರ ಕೆಲಸ ಕಾರ್ಯಗಳನ್ನು ನೆನಪು ಮಾಡುವಂಥ ಮತ್ತು ಇವತ್ತು ಅವರು ಮಾಡಿದಂಥ ಕೆಲಸಗಳನ್ನು ನೆನಪು ಮಾಡುವಂಥ ಒಂದು ಮುಂದಿನ ಪೀಳಿಗೆಗೆ ಮತ್ತು ಮುಂದಿನ ಜನಾಂಗಕ್ಕೆ ಮತ್ತು ಇವತ್ತು ಈ ಶಾಲೆಯ ಬಗ್ಗೆ ಈ ಊರಿನವರಿಗೆ ಒಂದು ಪ್ರೇರಣೆ ಕೊಡುವಂಥ ಒಂದು ಕೆಲಸವನ್ನು ಸನ್ಮಾನದ ಮೂಲಕ ಮಾಡಿದ್ದಾರೆ. ಇವತ್ತು ಅವರಿಗೆಲ್ಲರಿಗೂ ನಾನು ಶಾಸಕರಿಗೆ, ನಮ್ಮ ಪಂಚಾಯತ್ ಅಧ್ಯಕ್ಷರಿಗೆ ಹಾಗೂ ಮಾಜಿ ಪಂಚಾಯತ್ ಅಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಖಂಡಿತ ಆ ಒಂದು ಸನ್ಮಾನ ಅವರಿಗೆ ಸಲ್ಲಬೇಕಾದ್ದೇ. ಟೀಕೆಗಳು ಯಾವಾಗಲೂ ಇರ್ತದೆ, ಆದರೆ ಉತ್ತಮ ಕೆಲಸ ಮಾಡಿದವರನ್ನು ಗುರುತಿಸುವಂಥದ್ದು, ಸನ್ಮಾನ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ.
ಇವತ್ತು ಭಾಳ ಒಂದು ಸಂತೋಷದ ಮತ್ತು ಹೆಮ್ಮೆಯ ಒಂದು ದಿನ. ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಇಡೀ ರಾಜ್ಯದಲ್ಲಿ ದೇಶದಲ್ಲೇ ಇರ್ಬೋದು, ಒಂದು ಹವಾನಿಯಂತ್ರಿತ ಕೊಠಡಿಗಳು ಎಲ್ಲಿಯೂ ಇಲ್ಲ. ಶಾಸಕರು ಹೇಳಿದ್ರು ಜಿಲ್ಲೆಯಲ್ಲೇ ಪ್ರಥಮ ಅಂತ, ಆದರೆ ನನ್ನ ಅಂದಾಜು ರಾಜ್ಯದಲ್ಲೂ ಇರಲಿಕ್ಕಿಲ್ಲ ಅಥವಾ ದೇಶದಲ್ಲೂ ಇರಲಿಕ್ಕಿಲ್ಲ. ಯಾವುದೋ ಖಾಸಗಿ ಶಾಲೆಗಳಲ್ಲಿ ಭಾಳ ಡೊನೇಷನ್ ತಗೊಳ್ಳುವಂಥ ಶಾಲೆಗಳಲ್ಲಿ ಹೈಸ್ಕೂಲ, ಕಾಲೇಜ, ಉನ್ನತ ಶಿಕ್ಷಣ ಮಟ್ಟದಲ್ಲಿ ಆ ರೀತಿಯ ಕೊಠಡಿಗಳಿರ್ಬೋದು ಅಥವಾ ಭೋಜನ ಶಾಲೆಗಳಿರ್ಬೋದು. ಆದರೆ ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲ. ಇವತ್ತು ಆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡೋ ಮೂಲಕ ಇವತ್ತು ವಿದ್ಯಾರ್ಥಿಗಳಿಗೆ, ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕೆಂಬ ದೃಷ್ಟಿಯಿಂದ ಇವತ್ತು ಆ ಒಂದು ಕೆಲಸ ಕಾರ್ಯವನ್ನು ಶಾಸಕರು, ನಮ್ಮ ಪಂಚಾಯತ್ ಹಾಗೆ ಎಲ್ಲ ಊರಿನವರು ಸೇರಿ ಇವತ್ತು ಆ ಒಂದು ವ್ಯವಸ್ಥೆಯನ್ನು ಒದಗಿಸಿದ್ದಾರೆ. ಖಂಡಿತ ಈ ರೀತಿಯ ಒಂದು ಶಾಲೆಗೆ ಬೇಕಾದಂಥ ಒಂದು ಖಾಸಗಿ ಶಾಲೆಯಲ್ಲಿ ಏನು ಆ ಒಂದು ವಿದ್ಯೆಗೆ ಪೂರಕವಾಗಿ ಸವಲತ್ತುಗಳು ಸಿಗ್ತದ ಅಥವಾ ಆ ಒಂದು ವ್ಯವಸ್ಥೆಗಳಿರ್ತದ, ಅದನ್ನು ಸರ್ಕಾರಿ ಶಾಲೆಗಳಲ್ಲಿ ಕೂಡ ಮಾಡುವ ಮೂಲಕ ಇವತ್ತು ಈ ಭಾಗದ ಪರಿಸರದ ವಿದ್ಯಾರ್ಥಿಗಳು ದೂರದ ಯಾವುದೋ ಶಾಲೆಗಳಿಗೆ ಬಸ್ನಲ್ಲಿ ಹೋಗುವಂಥದ್ದು, ಹೆಚ್ಚು ಡೊನೇಷನ್ ಕೊಟ್ಟು ಆ ಶಾಲೆಗಳಿಗೆ ಹೋಗುವಂಥದ್ದು ಅದು ಆಗಬಾರ್ದು. ಅದಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳು ಇಲ್ಲಿ ಆಗಬೇಕೆಂಬ ದೃಷ್ಟಿಯಿಂದ ಇವತ್ತು ಈ ಎಲ್ಲ ವ್ಯವಸ್ಥೆಗಳನ್ನು ಇವತ್ತು ಈ ಊರಿನವರು, ಶಾಸಕರು, ನಮ್ಮ ಪಂಚಾಯತ್ನವರು ಮಾಡಿದ್ದಾರೆ. ಅದನ್ನು ನಮ್ಮ ಊರಿನ ಎಲ್ಲ ಪೋಷಕರು ತಿಳ್ಕೊಂಡು ನಮ್ಮ ಮಕ್ಕಳನ್ನು ಈ ಶಾಲೆಗೆ ಕಳಿಸುವ ಮೂಲಕ ಈ ಶಾಲೆಯನ್ನು ಉಳಿಸಿಕೊಳ್ಳುವಂಥ ಒಂದು ಕೆಲಸ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆ ಉಳಿಸ್ಕೊಳ್ಬೇಕಂತ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಎಷ್ಟೋ ಶಾಲೆಗಳು ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುವ ಸ್ಥಿತಿಯಲ್ಲಿ ಇದೆ. ನಮ್ಮ ಎಲ್ಲ ಹಳ್ಳಿಗಳಿಗೆ ಖಾಸಗಿ ಶಾಲೆಗಳ ಶಾಸಕರು ಹೇಳಿದಾಗೆ ಹಳದಿ ಬಸ್ಸುಗಳು ಎಲ್ಲ ಊರಿಗೂ ಹೋಗ್ತಾ ಇದೆ. ಎಲ್ಲ ಊರಿನ ಮಕ್ಕಳನ್ನು ಇವತ್ತು ಆ ಖಾಸಗಿ ಶಾಲೆಯ ಬೇರೆ ಬೇರೆ ವ್ಯವಸ್ಥೆಗಳ ಮುಖಾಂತರ ಅವರನ್ನು ಹೆತ್ತವರನ್ನು ಅಟ್ರಾಕ್ಷನ್ ಮಾಡುವ ಮೂಲಕ ಮತ್ತು ಎಲ್ರಿಗೂ ಇವತ್ತು ಖಾಸಗಿ ಶಾಲೆಗಳಂದರೆ ಖಂಡಿತ ಉತ್ತಮ ಒಂದು ವ್ಯವಸ್ಥೆಯನ್ನು ಹೊಂದಿರ್ತದೆ. ನಮ್ಮ ಮಕ್ಕಳು ಅಲ್ಲಿ ಕಲಿತ್ರೆ ದೊಡ್ಡ ಜನ ಆಗ್ಬೋದು, ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ಬೋದು ಎಂಬ ಒಂದು ಭ್ರಮೆ ಇವತ್ತು ಎಲ್ಲರಲ್ಲಿಯೂ ಇದೆ. ಆದರೆ ಇವತ್ತು ಯಾರು ಸರ್ಕಾರಿ ಉದ್ಯೋಗದಲ್ಲಿದ್ದಾರೋ, ಯಾರು ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೋ, ಅಥವಾ ಯಾರು ಇವತ್ತು ರಾಜಕೀಯವಾಗಿ ಅಥವಾ ಸಾಮಾಜಿಕವಾಗಿ ಉನ್ನತ ಮಟ್ಟದಲ್ಲಿದ್ದಾರೋ, ಅವರೆಲ್ಲ ಹಿಂದೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲೇ ಕಲಿತು ಹೋದವರು. ಇವತ್ತು ಅವರು ಆ ರೀತಿಯ ಒಂದು ಶಿಕ್ಷಣ ವ್ಯವಸ್ಥೆ ಆ ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಕೂಡ ಅವರಿಗೆ ಆ ಒಂದು ವಿದ್ಯೆ ಸಿಕ್ಕಿ ಅವರು ಇವತ್ತು ಆ ಹುದ್ದೆಯಲ್ಲಿ ಇದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಈ ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸುವಂಥ ಕೆಲಸ ನಾವೇ ಮಾಡಬೇಕಲ್ಲದೆ ಬೇರೆ ಯಾರಿಂದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಊರಿನ ಪರಿಸರದ ಜನಗಳು ಇದನ್ನು ತಿಳ್ಕೊಂಡು ಈ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಮುಂದಿನ ಯೋಜನೆಗಳು ಕೂಡ ಇಲ್ಲಿ ಇದೆ. ಶಾಸಕರು ಕೂಡ ಹೇಳಿದರು, ನಮ್ಮ ಮಾಜಿ ಪಂಚಾಯತ್ ಅಧ್ಯಕ್ಷರು ಸೌಕತಾಲಿ ಕೂಡ ಹೇಳಿದರು. ಈ ಒಂದು ಎದುರಿನ ನಮ್ಮ ಹಳೆ ಕಟ್ಟಡವನ್ನು ತೆಗೆದು ಇದನ್ನು ಇನ್ನೂ ಈ ಗ್ರೌಂಡನ್ನು ವಿಸ್ತರಿಸುವಂಥದ್ದು ಮತ್ತು ಇದರ ಈ ಒಂದು ಹೊಸ ಬಿಲ್ಡಿಂಗಿನ ಮೇಲೆ 2ನೇ ಫ್ಲೋರನ್ನು ಕಟ್ಟುವಂಥದ್ದು, ಈ ರೀತಿಯ ಇನ್ನೂ ಕೂಡ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಿದ್ದಾರೆ. ವಿಶೇಷವಾಗಿ ಈ ಒಂದು ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ಸಂಜೀವ ಮಠದವರು ಶಾಸಕರಾಗಿ, ನಮ್ಮ ಶೌಕತ್ತಾಲಿ ಅವರು ಹಿಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಒಂದು ಕಟ್ಟಡಕ್ಕೆ 1,22,00,000 ಇಲ್ಲಿ ನರೇಗಾದಿಂದ ಮತ್ತು ಬೇರೆ ಬೇರೆ 15% ಈ ರೀತಿ ಬೇರೆ ಬೇರೆ ಮೂಲಗಳಿಂದ ಹಣವನ್ನು ಕ್ರೋಢೀಕರಿಸಿ ಮತ್ತು ಊರಿನ ದಾನಿಗಳಿಂದ ಹಣವನ್ನು ಕ್ರೋಢೀಕರಿಸಿ ಆ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಯಾವುದೇ ಒಂದು ವ್ಯಕ್ತಿಗೆ ಆ ರೀತಿಯ ಒಂದು ನನ್ನ ಗ್ರಾಮ, ನನ್ನ ಊರು, ಅದನ್ನು ನಾನು ಅಭಿವೃದ್ಧಿ ಮಾಡಬೇಕು ಎಂಬ ಒಂದು ಮನಸ್ಸಿದ್ದರೆ, ಆ ಒಂದು ಇಚ್ಛಾಶಕ್ತಿ ಇದ್ದರೆ
ಅದು ಖಂಡಿತ ಸಾಧ್ಯ ಅಂತ ಹೇಳಲಿಕ್ಕೆ ಇವತ್ತು ಈ ಒಂದು ಗ್ರಾಮದ ಅಭಿವೃದ್ಧಿಯೇ ಕಾರಣ ಅಂತ ಹೇಳುತ್ತಾ, ಇವತ್ತು ಇನ್ನೂ ಕೂಡ ದೊಡ್ಡ ಗ್ರಾಮ ಇದು, ಇನ್ನೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಲಿಕ್ಕಿದೆ. ಒಟ್ಟು ಇವತ್ತು ಇಲ್ಲಿಯ ಈ ವಿದ್ಯಾರ್ಥಿಗಳನ್ನು ಈ ಶಾಲೆಯ ಮುಖಾಂತರ ಅವರೊಬ್ಬ ಉತ್ತಮ ವಿದ್ಯಾರ್ಥಿ ಆಗುವ ಮೂಲಕ, ಅವನಿಗೆ ಉತ್ತಮ ಒಂದು ಸಂಸ್ಕೃತಿಯನ್ನು ಕೊಡುವ ಮೂಲಕ ಮುಂದಿನ ದಿನಗಳಲ್ಲಿ ಇವತ್ತು ಯಾರು ಈ ಶಾಲೆಯಲ್ಲಿ ವಿದ್ಯಾರ್ಜನೆ ಪಡೆದು ರ್ಯಾಂಕ್ ಪಡೆದಿದ್ದಾರೋ, ಇವತ್ತು ಉನ್ನತ ಹುದ್ದೆಗಳಲ್ಲಿದ್ದಾರೋ, ಇವತ್ತು ಶಾಸಕರಾಗಿದ್ದಾರೋ, ಬೇರೆ ಬೇರೆ ವಿದೇಶಗಳಲ್ಲಿ ಕೂಡ ಇರಬಹುದು, ಅಂಥ ಒಂದು ಉತ್ತಮ ಪ್ರಜೆಗಳಾಗಿ ಈ ದೇಶದ ಒಂದು ಸಂಪತ್ತಾಗಿ ಅವರನ್ನು ಬೆಳೆಸುವಲ್ಲಿ ನಮ್ಮ ಶಿಕ್ಷಕರು ಕೂಡ ಹಿಂದಿನಿಂದ ಈ ಶಾಲೆಯ ಶಿಕ್ಷಕರು ಕೂಡ ಪ್ರಯತ್ನ ಮಾಡಿದ್ದಾರೆ. ಅದರ ಪ್ರತಿಫಲ ಇವತ್ತು ನಾವು ಅವರನ್ನು ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಮತ್ತು ಉತ್ತಮ ಒಬ್ಬ ದೇಶದ ಪ್ರಜೆಯಾಗಿ ನಾವು ನೋಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಈ ಶಾಲೆಯಲ್ಲಿ ಆ ರೀತಿಯ ಒಂದು ವಿದ್ಯಾರ್ಥಿಗಳನ್ನು ಇಲ್ಲಿಂದ ತಯಾರು ಮಾಡುವಂಥ ಒಂದು ಶಾಲೆ ಈ ಶಿಕ್ಷಕರ ಮುಖಾಂತರ ಆಗಲಿ, ಎಲ್ಲ ಶಿಕ್ಷಕರಿಗೆ, ಎಲ್ಲ ಪೋಷಕರಿಗೆ, ಎಲ್ಲ SDMC ಸದಸ್ಯರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ಈ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೊಡಗಿಸಿಕೊಂಡ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ನಿಲ್ಲಿಸಿದ್ದೇನೆ. ಜೈ ಹಿಂದ್. ಸರ್, ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ ನಮ್ಮ ಪ್ರೀತಿಪೂರ್ವಕ ಅಭಿನಂದನೆಗಳು. ಮುಂದೆ ಸಾಂಕೇತಿಕವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯನ್ನ ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕೆಲವು ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ಬಹುಮಾನವನ್ನು ವಿತರಣೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್, ಬಹುಮಾನ ಪಟ್ಟಿಯನ್ನು ವಾಚಿಸಲು ಬರ್ತಿದ್ದಾರೆ ಶ್ರೀ ವಾರಿಜ ಮೇಡಮ್. ಎರಡು 2022-23ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಡೆಸಿದ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು: ಕಲಿಕೆ ಗಣ್ಯ 7ನೇ ತರಗತಿ. ಈ ಬಹುಮಾನ ವಿತರಣೆಯನ್ನ ಶ್ರೀ ಚೆನ್ನಲತಿಮ್ಮಪ್ಪ ಶೆಟ್ಟಿ ಅವರು ವಿತರಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಪುಣ್ಯ KN ಅಂದವಾದ ಬರವಣಿಗೆ ಪ್ರಥಮ, ಪುಣ್ಯ ಹಾಜರಾತಿ ಸೆಕೆಂಡ್, ತನುಶ್ರೀ ಕಲಿಕೆ ಪ್ರಣಮಿ ಅಂದವಾದ ಬರವಣಿಗೆ ಸೆಕೆಂಡ್, ಹಾಜರಾತಿ ಫಸ್ಟ್, ಕುಶಿತಾ ಹಾಜರಾತಿ ಫಸ್ಟ್, ಫಿದಾ ಫಾತಿಮಾ ಹಾಜರಾತಿ ಫಸ್ಟ್, ಲಿಖಿತ ಹಾಜರಾತಿ ಸೆಕೆಂಡ್, ಭಾಷಣ ಫಸ್ಟ್, ಸಿಂಚನಾ ಕೆ ಸಂಗೀತ ಫಸ್ಟ್, ಸ್ನೇಹಿತಾರ್ ಸಂಗೀತ ಸೆಕೆಂಡ್, ನಿಧಿ ಚಿತ್ರಕಲೆ ಫಸ್ಟ್, ಅನುಶ್ರೀ ಚಿತ್ರಕಲೆ ಸೆಕೆಂಡ್, ಬಾಟಲಿಗೆ ನೀರು ತುಂಬಿಸುವುದು ಸೆಕೆಂಡ್, ಕವಿತಾ ಬಾಟಲಿಗೆ ನೀರು ತುಂಬಿಸುವುದು ಫಸ್ಟ್, ಪೃಥ್ವಿರಾಜ್ ಬಾಟಲಿಗೆ ನೀರು ತುಂಬಿಸುವುದು ಫಸ್ಟ್, ಪೃಥ್ವಿರಾಜ್. ಸಂಪತ್ ಬಾಟಲಿಗೆ ನೀರು ತುಂಬಿಸುವುದು ಸೆಕೆಂಡ್, ಸಂಪತ್. ಫಾತಿಮತ್ ಆಫಿಲಾ ಚಿತ್ರಕಲೆ ಸೆಕೆಂಡ್, ಫಾತಿಮತ್ ರಿಫಾನಾ ಭಾಷಣ ಸೆಕೆಂಡ್, ಇದಿಷ್ಟ ಆಯ್ತಲ್ಲ, ಇನ್ನು ಬೇರೆಯವರು ಕೊಡ್ಲಿಲ್ಲ. ಬಹುಮಾನ ವಿತರಣೆ ಮಾಡಿದ ಗಣ್ಯರಿಗೆ ಧನ್ಯವಾದಗಳು. ಮುಂದೆ
ಶ್ರೀ ಲೋಕೇಶ್ ಸರ್ SR ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪುತ್ತೂರು ಸರ್, ತಾವು ಸಾಂಕೇತಿಕವಾಗಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರತಿಭೆಗೆ ಪುರಸ್ಕಾರವನ್ನು ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನೌಫಿರಾ ಕಲಿಕೆ ಫಸ್ಟ್ 6ನೇ ತರಗತಿ. ಗನ್ವಿ ಕಲಿಕೆ ಸೆಕೆಂಡ್. ಫಾತಿಮತ್ ಸಫಾ ಹಾಜರಾತಿ ಫಸ್ಟ್. ಗಿರೀಶ್ ಹಾಜರಾತಿ ಫಸ್ಟ್. ಫಾತಿಮತ್ ಜಿಶಾನಾ ಡ್ರಾಯಿಂಗ್ ಸೆಕೆಂಡ್. ಮಹಮ್ಮದ್ ಸಾದ್ ಡ್ರಾಯಿಂಗ್ ಸೆಕೆಂಡ್, ಬಾಟಲ್ಗೆ ನೀರು ತುಂಬಿಸುವುದು ಫಸ್ಟ್. ಧನುಷಾ ಭಾಷಣ ಫಸ್ಟ್. ಕೃತಿಕಾ ಭಾಷಣ ಸೆಕೆಂಡ್. ಪ್ರತೀಕ್ಷಾ ಬಾಟಲಿಗೆ ನೀರು ತುಂಬಿಸುವುದು ಫಸ್ಟ್. ಭಾವಿತ್ ಬಾಟಲಿಗೆ ನೀರು ತುಂಬಿಸುವುದು ಸೆಕೆಂಡ್. ಬಹುಮಾನ ವಿತರಣೆ ಮಾಡಿದ ಸರ್ ನಿಮಗೆ ಧನ್ಯವಾದಗಳು. ಹಾಗೆ ಬಹುಮಾನ ವಿತರಕರಿಂದ ಹಿತನುಡಿಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ ಈ ಒಂದು ನೂತನ ಕೊಠಡಿಗಳ ಶಿಲಾನ್ಯಾಸ ಮತ್ತು ಶಾಲಾ ವಾರ್ಷಿಕೋತ್ಸವದ ಸಮಾರಂಭದ ವೇದಿಕೆ ಮೇಲಿರುವ ಈ ದಿನದ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮತ್ತು ಅಕ್ಷರದಾಸ ಭೋಜನ ಶಾಲೆಯನ್ನು ಉದ್ಘಾಟನೆ ಮಾಡಿದಂಥ ಮಾನ್ಯ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಸರ್ ಅವರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಮತಿ ಚಂದ್ರಾವತಿ ಸೀತಾರಾಮಗೌಡರೇ, ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಚೆನ್ನಿಲ ತಿಮ್ಮಪ್ಪ ಶೆಟ್ಟಿ ಸರ್ ಅವರೇ, ವೇದಿಕೆ ಮೇಲಿರುವ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ನವೀನ್ ಭಂಡಾರಿ ಅವರೇ, ಸಂದೀಪ್ ಅವರೇ, ರಾಜಾರಾಮ್ ಕೆ ಬಿ ಅವರೇ, ಶ್ರೀ ಜನಾರ್ದನ್ ಗೌಡ ಶಾಂತಿ ತಡ್ಕ ಅವರೇ, ಶ್ರೀ BK ಅಬೂಬಕ್ಕರ್ ಅವರೇ, ಶ್ರೀ ಅಹಮದ್ ಶೌಕತ್ ಅಲಿ ಅವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಈ ಶಾಲೆಯ SDMC ಅಧ್ಯಕ್ಷರಾದ ಸೋಮೇಶ್ ಕೆ ಅವರೇ, ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ನವೀನ್ ಪಡ್ಪು ಅವರೇ, ಬಂದಿರುವ ಎಲ್ಲ ಆಗಮಿಸಿರುವ ಪೋಷಕ ಮಿತ್ರರೇ, ಮಾಧ್ಯಮ ಮಿತ್ರರೇ, ವಿದ್ಯಾರ್ಥಿಗಳೇ, ಪೋಷಕ ವರ್ಗದವರೇ, ಬಹುಶಃ ಇವತ್ತು ನಾವು ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ. ಈ ದಾನವನ್ನು ನೀಡುವಲ್ಲಿ ಶಿಕ್ಷಕರದ್ದು ಅಷ್ಟೇ ಪ್ರಮುಖವಾದ ಕೆಲಸ ಅಲ್ಲ, ಪೋಷಕರದು ಜನಪ್ರತಿನಿಧಿಗಳದು ತುಂಬ ದೊಡ್ಡ ಕೆಲಸ ಇರ್ತದೆ. ಆ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ನಮ್ಮ ತಾಲೂಕಿಗೆ 111 ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಪ್ರತಿ ಶಾಲೆಗೆ 3,30,000 ಸುಮಾರು 5 ಕೋಟಿಗಳಿಗೆ ಹೆಚ್ಚು ಅನುದಾನ ಕೊಡುವಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಲಾಖೆ ಪರವಾಗಿ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನ ನಾನು ಅವರಿಗೆ ಸಮರ್ಪಿಸ್ತೇನೆ. ಮತ್ತು ಜೊತೆಗೆ ಇವತ್ತು ಹಿರೇಬಂಡಾಡಿ ಶಾಲೆ ಒಂದು 4 ಕೊಠಡಿಗಳು ಮತ್ತು ಭೋಜನ ಶಾಲೆ ಏನಿದೆ ಇಡೀ ತಾಲೂಕಿಗೆ, ಇಡೀ ಜಿಲ್ಲೆಗೆ, ಇಡೀ ಕರ್ನಾಟಕಕ್ಕೆ ಒಂದು ಮಾದರಿಯಾಗಿದೆ. ಎಲ್ಲರೂ ಕೇಳ್ತಾ ಇದ್ದಾರೆ, ನರೇಗಾ ಅಡಿಯಲ್ಲಿ ನಾವು ಅಕ್ಷರದಾಸೋದು ದೊಡ್ಡ ಕೊಠಡಿಯನ್ನು ಹಿರೇಬಂಡಾಡಿಯಲ್ಲಿ ಮಾಡಿದ್ದೀರಾ, ನಮಗೂ ಮಾಡಿಸ್ಕೊಡಿ ಅಂತ ಮಾನ್ಯ ಅವರಿಗೆ ನಮ್ಮನ್ನು ಕೇಳ್ತಾ ಇದ್ದಾರೆ. ಕಾರಣ ಇಷ್ಟೇ, ನಮ್ಮ ಶ್ರಮ ಹಾಕಿದ್ದೆ ಆದರೆ ಖಂಡಿತ ನಾವು ಒಂದು ಶಾಲೆಯನ್ನು ಒಂದು ಖಾಸಗಿ ಶಾಲೆಗಿಂತ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಪೋಷಕರ ಒಂದು ಸಹಕಾರ ಸಿಕ್ಕಿದ್ದೇ ಆದರೆ, ಆ ಭಾಗದ ಎಲ್ಲರೂ ನಮಗೆ ಸಹಕಾರ ನೀಡಿದ್ದಾದರೆ ಒಂದು ಗುಣಮಟ್ಟದ ಒಳ್ಳೆಯ ಉತ್ತಮ ಶಾಲೆಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಕಾರಣ ಇಷ್ಟೇ, ಇವತ್ತಿನ ದಿನಗಳಲ್ಲಿ ಕನ್ನಡ ಶಾಲೆಗಳು ಮುಚ್ಚಿ ಹೋಗೋ ಸನ್ನಿವೇಶದಲ್ಲಿದ್ದಾವೆ. ಕಾರಣ ಇಷ್ಟೇ, ಪೋಷಕರಲ್ಲಿ ಇಂಗ್ಲೀಷ್ ವ್ಯಾಮೋಹ ಜಾಸ್ತಿ ಇದೆ. ನನ್ನ ಮಗು ಇಂಗ್ಲೀಷ್ ಕಲಿಬೇಕು, ನನ್ನ ಮಗು ಇಂಗ್ಲೀಷ್ ರೈಮ್ಸ್ ಹೇಳಬೇಕು, ಇಂಗ್ಲೀಷ್ ಕಾನ್ವೆಂಟ್ ಶಾಲೆಗಳಿಗೆ ಹೋಗ್ಬಿಟ್ರೆ ನನ್ನ ಮಗು ಜೀವನ ಸೆಟ್ಲ್ ಆಗಿಬಿಡುತ್ತೆ ಅನ್ನೋದನ್ನು ಸಾಕಷ್ಟು ಮಟ್ಟಿಗೆ ನಮ್ಮ ಪೋಷಕರ ತಲೆಯಲ್ಲಿ ಬಂದಿದೆ. ಒಂದು ಮಾತನ್ನು ತಾವು ಮನದಲ್ಲಿ ಇಟ್ಕೋಬೇಕು. ಮಾನ್ಯ ಶಾಸಕರು ಹೇಳಿದಂತೆ ಸರ್ಕಾರಿ ಶಾಲೆಯಲ್ಲಿ ಓದ್ದವರು ಇವತ್ತು ಶಾಸಕರು ಜಾಸ್ತಿ ಆಗ್ತಾಯಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಓದ್ದವರು ಅತಿ ಹೆಚ್ಚು ಅಧಿಕಾರಿಗಳಾಗ್ತಾಯಿದ್ದಾರೆ. ಇವತ್ತು ವೇದಿಕೆ ಮೇಲಿರೋ ಎಲ್ಲ ಅಧಿಕಾರಿಗಳು ಸರ್ಕಾರಿ ಶಾಲೆಯಲ್ಲಿ ಓದ್ದವರೇ, ನಾವು ಯಾರೂ ಕಾನ್ವೆಂಟಲ್ಲಿ ಓದ್ದರಲ್ಲ. ಆದ್ದರಿಂದ ಸರ್ಕಾರಿ ಶಾಲೆಯಲ್ಲಿ ಇವತ್ತು
ಗುಣಮಟ್ಟದ ಶಿಕ್ಷಕರಿದ್ದಾರೆ, ಅವ್ರಿಗೆ ತರಬೇತಿ ಕೊಡ್ತಾ ಇದ್ದೀವಿ, ಇಂಗ್ಲೀಷ್ ಕಲಿಸ್ತಾ ಇದ್ದೀವಿ, ಕನ್ನಡ ಕಲಿಸ್ತಾ ಇದ್ದೀವಿ. ಸಾಕಷ್ಟು ಮಟ್ಟಿಗೆ ಇನ್ನೋವೇಟಿವ್ ಆಗಿ ಹೊಸ ನಾವೀನ್ಯವುಳ್ಳ ಚಟುವಟಿಕೆಗಳ ಆಧಾರದ ಮೇಲೆ ಮಗುವಿನ ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಈ ವರ್ಷ ಕಲಿಕಾ ಚೇತರಿಕೆ ಅಡಿಯಲ್ಲಿ ಕಳೆದ 2 ವರ್ಷ ಏನು ಕೋವಿಡ್ನಲ್ಲಿ ನಮಗೆ ಮಕ್ಕಳು ಏನು ಕಲಿಬೇಕಾಗಿದ್ದು ಲ್ಯಾಬ್ಸ್ ಆಯಿತು, ಕೆಲವು ಆ ಸಾಮರ್ಥ್ಯಗಳನ್ನ ಫುಲ್ಫಿಲ್ ಮಾಡಲಿಕ್ಕೋಸ್ಕರ ವಿಶೇಷವಾಗಿ ನಮ್ಮಲ್ಲಿ ಕಲಿಕಾ ಚೇತರಿಕೆಯ ವರ್ಷವನ್ನಾಗಿ ಮಾಡಿ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ತರಬೇತಿ ಕೊಟ್ಟು ಮಕ್ಕಳಲ್ಲಿ ಕಲಿಕೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಮಗುವಿಗೆ ಕಲಿಕೆ ಕಂದಕ ಆಗಬಾರ್ದು, ಅಂತರ ಆಗಬಾರ್ದು, ಅದು ಕಲಿಬೇಕು ಅನ್ನೋ ದೃಷ್ಟಿನಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನ ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಉಚಿತ ಪಠ್ಯಪುಸ್ತಕ ಇರ್ಬೋದು, ಸಮವಸ್ತ್ರ ಇರ್ಬೋದು, ಅಕ್ಷರ ದೋಸ ಕಾರ್ಯಕ್ರಮ ಇರೋದು, ಮೊಟ್ಟೆ ವಿತರಣೆ ಇರ್ಬೋದು, ಚುಕ್ಕಿ ಇರ್ಬೋದು, ಸಮವಸ್ತ್ರ ಇರ್ಬೋದು, ಶೂ ಸಾಕ್ಸ್ ಇರ್ಬೋದು, ಇಷ್ಟೆಲ್ಲ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇದೆ. ನಮ್ಮ ಮಕ್ಕಳು ಓದಬೇಕಷ್ಟೇ, ಗುಣಮಟ್ಟದ ಶಿಕ್ಷಣವನ್ನು ಪಡಿಬೇಕು. ಪ್ರತಿ ಪೋಷಕರು ತನ್ನ ಮಗುವಿನ ಮೇಲೆ ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ. ನನ್ನ ಮಗು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಏನಾರು ಕೆಲಸಕ್ಕೆ ಹೋಗಬೇಕು, ನಾನು ಕಷ್ಟಪಡ್ತಾನೆ, ನನ್ನ ಮಗು ಕಷ್ಟಪಡಬಾರ್ದು, ಅದು ಚೆನ್ನಾಗಿ ಓದಬೇಕು, ಬದುಕಿನಲ್ಲಿ ಸೆಟ್ಲ್ ಆಗಬೇಕನ್ನೋದು ಅವರ ಕನಸಿದೆ. ಆ ಕನಸಿಗೆ ಪೂರಕವಾಗಿ ಶಿಕ್ಷಕರು ಮತ್ತು ಇಲಾಖೆ ನಾವು ಕಷ್ಟಪಟ್ಟು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ. ಆ ಕೆಲಸ ಮಾಡ್ತಿರೋ ಉದ್ದೇಶ ಮಗುವಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕಲಿಸಿ ನಾವು ಮುಂದಿನ ಹೈಸ್ಕೂಲ್ ಅಂತಕ್ಕೆ ಹೋಗಬೇಕು, ಹೈಸ್ಕೂಲಿಂದ ಕಾಲೇಜ್ಗೆ ಹೋಗಬೇಕು, ನಂತರ ಡಿಗ್ರಿಗೆ ಹೋಗಬೇಕು. ಮುಂದಿನ ದಿನಗಳಲ್ಲಿ NEP ಜಾರಿ ಆಗ್ತಾಯಿದೆ. NEP ಜಾರಿ ಆದರೆ ಇನ್ನಷ್ಟು ಸಾಕಷ್ಟು ಸೌಲಭ್ಯಗಳು ನಮ್ಮ ಇಲಾಖೆಗೆ ದೊರೆಯೋದ್ರಿಂದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ಇಲಾಖೆ ವಹಿಸುತ್ತೆ ಅಂತ ಹೇಳ್ತಾ, ಜೊತೆಗೆ ಎಲ್ಲ ಇಲ್ಲಿ ಬಂದಿರೋ ಪೋಷಕರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮಕ್ಕಳಿಗೆ ಮೊಬೈಲ್ನಿಂದ ದೂರ ಇರಲಿಕ್ಕೆ ಸಾಧ್ಯವಾದ ಮಟ್ಟಿಗೆ ತಾವು ಪ್ರಯತ್ನವನ್ನು ಹಾಕಬೇಕು. ಅದರಲ್ಲೂ ವಿಶೇಷವಾಗಿ LKG ಮತ್ತು UKG 1 ಮತ್ತು 2ನೇ ತರಗತಿ ಮಕ್ಕಳಿಗೆ ಮೊಬೈಲಿಂದ ದೂರ ಇರಲಿಕ್ಕೆ ತಾವು ಒಂದು ಪ್ರಯತ್ನವನ್ನು ಮಾಡಬೇಕು. ಮಗುವಿಗೆ ಚಿಕ್ಕದ್ರಲ್ಲೇ ಮೊಬೈಲ್ ಕೊಡೋದ್ರಿಂದ ಮೂಲಕ ಅದರ ಕಣ್ಣಾಗಲಿ ಮತ್ತು ಮಾನಸಿಕವಾಗಿ ಸ್ವಲ್ಪ ಡಿಪ್ರೆಸ್ಗೆ ಹೋಗೋದ್ರಿಂದ ಮೊಬೈಲಿಂದ ದೂರ ಇದ್ದರೆ ಖಂಡಿತ ಮಗುವಿಗೆ ಕಲಿಕೆ ದೃಢ ಆಗ್ತದೆ ಅಂತ ಮಾತು ಹೇಳ್ತಾ, ಇಲ್ಲಿ SLC ಇರುವ ಮಕ್ಕಳ ತಾಯಂದ್ರೆ ಏನಾರು ಬಂದಿದ್ದರೆ, ಪೋಷಕರು ಬಂದಿದ್ದರೆ, ಈ ವರ್ಷ ಕಳೆದ ವರ್ಷ ಕೋವಿಡ್ ಇದ್ರಿಂದ ಪ್ರಶ್ನೆ ಪತ್ರಿಕೆಗಳು ತುಂಬ ಈಸಿ ಇದ್ದು, ಈ ವರ್ಷ ಈಸಿ ಇರಲ್ಲ, ಎಲ್ಲ ಕರೆಕ್ಟಾಗಿರ್ತದೆ. ಅದನ್ನ ಕಷ್ಟಪಟ್ಟು ಮನೆಯಲ್ಲಿ SLC ಮಕ್ಕಳಿಗೆ ಓದಲಿಕ್ಕೆ ತಮ್ಮ ಸಹಕಾರ ಕೊಡಬೇಕು, ಮನೆಯಲ್ಲಿ ಓದಿಸ್ಬೇಕು, ಒಳ್ಳೆ ಫಲಿತಾಂಶ ಬರಬೇಕು. ಒಳ್ಳೆ ಪರ್ಸೆಂಟೇಜ್ ಬಂದರೆ ಮಗುವಿಗೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಒಳ್ಳೆ ಕೋರ್ಸ್ ಸಿಗುತ್ತೆ, ಜೀವನದಲ್ಲಿ ಮಗು ಸೆಟ್ಲ್ ಆಗಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಮಗುವಿನ ಕಲಿಕೆಗೆ, ಮಗುವಿನ ಶೈಕ್ಷಣಿಕ ಎಲ್ಲ ಕಾರ್ಯಗಳಿಗೆ ತಮ್ಮೆಲ್ಲ ಸಹಕಾರವನ್ನು ಕೋರ್ತಾ, ಈ ಸಂದರ್ಭದಲ್ಲಿ ತಾವಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಬಂದಿದ್ದೀರಾ. ತಮ್ಮೆಲ್ಲರಿಗೂ ಇನ್ನೊಮ್ಮೆ ಇಲಾಖೆ ಪರವಾಗಿ ಅಭಿನಂದನೆಗಳನ್ನ ಹೇಳಿ ಈ ಒಂದು ಕಾರ್ಯಕ್ರಮದ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂಥ SDMCಯ ಅಧ್ಯಕ್ಷರಿಗೆ ಮತ್ತು ಮೇಲೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಕ್ಕಳ ಶೈಕ್ಷಣಿಕ ಚಟುವಟಿಕೆ ಉತ್ತಮಗೊಳ್ಳಲು ಸರ್ಕಾರ ನೀಡಿರುವ ಸೌಲಭ್ಯ ಹಾಗೂ ವಿವಿಧ ಯೋಜನೆಗಳ ಬಗ್ಗೆ ಸವಿವರ ಮಾಹಿತಿ ನೀಡಿದ ಸರ್ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಂದುವರಿದ ಭಾಗವಾಗಿ ಸನ್ಮಾನ ಕಾರ್ಯಕ್ರಮವನ್ನು ನಾವು ಸನ್ಮಾನ ಕಾರ್ಯಕ್ರಮನ ಮಾಡ್ತಾ ಇದ್ದೇವೆ. ಶ್ರೀ ಶಾರದಾ ಎಲಿಯಾ ನಿವೃತ್ತ ಅಡುಗೆ ಸಹಾಯಕಿ, ಇವರು ಅಕ್ಷರ ದಾಸೋಹ ಪ್ರಾರಂಭವಾಗಿದ್ದರಿಂದ 2021ರವರೆಗೆ ಸುದೀರ್ಘ 19 ವರ್ಷಗಳವರೆಗೆ ಬಿಸಿ ಊಟ ತಯಾರಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಶ್ರೀ ಶಾರದಾ ಎಲಿಯಾ ಅವರು ವೇದಿಕೆಯಲ್ಲಿ ಬರಬೇಕಾಗಿ ವಿನಂತಿ. ಹಾಗೇನೆ ನಮ್ಮ SDMCಯ ಮಾಜಿ ಸದಸ್ಯರಾಗಿರುವಂತಹ ಉಮೇಶ್ ನಾಯ್ಕ್ ಮಾಜಿ SDMC ಸದಸ್ಯರು, ಶಾಂಭವಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮಾಜಿ SDMC ಸದಸ್ಯರು, ಲತಾ ಹೊಸಮನೆ ಮಾಜಿ SDMC ಸದಸ್ಯರು, ಇವರು ಕೂಡ ವೇದಿಕೆಯಲ್ಲಿ ಬಂದು ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಈ ಶ್ರೀ ಶಾರದಾ ಎಲಿಯಾ ನಿವೃತ್ತ ಅಡಿಗೆ ಸಹಾಯಕಿ, ಇವರು ಸುಮಾರು 19 ವರ್ಷಗಳವರೆಗೆ ಬಿಸಿ ಊಟ ತಯಾರಿಕೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇದೀಗ ವಿಶ್ರಾಂತಿ ಜೀವನದಲ್ಲಿದ್ದಾರೆ. ನೀವು ಅಂದು ಅಡುಗೆ ಮಾಡಿ ಬಡಿಸಿದ ಕೆಲವು ವಿದ್ಯಾರ್ಥಿಗಳು ಇಂದು ನಿಮ್ಮ ಆಶೀರ್ವಾದದಿಂದ ಉನ್ನತ ಹುದ್ದೆ ಹಾಗೂ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಹಿರಿಯರಾದ ತಾವು ಅವರಿಗೆಲ್ಲ ಆಶೀರ್ವಾದವನ್ನ ನೀಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ.
ಸನ್ಮಾನಿತರು ಹಾಗೂ ಸನ್ಮಾನಿಸಿದ ಎಲ್ಲ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳು. ಹಾಗೆಯೇ ಉಮೇಶ್ ನಾಯಕ್ ಮಾಜಿ ಎಸ್ಟಿಎಂಸಿ ಸದಸ್ಯರು ವೇದಿಕೆಯಲ್ಲಿ ಬರಬೇಕು. ಹಾಗೇನೆ ಶಾಂಭವಿ ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಎಸ್ಟಿಎಂಸಿ ಸದಸ್ಯರು, ಲತಾ ಹೊಸಮನೆ ಮಾಜಿ ಎಸ್ಟಿಎಂಸಿ ಸದಸ್ಯರು, ಈ 3 ಜನ ವೇದಿಕೆಯಲ್ಲಿ ಬಂದು ಶಾಲಾ ಪರವಾಗಿ ಎಸ್ಟಿಎಂಸಿ ಪರವಾಗಿ ನೀವು ಸ್ಮರಣಿಕೆಯನ್ನು ಪಡೆಯಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇವರು ಶಾಲೆಗೆ ಬೇಕಾಗಿ ಉತ್ಸುಕತೆಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಮುಂದೆ ಶ್ರೀ ಡಾಕ್ಟರ್ ರಾಜಾರಾಮ್ ಕೆಬಿ ದಂತವೈದ್ಯರು, ಗಿರಿಜಾ ಕ್ಲಿನಿಕ್, ಉಪ್ಪಿನಂಗಡಿ ಬಹುಮಾನವನ್ನ ವಿತರಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಆಸೀನರಾಗಿ ಸಭಾ ಕಾರ್ಯಕ್ರಮವನ್ನು ಚಂದ ಕಾಣಿಸಿದಂತಹ ಶ್ರೀ ಚನಿಲ ತಿಮ್ಮಪ್ಪ ಶೆಟ್ಟಿ ಅವರು, ಅಧ್ಯಕ್ಷರು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ, ಅನ್ಯ ಕಾರ್ಯನಿಮಿತ್ತ ನಮ್ಮಿಂದ ತೆರಳಲಿದ್ದಾರೆ. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿಯಲ್ಲಿ ಶ್ರೀ ಲೋಕೇಶ್ SR ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪುತ್ತೂರು, ಇವರು ಕೂಡ ಅನ್ಯ ಕಾರ್ಯ ನಿಮಿತ್ತ ನಮ್ಮಿಂದ ತೆರಳಲಿದ್ದಾರೆ. ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಶ್ರೀ ಸಂದೀಪ್ ಸಹಾಯಕ ಇಂಜಿನಿಯರ್ ಪುತ್ತೂರು, ಇವರು ಕೂಡ ಅನ್ಯ ಕಾರ್ಯದ ನಿಮಿತ್ತವಾಗಿ ಈ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಎಸ್ಟಿಎಂಸಿ ಅಧ್ಯಕ್ಷರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಡಾಕ್ಟರ್ ರಾಜಾರಾಮ್ ಕೆಬಿ ದಂತವೈದ್ಯರು, ಗಿರಿಜಾ ಕ್ಲಿನಿಕ್, ಉಪ್ಪಿನಂಗಡಿ. ಸರ್, ಮಕ್ಕಳ ಪ್ರತಿಭೆಗೆ ಪುರಸ್ಕಾರವಾಗಿ ಮಕ್ಕಳಿಗೆ ಬಹುಮಾನ ವಿತರಣೆಯನ್ನು ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಯಶ್ವಿನಿ 5ನೇ ತರಗತಿ ಕಲಿಕೆ ಫಸ್ಟ್. ಅನನ್ಯ ಕಲಿಕೆ ಫಸ್ಟ್ 100 ಮೀಟರ್ ಓಟ ಸೆಕೆಂಡ್. ಕೃತಿಕ್ಷಾ ಕಲಿಕೆ ಸೆಕೆಂಡ್. ಸ್ವಸ್ತಿಕ್ ಪ್ರಬಂಧ ಸ್ಪರ್ಧೆ ಫಸ್ಟ್. ದೀಪ್ತಿ ಹಾಡು ಫಸ್ಟ್ ಕಲಿಕೆ ಸೆಕೆಂಡ್. ಆಯಿಷತುಲ್ ರಫಾ ಹಾಜರಾತಿ ಫಸ್ಟ್ ಪ್ರಬಂಧ ಸೆಕೆಂಡ್. ಪೃಥ್ವಿ ಹಾಡು ಸೆಕೆಂಡ್. ಬುಪಿನ ಚಿತ್ರಕಲೆ ಸೆಕೆಂಡ್. ಫಾತಿಮಾ ಚಿತ್ರಕಲೆ ಫಸ್ಟ್. ಪ್ರಜ್ವಲ್ ಹಾಜರಾತಿ ಸೆಕೆಂಡ್. ಸಾನ್ವಿ 100 ಮೀಟರ್ ಓಟ ಫಸ್ಟ್. ಮೊಹಮ್ಮದ್ ಪಮೀಜ್ 100 ಮೀಟರ್ ಓಟ ಸೆಕೆಂಡ್. ಜ್ಞಾನೇಶ್ 100 ಮೀಟರ್ ಓಟ ಸೆಕೆಂಡ್. ಬಹುಮಾನ ವಿತರಿಸಿದ ಗಣ್ಯರಿಗೆ ಧನ್ಯವಾದಗಳು. ಬಹುಮಾನ ವಿತರಕರಿಂದ ಮಕ್ಕಳಿಗೆ ಹಾಗೂ ಎಲ್ಲರನ್ನ ಕುರಿತು ಹಿತನುಡಿಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ ಶಾಲೆ ಅಂದರೆ ದೇಗುಲ, ವಿದ್ಯಾದೇಗುಲ, ವಿದ್ಯಾಲಯ. ಕತ್ತಲಿಂದ ಬೆಳಕಿನೆಡೆಗೆ ನಮ್ಮನ್ನು ಕೊಂಡೊಯ್ದ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಮ್ಮನ್ನು ತಿದ್ದಿ ತೀಡಿ ನಮ್ಮನ್ನು ಈ ರೀತಿಯಲ್ಲಿ ಪ್ರಜ್ಞಾವಂತ ನಾಗರಿಕರನ್ನಾಗಿ ಮೂಡಿಸಿದ ದೇಗುಲವೇ ವಿದ್ಯಾದೇಗುಲ. ಅಂಥ ಒಂದು ವಿದ್ಯಾದೇಗುಲದ ವಾರ್ಷಿಕೋತ್ಸವ ಹಾಗೆ ನೂತನ ಕೊಠಡಿಗಳ ಉದ್ಘಾಟನೆ
ನೂತನ ಕೊಠಡಿಗಳ ಉದ್ಘಾಟನೆ ಅದೊಂದು ಗೃಹ ಪ್ರವೇಶಕ್ಕೆ ಸಮಾನ, ವಾರ್ಷಿಕೋತ್ಸವ ಒಂದು ದೇವಾಲಯದ ಉತ್ಸವಕ್ಕೆ ಸಮಾನ ಅಂತ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ ಬಂಧುಗಳೇ. ಇಂಥ ಈ ಸಂಭ್ರಮದ ಸಡಗರದ ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಿತವಚನ ನೀಡಿ ತೆರಳಿದಂಥ ಗೌರವಾನ್ವಿತ ಸಂಜೀವ ಮಠಂದೂರವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಈ ವೇದಿಕೆಯಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಅದು ಅವರದ್ದು ಯೋಗಾನುಯೋಗ, ಈ ಗ್ರಾಮದ ಪ್ರಥಮ ಪ್ರಜೆ, ಹಾಗೆ ಈ ಶಾಲೆಯ ಅಧ್ಯಾಪಕರಾಗಿದ್ದಂಥ ಅವರ ಸೊಸೆ ಶ್ರೀಮತಿ ಚಂದ್ರಾವತಿ ಸೀತಾರಾಮ್ ಗೌಡ್ರವರೇ, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಆದ್ಯ ಗಣ್ಯ ಮಹನೀಯರುಗಳಾದಂಥ ನವೀನ್ ಭಂಡಾರಿಯವರೇ, ಲೋಕೇಶ್ ಎಸ್ ಆರ್ ಅವರೇ, ಹಾಗೆ ಸಂದೀಪ್ ರವರೇ, ಹಾಗೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಹಮ್ಮಬ್ ಶೌಕತ್ ಅಲಿಯವರೇ, ಶಾಲಾ ಮುಖ್ಯೋಪಾಧ್ಯಾಯರೇ, ಹಾಗೆ STMC ಸಮಿತಿಯ ಅಧ್ಯಕ್ಷರಾದಂಥ ಸೋಮೇಶ್ವರವರೇ, ನವೀನ್ ಪಡ್ಪೂರ್ ಅವರೇ, ಹಿರಿಯ ವಿದ್ಯಾರ್ಥಿ ಸಂಘದ ನವೀನ್ ಪಡ್ಪೂರ್ ಅವರೇ, ಮುಖ್ಯೋಪಾಧ್ಯಾಯರಂಥ ಬಾಬು ಟಿ ಅವರೇ, ಹಾಗೆ ಎಲ್ಲ ಅಧ್ಯಾಪಕ ವೃಂದದವರೇ, ಹಾಗೂ PDO ಆದಂಥ ದಿನೇಶ್ ಶೆಟ್ರೆ, ಹಾಗೂ ನವೀನ್ ಭಂಡಾರಿಯವರೇ, ಹಾಗೂ ಭವಾನಿಯವರೇ, ಉಪಾಧ್ಯಕ್ಷರಾದಂಥ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಂಥ ನವೀನ್ ಭವಾನಿಯವರೇ, ಹಾಗೂ ಎಲ್ಲ ಈ ಶಾಲಾ ಮಕ್ಕಳ ಪೋಷಕರೇ, ಊರ ಮಹನೀಯರೇ. ವಿದ್ಯೆಯುಳ್ಳವನ ಮೊಗವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮೊಗವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅನ್ನುವ ಒಂದು ಉಕ್ತಿ ಉಂಟು. ಇದು ನಾವು ಶಾಲೆಯಲ್ಲಿ, ಪ್ರಾಥಮಿಕ ಶಾಲೆಯಲ್ಲಿ ಕಲಿತ ಮಾತು. ನಮ್ಮ ಮುಖದ ಸೌಂದರ್ಯ ಇರಲಿ, ನಮ್ಮ ವ್ಯಕ್ತಿತ್ವ ಇರಲಿ, ಅದು ಹೇಗೆ ಪ್ರತಿಫಲಿಸ್ತದೆ, ಹೇಗೆ ಬಿಂಬಿಸ್ತದೆ, ಹೇಗೆ ಕನ್ನಡಿಯಲ್ಲಿ ಬಿಂಬಿಸಿದಾಗೆ ಬಿಂಬಿಸುತ್ತದೆ ಅಂದರೆ ಅದು ನಮ್ಮೊಳಗೆ ಅಡಕವಾಗಿರುವಂಥ ವಿದ್ಯೆ, ಆ ವಿದ್ವತ್ತಿನಿಂದ ಅವನ ವ್ಯಕ್ತಿತ್ವದ ಸೌಂದರ್ಯ ಆಗಲಿ, ಅವನ ಮಾತುಗಾರಿಕೆ ಆಗಲಿ ಅದರಿಂದ ಪ್ರತಿಫಲಿಸ್ತದೆ ಅನ್ನುವ ಒಂದು ಮಾತು ನಾವು ಓದಿದ್ದೇವೆ, ಹಿರಿಯರಿಂದ ತಿಳಿದಿದ್ದೇವೆ. ಅಂಥ ಒಂದು ವಿದ್ಯೆಯನ್ನು ಕಲಿಸಿದಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ, ಉನ್ನತ ಹಿರಿಯ ಪ್ರಾಥಮಿಕ, ನಾನು ಬಹಳ ರೋಮಾಂಚನ ಆಗ್ತದೆ. ಒಂದು ರೀತಿಯ ಭಾವನಾತ್ಮಕವಾದ ಒಂದು ಕಾರ್ಯಕ್ರಮ, ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಬಹುಶಃ ವೇದಿಕೆ ಸ್ವಲ್ಪ ಈಗ ಕ್ಷೀಣಿಸ್ತಿದ್ರು, ಒಂದೆರಡು ನಾನು ಕೂಡ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಮಗೂರು, ಕಿರಿಯ ಪ್ರಾಥಮಿಕ ಶಾಲೆ, ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಡುಮಗೂರು, ಬಂಟ್ವಾಳ ತಾಲೂಕಿನ ಅಲ್ಲಿ ನಾನು ವಿದ್ಯಾರ್ಥಿಯಾಗಿ ಕಲಿತು ನಿಮ್ಮೊಂದಿಗೆ ಏನೋ ಒಂದು ಈ ಸಾಮಾಜಿಕವಾಗಿ ಆಗಲಿ ವೈದ್ಯನಾಗಿ ನಿಮ್ಮೊಂದಿಗೆ ಇರಬೇಕಾದ್ರೆ, ಈ ನಿಮ್ಮೊಂದಿಗೆ ನಿಂತು ಒಂದೆರಡು ಮಾತಾಡಬೇಕಾದ್ರೆ ಈ ಸರ್ಕಾರಿ ಶಾಲೆಯಲ್ಲಿ ಕಲಿತು ಅಲ್ಲಿಯ ಮೌಲ್ಯಾಧಾರಿತ ಶಿಕ್ಷಣದಿಂದ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಈಗಾಗಲೇ ಶಾಸಕರು ಕೂಡ ಹೇಳಿದರು, ಅವರು ಕೂಡ ಈ ಶಾಲೆಯ ಒಂದು ಹಳೆ ವಿದ್ಯಾರ್ಥಿಯಾಗಿ ಸಾಮಾಜಿಕವಾಗಿ ತೊಡಗಿಸಿಕೊಂಡು ಶಾಸಕರಾಗಿದ್ದಾರೆ. ಅದೇ ರೀತಿಯಲ್ಲಿ ಹಲವಾರು ಈಗಾಗಲೇ ಶಿಕ್ಷಣಾಧಿಕಾರಿಗಳು ಕೂಡ ಹೇಳಿದರು, ಹಲವಾರು ವೈದ್ಯರಾಗಲಿ ಇಂಜಿನಿಯರ್ಸ್ಗಳಾಗಲಿ ನಮ್ಮ ಈ ಸರ್ಕಾರಿ ಶಾಲೆಯಿಂದ ಬಂದಿದ್ದಾರೆ. ಹಾಗೆ ಹಲವಾರು ಶಾಸಕರುಗಳಿಗೂ ಕೂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಸರ್ಕಾರಿ ಶಾಲೆಯಿಂದಲೇ ಬಂದಿದ್ದಾರೆ ಅನ್ನುವ ಮಾತು ಕೂಡ ನಮಗೆ ತಿಳಿದಿದೆ. ಇಂಥ ಒಂದು ಹಿರೇಬಂಡಾಡಿ ಭಾಗದಲ್ಲಿ ಇಂಥ ಒಂದು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣವಾಗಿದೆ. ಶಾಲಾಭಿವೃದ್ಧಿ ಸಮಿತಿಯವರ ಪ್ರೋತ್ಸಾಹ, ಹಾಗೆ ಇಲ್ಲಿಯ ಗ್ರಾಮ ಪಂಚಾಯತ್ನ ಆಡಳಿತ ಹಾಗೂ ಶಾಸಕರ ಪ್ರೋತ್ಸಾಹದಿಂದ ಇಂಥ ಒಂದು ಉತ್ತಮ ಒಂದು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣವಾಗಿದೆ. ಇಂತಹ ಕಾರ್ಯಕ್ರಮದ ಒಂದು ಎಲ್ಲ ಆಯೋಜನೆ ಮಾಡಿದ ಇದಕ್ಕೆ ಕಾರಣೀಭೂತರಾದವರನ್ನು ಎಲ್ಲರನ್ನು ನಾನು ಹೃನ್ಮನದಿಂದ ವಂದಿಸ್ತಾ, ಸರ್ಕಾರಿ ಶಾಲೆಯಲ್ಲಿ ನಾನು ಕಲಿತಿದ್ದಾಗ, ನಡುಮಗೂರು ಶಾಲೆಯಲ್ಲಿ ಕಲಿತಿದ್ದಾಗ ಬರೀ ಒಂದನೇ ತರಗತಿಯಿಂದ 4ನೇ ತರಗತಿಗೆ ನಡುಮಗೂರು ಶಾಲೆ, ನಂತರ ಹೈಯರ್ ಪ್ರೈಮರಿ ಸ್ಕೂಲು ಕಕ್ಕೆಪದವಲ್ಲಿ ಕಲಿತು, ನಂತರ ಪುಂಜೇಲಕಟ್ಟೆಯಲ್ಲಿ ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಕಲಿತು, ಆ ಶಾಲೆಯಲ್ಲಿ ಕೊಡುವಂಥ ನೈತಿಕ ಸ್ಥೈರ್ಯ ಕೊಡುವಂಥ ಶಿಕ್ಷಣ, ನೈತಿಕ ಮೌಲ್ಯ ಕೊಡುವಂಥ ಶಿಕ್ಷಣ ಅದು ಗ್ರಾಮೀಣ ಸೊಗಡಿರುವಂಥ ಈ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇದು ಸಿಗ್ತದೆ ಅಂತ ಹೇಳ್ತಾ, ಇಂಥ ಒಂದು ಸಂದರ್ಭದಲ್ಲಿ ಆ ಕಾಲದಲ್ಲಿ ನನ್ನ ಪಾಠಶಾಲೆಯ ಮೊದಲ ಗುರು ರಂಗಯ್ಯ ಮಾಸ್ಟ್ರು ಅಂತ ಇದ್ದರು. ರಂಗಯ್ಯ ಮಾಸ್ಟ್ರು ಅವರು ಮಕ್ಕಳಿಗೆ ಶಾಲೆಯಲ್ಲಿ 100ಕ್ಕೆ 100 ಕಲಿಬೇಕು, 100ಕ್ಕೆ 100 ಅಂಕ ತೆಗಿಬೇಕು, ಅದರ ಜೊತೆಗೆ ಬದುಕನ್ನು
ಬದುಕಲು ಕಲಿಬೇಕು ಅನ್ನುವ ಒಂದು ಸಂದೇಶವನ್ನು ಕೊಟ್ಟಿದ್ದರು. ಶಾಲೆಯಲ್ಲಿ ಅವರು ಶಾಲೆಯಲ್ಲೇ ಅರ್ಪಣಾ ಮನೋಭಾವವಾಗಿ ಕೆಲಸ ಮಾಡ್ತಿದ್ರು. ಶಾಲೆಯಲ್ಲಿ ಗ್ರೌಂಡು ಹಾರೆ ಪಿಕ್ಕಾಸ್ ಹಿಡ್ಕೊಂಡು ಅಗೆಯುತ್ತಿದ್ದರು. ನಮ್ಮಲ್ಲಿ ಆ ಮಣ್ಣನ್ನು ಆ ಕಡೆ ಈ ಕಡೆ ಕೊಂಡೋಗುವಂಥ ಕೆಲಸ ವಿದ್ಯಾರ್ಥಿಗಳಿಂದ ಮಾಡಿಸಿದ್ರು. ಇಂಥ ಒಂದು ಕೆಲಸ ಆ ಸಂದರ್ಭದಲ್ಲಿ ಆಗ್ತಿತ್ತು. ಈ ಒಂದು ಸರ್ಕಾರಿ ಶಾಲೆಯ ಈ ಒಂದು ವಾತಾವರಣದಲ್ಲಿ ಆಗ್ತದೆ. ಅದೇ ರೀತಿಯಲ್ಲಿ ಅತಿಥಿಗಳು ಹೇಳಿದಾಗೆ ಅಂಥ ಒಂದು ವಾತಾವರಣ, ಇಂಥ ಒಂದು ಅನುಭವ ಯಾವುದೇ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪೇಟೆ ಪಟ್ಟಣದಲ್ಲಿ ಸಿಗುವಂಥ ಆ ಶಾಲೆಯಲ್ಲಿ ಲಭಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಗ್ರಾಮೀಣ ಸೊಗಡಿರುವಂಥ ಶಾಲೆಯಲ್ಲಿ ಸಿಗಲಿಕ್ಕೆ ಸಾಧ್ಯ. ಅದು ಇಲ್ಲಿ ಸಾಕಾರಗೊಂಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಹೆಚ್ಚೇನು ಹೇಳಬಯಸ್ತಿಲ್ಲ. ಇಲ್ಲಿಯೇ ಅಧ್ಯಾಪಕರು ಆಗಿದ್ದರು. ಅವರು ನಮ್ಮ ಕಕ್ಕೆ ಪದವಲ್ಲಿ ಅಧ್ಯಾಪಕರಾಗಿದ್ದರು. ಅವರ ಶ್ರೀಮತಿಯವರು ದೇವಮ್ಮರು ಇದ್ದಾರೆ. ಚೆನ್ನಪ್ಪ ಗೌಡರು ಅವರು ಕೂಡ ನನ್ನ ಪಾಠಶಾಲೆಯ ಗುರುಗಳು. ಕಕ್ಕೆ ಪದವಲ್ಲೂ ಅವರು ಗುರುಗಳಾಗಿದ್ದರು. ಇವರೆಲ್ಲರ ಒಂದು ವಿದ್ಯಾರ್ಜನೆ, ಇವರೆಲ್ಲರ ಪ್ರೋತ್ಸಾಹ, ಇವರೆಲ್ಲ ಶಿಕ್ಷಣದಿಂದ ನನ್ನಂಥ ಹಲವಾರು ವಿದ್ಯಾರ್ಥಿಗಳು ಈ ಒಂದು ಸಮಾಜದಲ್ಲಿ ಉತ್ತಮ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ. ಈ ಭಾಗದಲ್ಲಿ ಕೂಡ ಈ ಹಿರೇಬಂಡಾಡಿ ಶಾಲೆಯಿಂದ ಬಂದ ವಿದ್ಯಾರ್ಥಿಗಳು ಈ ಊರಿನ ಅಥವಾ ಈ ನಾಡಿನ, ಈ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಉನ್ನತ ಸ್ತರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿದ್ಯಾರ್ಥಿಗಳಿಗೆ ಇಷ್ಟೇ ನಾನು ಕಿವಿ ಮಾತು ಹೇಳಬಲ್ಲೆ. ಶಾಲೆ ಅಂದರೆ ಅದೊಂದು ಸರ್ವ ಜನಾಂಗದ ಶಾಂತಿಯ ತೋಟ. ರಾಷ್ಟ್ರಕವಿ ಕುವೆಂಪುರವರ ನಾಡಗೀತೆಯಲ್ಲಿ ಅಡಕವಾಗಿದೆ. ಹೆಚ್ಚೇನು ನಾವು ಹೇಳಬೇಕಾಗಿಲ್ಲ, ಅದು 2-3 ಸಾಲಿನಲ್ಲಿ ಅದೆಲ್ಲ ಅಡಕವಾಗಿದೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನವನ ಅಂತ. ಈ ಶಾಲೆ ಅಂದರೆ ಅದೊಂದು ಉದ್ಯಾನವನ, ಸರ್ವ ಜನಾಂಗದ ಶಾಂತಿಯ ತೋಟ. ಆ ಸರ್ವ ಜನಾಂಗದ ಶಾಂತಿಯ ತೋಟದ ಮಂದಾರ ಪುಷ್ಪಗಳು ನೀವೆಲ್ಲ ವಿದ್ಯಾರ್ಥಿಗಳು ಆಗಬೇಕು ಬಂಧುಗಳೇ. ಈ ಮಂದಾರ ಪುಷ್ಪ ಅಂದರೆ ಪುಷ್ಪಗಳಲ್ಲಿ ಶ್ರೇಷ್ಠ ಪುಷ್ಪ. ಮಂದಾರ ಪುಷ್ಪಗಳು ನೀವೆಲ್ಲ ಆಗಬೇಕು. ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ನಿಮ್ಮ ಬದುಕು ಬಂಗಾರವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ನಾವೆಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇವೆ. ಬೇರೆ ಬೇರೆ ಅದು ವೈದ್ಯಕೀಯ ಇರ್ಬೋದು, ಅಥವಾ ಶಿಕ್ಷಣ ಇರ್ಬೋದು, ಅಧ್ಯಾಪಕರಾಗಿರ್ಬೋದು, ವ್ಯವಹಾರ ಇರ್ಬೋದು. ನಮ್ಮ ಕೆಲಸದಲ್ಲಿ ಒಂದು ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ದುಡಿಯುವುದೇ ಅದು ದೇವರ ಕೆಲಸ, ಕಾಯಕವೇ ಕೈಲಾಸ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಆಗ ಕೆಲಸ ಪ್ರತಿಯೊಬ್ಬರು ಯಶಸ್ಸು, ನಮ್ಮ ಜೀವನದಲ್ಲಿ ಯಶಸ್ಸು ಗಳಿಸಬೇಕೆಂದು ಅವರು ಬಯಸ್ತಾರೆ. ಯಶಸ್ಸು ನಾವು ಪಡೆಯಲೇಬೇಕು, ಗಳಿಸಲೇಬೇಕು. ಯಶಸ್ಸಂದರೆ ಅದು ಕಂಡಲ್ಲಿ ಅರಳುವ ಕಣಗಲೆ ಹೂವಲ್ಲ, ಅದು ಪ್ರಜ್ಞಾವಂತ ಸೃಜನಶೀಲ ಹೃದಯದಲ್ಲಿ ಅರಳುವ ಮಂದಾರ ಪುಷ್ಪ. ಅಂಥ ಮಂದಾರ ಪುಷ್ಪಗಳು ನಾವೆಲ್ಲ ಆಗಿ ಅಂತ ಹೇಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನಿಸಿ ನನಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟ ನಿಮಗೆಲ್ಲರ ಮಗದೊಮ್ಮೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮನಸ್ಸಿದ್ದರೆ ಮಾರ್ಗ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂದು ಹೇಳುತ್ತಾ, ಸರ್ಕಾರಿ ಶಾಲೆ ಯಾವುದಕ್ಕೂ ಕಡಿಮೆ ಇಲ್ಲ. ಮನಸ್ಸಿದ್ದರೆ ಏನ್ ಬೇಕಾದ್ರೂ ಮಾಡಬಹುದು. ಇಂದು ಎಲ್ಲ ವರ್ಗಗಳಲ್ಲೂ ಕೂಡ ಸರ್ಕಾರಿ ಶಾಲೆಯಿಂದಾನೇ ಬೆಳೆದು ದೊಡ್ಡ ವ್ಯಕ್ತಿಗಳಾಗಿದ್ದನ್ನು ನಾವು ನೋಡಿದ್ದೇವೆ ಎಂದು ಹೇಳುತ್ತಾ, ಅವರ ಒಂದು ಮಾತನ್ನ ಸ್ಮರಿಸುತ್ತಾ ಗಣ್ಯರ ನುಡಿಗಾಗಿ ಧನ್ಯವಾದಗಳು. ಹಾಗೆ ಮುಂದಿನ ಕಾರ್ಯಕ್ರಮ ಬಹುಮಾನವನ್ನ ಶ್ರೀ ನವೀನ್ ಕುಮಾರ್ ಭಂಡಾರಿ ಕಾರ್ಯನಿರ್ವಹಣಾಧಿಕಾರಿಗಳು ಪುತ್ತೂರು ಇವರು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಗುಂಪಾಟಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು 1ನೇ ತರಗತಿ ಮತ್ತು 2ನೇ ತರಗತಿ ಡಾಜ್ ಬಾಲ್ ಹುಡುಗರ ವಿಭಾಗದಲ್ಲಿ ಭವಿಷ್ ಮತ್ತು ತಂಡ ಫಸ್ಟ್. ಮಕ್ಕಳು ಹೆಸರು ಹೇಳಿದಾಗ ಬೇಗ ಬರಬೇಕು. 1ನೇ ತರಗತಿ ಭವಿಷ್ ಮತ್ತು ತಂಡ ಫಸ್ಟ್, ಅಂಶುಲ್ ಮತ್ತು ತಂಡ ಸೆಕೆಂಡ್. ಅಂಶುಲ್ ಮತ್ತು ತಂಡ. ಹುಡುಗಿಯರ ವಿಭಾಗ ರಿಷಿಕಾ ಮತ್ತು ತಂಡ ಫಸ್ಟ್. ತಮ್ಮ ಮಕ್ಕಳಿಗೆ ಚಪ್ಪಾಳೆ ಮೂಲಕವಾಗಿ ಪ್ರೋತ್ಸಾಹ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಜೋರು ಚಪ್ಪಾಳೆ ಕೊಡೋದ್ರ ಮೂಲಕವಾಗಿ ಮಕ್ಕಳಿಗೆ ಅವರ ಭವಿಷ್ಯದ ನುಡಿಗಳಿಗೆ ನೀವು ಮುನ್ನಡೆ ಆಗಬೇಕು. ದಿಶಾ ಮತ್ತು ತಂಡ ಸೆಕೆಂಡ್. ದಿಶಾ ಮತ್ತು ತಂಡ 3ನೇ ತರಗತಿ ಡಾಜ್ ಬಾಲ್ ಶ್ರೇಯಾ ಮತ್ತು ತಂಡ ಫಸ್ಟ್.
ಪ್ರಣಮ್ಯ ಮತ್ತು ತಂಡ ಸೆಕೆಂಡ್. ಹುಡುಗರ ವಿಭಾಗ ಅಖಿಲೇಶ್ ಮತ್ತು ತಂಡ ಫಸ್ಟ್, ರಂಜಿತ್ ಮತ್ತು ತಂಡ ಸೆಕೆಂಡ್. ನಾಲ್ಕನೇ ತರಗತಿ ಮತ್ತು 5ನೇ ತರಗತಿ ಹುಡುಗರ ವಿಭಾಗ ಫಮೀಜ್ ಮತ್ತು ತಂಡ ಫಸ್ಟ್, ಸಾತ್ವಿಕ್ ಗೌಡ ಮತ್ತು ತಂಡ ಸೆಕೆಂಡ್. ಹುಡುಗಿಯರ ವಿಭಾಗ ಅನುಷ್ಕಾ ಮತ್ತು ತಂಡ ಫಸ್ಟ್, ಮೋಕ್ಷ ಮತ್ತು ತಂಡ ಸೆಕೆಂಡ್. 6 ಮತ್ತು 7ನೇ ತರಗತಿಯ ಗುಂಪಾಟ ಕಬಡ್ಡಿ ಹುಡುಗರ ವಿಭಾಗ ಸುಮನ್ ಮತ್ತು ತಂಡ ಫಸ್ಟ್, ಸಂತೋಷ್ ಮತ್ತು ತಂಡ ಸೆಕೆಂಡ್. ಹುಡುಗರ ವಿಭಾಗ ಥ್ರೋಬಾಲ್ ಪುಣ್ಯ ಮತ್ತು ತಂಡ ಫಸ್ಟ್, ಹಫೀಜಾ ಮತ್ತು ತಂಡ ಸೆಕೆಂಡ್. ಬಾಲಕಿಯರ ವಿಭಾಗದ ತಾಲೂಕು ಮಟ್ಟದ ಥ್ರೋಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ತನುಶ್ರೀ ಮತ್ತು ತಂಡ ಫಸ್ಟ್, ತನುಶ್ರೀ ಮತ್ತು ತಂಡ. ಬಹುಮಾನವನ್ನ ವಿತರಣೆ ಮಾಡಿದ ಗಣ್ಯರಿಗೆ ಧನ್ಯವಾದಗಳು. ಹಾಗೆ ನಿಮ್ಮ ಹಿತನುಡಿಗಳಿಗಾಗಿ ಈ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ ಇದರ ಭೋಜನ ಶಾಲಾ ಉದ್ಘಾಟನೆ ಹಾಗೂ ವಾರ್ಷಿಕೋತ್ಸವದ ಈಗಾಗಲೇ ಉದ್ಘಾಟನೆ ತೆರಳಿದಂತಹ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಸಂಜೀವ ಮಠಂದೂರವರೇ ಹಾಗೂ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಚೆನ್ನಿಲ ತಿಮ್ಮಪ್ಪ ಶೆಟ್ಟಿಯವರೇ ಹಾಗೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವ ನಮ್ಮ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆಯಾದ ಚಂದ್ರಾವತಿ ಅವರೇ ಹಾಗೂ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರೇ, ಮುಂಭಾಗದಲ್ಲಿರುವ ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ಪೋಷಕರ ಮಿತ್ರರೇ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದಂತೆ 100 ಅನ್ನಛತ್ರಗಳನ್ನು ಕಟ್ಟುವ ಬದಲು ಒಂದು ಶಾಲೆಯನ್ನು ಕಟ್ಟಿ ಅಂತ. ಆ ನಿಟ್ಟಿನಲ್ಲಿ ಈಗಾಗಲೇ ಹುಟ್ಟೂರ ಸನ್ಮಾನವನ್ನು ಪಡೆದಂತಹ ಈ ಭಾಗದ ಸನ್ಮಾನ್ಯ ಶಾಸಕರು ಹಾಗೂ ನಿಕಟಪೂರ್ವ ಹಿರೇಬಂಡಾಡಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಶೌಕತ್ ಆಲಿ ಅವರು ಹಾಗೂ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಚಂದ್ರಾವತಿಯವರು ಅವರ ಸಾಧನೆಗೆ ಸನ್ಮಾನವನ್ನು ಮಾಡಿ ಗೌರವಿಸಿದ್ದೀರಿ. ಬಹುಶಃ ಇಂಥ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮುಖಾಂತರ 30 ಲಕ್ಷ ಅಂದರೆ ಖರ್ಚು ಮಾಡಿರುವಂಥದ್ದು ರಾಜ್ಯದಲ್ಲೇ ಪ್ರಥಮ. ಯಾಕೆಂದರೆ ಇದಕ್ಕೆ ಅವಕಾಶ ಕಲ್ಪಿಸಬೇಕಾದ್ರೆ ಸಾಕಷ್ಟು ಶ್ರಮ ಬೇಕು. ಅದರ ಹಿಂದೆ ನಿರಂತರವಾಗಿ ನಮ್ಮ ಮಾಜಿ ಅಧ್ಯಕ್ಷರು ಶೌಕತ್ ಆಲಿ ಅವರು ನಮ್ಮ ಅಧಿಕಾರ ಬೆಂಬಿಡದೆ ಅವರು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಕನಸು ಪೂರ್ಣಗೊಂಡಿದೆ. ಬಹುಶಃ ಪ್ರಾರಂಭ ನೆಲ ಹಂತದಲ್ಲಿ ಇಲ್ಲಿ ಹೊರತೆ ಬರುವ ನೀರಿನ ಒಂದು ಸ್ಥಳ ಇಲ್ಲಿ ಕಟ್ಟಡ ಆಗ್ತದೆ ಅನ್ನುವ ನಿಟ್ಟಿನಲ್ಲಿ ನನಗೊಂದು ಕನಸು ಅಂತ ಕಾಣ್ತಾ ಇತ್ತು. ಅದನ್ನು ನನಸು ಮಾಡಿದ್ದೀರಿ. ನಮಗೆ ನಮ್ಮ ತಾಲೂಕಿಗೆ ಅಥವಾ ಜಿಲ್ಲೆಗೆ, ರಾಜ್ಯಕ್ಕೆ ಒಂದು ಮಾದರಿಯನ್ನಾಗಿ ಮಾಡಿ ತೋರಿಸಿದ್ದೀರಿ. ನಮಗೆಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಬರ್ತಾ ಇದ್ದಾರೆ. ಹಿರೇಬಂಡಾಡಿ ಅಂತ ಒಂದು ಭೋಜನ ಶಾಲೆ ನಿರ್ಮಿಸಬೇಕು. ಅದರ ಒಟ್ಟಿಗೆ ಇವತ್ತು ಒಂದು ಹವಾನಿಯಂತ್ರಣದ ಒಂದು ಕಟ್ಟಡವನ್ನಾಗಿ ಪರಿವರ್ತಿಸಿದ್ದೀರಿ. ತಮಗೆ ವಿಶೇಷವಾದ ಅಭಿನಂದನೆಗಳನ್ನು ತಾಲೂಕು ಪಂಚಾಯತ್ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಎಲ್ಲ ಪೋಷಕರು, ಇವತ್ತು ನೀವು ನೋಡಿರ್ಬೋದು ಘನ ವೇದಿಕೆಯಲ್ಲಿ ಶಾಸಕರಿದ್ದರು, ಬೇರೆ ಬೇರೆ ಉನ್ನತ ಸ್ಥಾನದಲ್ಲಿರೋರು, ಡಾಕ್ಟರು ಎಲ್ಲರೂ ಇದ್ದಾರೆ, ಅಧಿಕಾರಿಗಳು ಮಿತ್ರರು ಇದ್ದಾರೆ. ಹೆಚ್ಚಿನವರು ಇಲ್ಲಿ ಕನ್ನಡ ಮಾಧ್ಯಮದವರೇ ಬಂದಿರುವವರು. ತಾವೆಲ್ಲರ ಪೋಷಕರೇ, ತಾವೆಲ್ಲರೂ ಏನು ನಮ್ಮ ಆಂಗ್ಲ ಮಾಧ್ಯಮದಲ್ಲಿ ಸಾಕಷ್ಟು ಲಕ್ಷ ಡೊನೇಷನ್ ಕಟ್ಟಿಬಿಟ್ಟು ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಥಾನಕ್ಕೆ ಹೋಗ್ಬೋದು. ಖಂಡಿತ ಅದು ಸುಳ್ಳು. ನೀವು ಜಿಲ್ಲೆಯನ್ನು ನೋಡಿ, ಸ್ವಲ್ಪ ಕಣ್ತೆರೆದು ನೋಡಿ, 100ಕ್ಕೆ 90 ಜನ ಕನ್ನಡ ಮಾಧ್ಯಮದಲ್ಲಿ ಬಂದವರು ಇರುವುದು. ಅದು 10% ಇರ್ಬೋದು. ಆ ನಿಟ್ಟಿನಲ್ಲಿ ತಮಗೆ ಸಿಕ್ಕಿರುವಂಥ ಇದೇ ಊರಿನಲ್ಲಿ ಇಷ್ಟು ಉತ್ತಮವಾದ ಸೌಲಭ್ಯ ಸಿಕ್ಕಿರುವಂಥ ಶಾಲೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ತಾವು ತಮ್ಮ ಮಕ್ಕಳಿಗೆ
ಗುರಿಯನ್ನು ತೋರಿಸಿ ಅವರಿಗೆ ಓದಿಗೆ ಪ್ರೋತ್ಸಾಹವನ್ನು ನೀಡಿ ನಿರಂತರವಾಗಿ ಖಂಡಿತ ಈ ತಮಗೆ ಪ್ರೋತ್ಸಾಹ ನೀಡುವವರು ಶಿಕ್ಷಕರು ಇದ್ದಾರೆ, ಇಲ್ಲಿಯ ಜನಪ್ರತಿನಿಧಿಗಳಿದ್ದಾರೆ, ರಾಜಕೀಯ ಮುಖಂಡರಿದ್ದಾರೆ. ಎಲ್ಲರೂ ಸಹಕಾರ ತಮಗೆ ನೀಡ್ತಾರೆ. ಹಾಗೆ ಅಧಿಕಾರಿಗಳಿಗೆ ನಮ್ಮಿಂದ ಎಷ್ಟು ಆಗುತ್ತೋ ಖಂಡಿತ ನೀಡ್ತೇವೆ ಅಂತ ಹೇಳುತ್ತಾ ಈ ಒಂದು ಸುಂದರವಾದ ಒಂದು ಸಮಾರಂಭದಲ್ಲಿ ಭಾಗವಹಿಸಲು ಅವಕಾಶ ನೀಡಿದ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಹುರಿದುಂಬಿಸುವಂತಹ ಮಾತನ್ನ, ಸ್ಫೂರ್ತಿದಾಯಕ ಮಾತನ್ನ ನೀಡುವಂತಹ ಸರ್ ನಿಮಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸನ್ಮಾನ ಶ್ರೀ ಉಮ್ಮರ್ ಕುನ್ನಿ, ಮಾಜಿ ಎಸ್ಡಿಎಂಸಿ ಸದಸ್ಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ. ಇವರಿಗೆ ಸ್ಮರಣಿಕೆಯನ್ನ ನೀಡುವುದರ ಮೂಲಕವಾಗಿ ಗೌರವಿಸಬೇಕು ಅಂತ ಹೇಳಿ ಸಭೆಯಲ್ಲಿರುವ ಗಣ್ಯರನ್ನ ಕೇಳ್ಕೊಳ್ತಾ ಇದ್ದೇವೆ. ಉಮ್ಮರ್ ಹಿರಿಯ ವಿದ್ಯಾರ್ಥಿಯ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ಉಮ್ಮರ್ ಕುನ್ನಿ ಅವರು ಮಾಜಿ ಎಸ್ಡಿಎಂಸಿ ಸದಸ್ಯರು ಕೂಡ ಹೌದು. ದಯಮಾಡಿ ವೇದಿಕೆಯಲ್ಲಿ ಬಂದು ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ಕಾರ್ಯಕ್ರಮ ಶ್ರೀ ಉಮ್ಮರ್ ಕುನ್ನಿ, ಮಾಜಿ ಎಸ್ಡಿಎಂಸಿ ಸದಸ್ಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ. ಹಿರಿಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಕೂಡ ಹೌದು. ಇವರನ್ನ ಸ್ಮರಿಸುವ ಕೆಲಸ ನಮ್ದಾಗಬೇಕು. ಇವರನ್ನ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಚಂದ್ರಾವತಿ ಮೇಡಮ್ ಅವರು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಬಹುಮಾನ ಸ್ಮರಣಿಕೆಯನ್ನು ಪಡೆದಂತಹ ನಿಮಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಶ್ರೀ ಹಮ್ಮಬ್ಬ ಶೌಕತ್ ಅಲಿ, ನಿಕಟಪೂರ್ವ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಹಿರೇಬಂಡಾಡಿ. ತಾವು ಮಕ್ಕಳಿಗೆ ಬಹುಮಾನನ ವಿತರಣೆ ಮಾಡುವುದರ ಮೂಲಕವಾಗಿ ಅವರಿಗೆ ಹುರಿದುಂಬಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇದೀಗ LKG ವಿದ್ಯಾರ್ಥಿಗಳು ಡಿಯಾನ್ ಅಭಿನಯ ಗೀತೆ ಫಸ್ಟ್, ಬಾಲ್ ಎಸೆತ ಸೆಕೆಂಡ್. ಅಫೀಫಾ ಅಭಿನಯ ಗೀತೆ ಸೆಕೆಂಡ್, ಓಟ ಸೆಕೆಂಡ್. ಮಕ್ಕಳು ಆದಷ್ಟು ಬೇಗ ಬರಬೇಕು. ಜಶ್ವಿತಾ ಚಿತ್ರಕಲೆ ಫಸ್ಟ್. ಸಾಲಿಂ ಚಿತ್ರಕಲೆ ಸೆಕೆಂಡ್. ರಿಮ್ಶಾ ಚಿತ್ರಕಲೆ ಸೆಕೆಂಡ್, ಬಾಲ್ ಎಸೆತ ಫಸ್ಟ್. ಜನ್ವಿತ್ ಅಂಧ ಬರವಣಿಗೆ ಫಸ್ಟ್, ಬಾಲ್ ಎಸೆತ ಫಸ್ಟ್. ರಿಧಿ ಅಂಧ ಬರವಣಿಗೆ. ಅಥರ್ವ್ ಕಲಿಕೆ, ಬಾಟಲಿಗೆ ನೀರು ತುಂಬಿಸುವುದು ಸೆಕೆಂಡ್, ಬಾಲ್ ಪಾಸಿಂಗ್ ಸೆಕೆಂಡ್. ಲಾಸ್ಯ ಕಲಿಕೆ ಸೆಕೆಂಡ್, ಹಾಜರಾತಿ ಫಸ್ಟ್. ಬಿಲಾಲ್ ಕಲಿಕೆ ಸೆಕೆಂಡ್, ಬಾಟಲಿಗೆ ನೀರು ತುಂಬಿಸುವುದು ಫಸ್ಟ್, ಬಾಲ್ ಪಾಸಿಂಗ್ ಫಸ್ಟ್, ಓಟ ಫಸ್ಟ್. ಮೋಕ್ಷ ಹಾಜರಾತಿ ಸೆಕೆಂಡ್, ಬಾಲ್ ಎಸೆತ ಸೆಕೆಂಡ್. ಲಿಪಿಕಾ ಹಾಜರಾತಿ ಸೆಕೆಂಡ್, ಬಾಟಲಿಗೆ ನೀರು ತುಂಬಿಸುವುದು ಫಸ್ಟ್.
and team. Prajan and team, boys. Second, Rimsha and team. Rimsha. Prajan and team first, Rimsha and team second. ಬಹುಮಾನ ವಿತರಿಸಿದ ಗಣ್ಯರಿಗೆ ಧನ್ಯವಾದಗಳು. ಎಲ್ಲರನ್ನ ಕುರಿತು ಹಿತನುಡಿಗಳು ಆಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶಾಲಾ ಅಕ್ಷರದಾಸೋಹ ಭೋಜನ ಶಾಲೆ ಹಾಗೂ ತರಗತಿ ಕೊಠಡಿಗಳ ಉದ್ಘಾಟನೆ ಮತ್ತು ನೂತನ ಕೊಠಡಿಗಳ ಶಿಲಾನ್ಯಾಸ ಮತ್ತು ಶಾಲಾ ವಾರ್ಷಿಕೋತ್ಸವ 2023 ವೇದಿಕೆಯಲ್ಲಿ ಗಣ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಚಂದ್ರಾವತಿ ಸೀತಾರಾಮಗೌಡ ಅವರೇ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಂತಹ ನವೀನ್ ಕುಮಾರ್ ಭಂಡಾರಿಯವರೇ, ಡಾಕ್ಟರ್ ರಾಜಾರಾಮ್ ಕೆ.ಬಿ. ರವರೇ, ಉಪಾಧ್ಯಕ್ಷರೇ, PDOರವರೇ, STMCಯ ಅಧ್ಯಕ್ಷರೇ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಗ್ರಾಮಸ್ಥ ಬಂಧುಗಳೇ, ಪುಟಾಣಿ ಮಕ್ಕಳೇ, ಈಗಾಗಲೇ ಉದ್ಘಾಟನೆಯನ್ನು ನೆರವೇರಿಸಿ ಮಾನ್ಯ ಶಾಸಕರಾದಂತಹ ಸಂಜೀವ ಮಠಂದೂರವರು ಒಂದು ಮಾತನ್ನು ಹೇಳಿದರು. ಇವತ್ತು ನಾವು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳ ಲೋಕಾರ್ಪಣೆಯನ್ನು ನಾವೆಲ್ಲ ಸೇರಿ ಮಾಡಿದ್ದೇವೆ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯಿತು. ಅಭಿವೃದ್ಧಿ ಕಾರ್ಯಗಳು ನಿರಂತರ ನಡೀತಾ ಇದೆ. ನರೇಗಾ ಎನ್ನುವಂತಹ ಒಂದು ಅಧಿನಿಯಮ 2005 ಈಗಾಗಲೇ ಹೇಗೆ ಹೇಳ್ತೇವೆ ಅಂತ ಹೇಳಿದರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮ 2005 ಇವರವರೆಗೆ ಗೊತ್ತಿದೆ. ಅದು ದೇಶದಲ್ಲಿ ಇಂಪ್ಲಿಮೆಂಟ್ ಆದಾಗ ಅದು ರಾಜ್ಯಕ್ಕೆ ಬಂದು ನಮ್ಮ ಜಿಲ್ಲೆಗೆ 2008ರಲ್ಲಿ ನಮ್ಮ ಜಿಲ್ಲೆ ಕೂಡ ಅಳವಡಿಕೆ ಆಗಿತ್ತು. ಆದರೆ ನಮ್ಮ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ, ಅಧಿನಿಯಮದ ಅಡಿಯಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. 2015ರ ನಂತರ ಈ ಕ್ಷಣದವರೆಗೆ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರಬಹುದು, ಉಡುಪಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರಬಹುದು, ನಾನು ನನ್ನ ಅರಿವಿನ ಮಾತ್ರ ಹೇಳ್ತಾ ಇದ್ದೇನೆ, ಕೊಡಗು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರಬಹುದು, ಅತಿ ಹೆಚ್ಚು ಕಳೆದ 7 ವರ್ಷಗಳಲ್ಲಿ ಅತಿ ಹೆಚ್ಚು ಕಾಮಗಾರಿಗಳನ್ನು, ಅತಿ ಹೆಚ್ಚು ಅನುದಾನಗಳನ್ನು ಬಳಸಿರುವಂಥ ಗ್ರಾಮ ಪಂಚಾಯತ್ ಇದೆ, ಅದು ನಮ್ಮ ಹಿರೇಬೆಂಡಾಳಿ ಗ್ರಾಮ ಪಂಚಾಯತ್. ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದರೆ, ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಸಹಕಾರ, ನಮ್ಮೆಲ್ಲ ಗ್ರಾಮಸ್ಥ ಬಂಧುಗಳ ಸಹಕಾರ, ನಮ್ಮೆಲ್ಲ ಅಧಿಕಾರಿ ವರ್ಗದ ಸಹಕಾರದಿಂದ ಇವತ್ತು ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇದೆ, ಮುಂದೆಯೂ ಕೂಡ ಆಗ್ತದೆ. ಹೇಳಿದರು ಶಾಸಕರು, ಸನ್ಮಾನದ ಬಗ್ಗೆ ಹೇಳಿದರು. 75 ವರ್ಷ ಆಗಿದೆ, ಯಾಕೆ ಈ ಬಿಲ್ಡಿಂಗ್ಗಳು ಆಗಲಿಲ್ಲ? ಹಿಂದೆ 75 ವರ್ಷ ಆಗಿದೆ, ಯಾಕೆ ಇಂತಹ ಶೌಚಾಲಯಗಳು ಆಗಲಿಲ್ಲ? 75 ವರ್ಷ ಆಗಿದೆ ಸ್ವಾತಂತ್ರ್ಯ ಸಿಕ್ಕಿ, ಯಾಕೆ ಹವಾನಿಯಂತ್ರಿತ ಭೋಜನ ಶಾಲೆ ನಿರ್ಮಾಣ ಆಗಲಿಲ್ಲ ಎನ್ನುವಂಥದ್ದನ್ನು ನಾವೇ ಪ್ರಶ್ನೆಯನ್ನು ಮಾಡಿಕೊಳ್ಬೇಕು ಅಂತೇಳಿ 100ಕ್ಕೆ 100 ನಿಜವಾದ ಮಾತು. ಇವತ್ತು ಗ್ರಾಮ ಪಂಚಾಯತ್ ಸತತವಾಗಿ ಎಲ್ಲ ಯೋಜನೆಗಳನ್ನು ಅತ್ಯಂತ ಸಮರ್ಪಕವಾಗಿ
ನಮ್ಮ ಪಂಚಾಯತ್ ಸದಸ್ಯರು, ಗ್ರಾಮಸ್ಥ ಬಂಧುಗಳು, ಮುಖ್ಯವಾಗಿ ನಮ್ಮ PDO ಕಾರ್ಯದರ್ಶಿ ಮತ್ತು ಅದರಲ್ಲೂ ಈ ನಮ್ಮ ನರೇಗಾ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಆಗಲಿಕ್ಕೆ ನಮ್ಮ ಸಿಬ್ಬಂದಿ ವರ್ಗ ಕೂಡ ಶ್ರಮ ವಹಿಸಿದೆ. ಅವರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಶಾಸಕರು ಹೇಳಿದರು, 18 ಕೋಟಿಗಳ ಅನುದಾನದ ಬಗ್ಗೆ ಹೇಳಿದರು. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಸೌಭಾಗ್ಯ, ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಸಂಜೀವ ಮಟ್ಟಂದೂರವರು ಶಾಸಕರಾಗಿ ಆಯ್ಕೆಯಾಗಿರುವಂಥದ್ದು. ಪ್ರಥಮ ಬಾರಿಗೆ ಅವರನ್ನು ಸಂಜೀವ ಮಟ್ಟಂದೂರವರು ನಮಗೆ ಶಾಸಕರಾಗಿ ಮಾಡಲಿಕ್ಕೆ ಆಗಲಿಲ್ಲ, ಅದರಲ್ಲಿ ಬೇಸರ ಇದೆ. ಎರಡನೇ ಬಾರಿಗೆ ನಾವೆಲ್ಲ ಸೇರಿ ಎಲ್ಲ ಗ್ರಾಮಸ್ಥರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ನಮ್ಮ ಸಂಜೀವಣ್ಣನನ್ನು ವಿಧಾನಸಭೆಗೆ ಕಳಿಸುವಂಥ ಕೆಲಸವನ್ನು ಮಾಡಿದೆವು. ನಮ್ಮಲ್ಲಿ ನಮ್ಮ ಗ್ರಾಮದಿಂದ 3 ಬಾರಿ ಶಾಸಕರಾಗಿದ್ದಾರೆ, 3 ಬಾರಿ ವಿಧಾನಸಭೆಗೆ ಆಯ್ಕೆ ಆದವರಿದ್ದಾರೆ. ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಯಾರು ಏನು ಅಂತೇಳಿ, ಅದರ ಆಚೆ ಹೇಳಲಿಕ್ಕೂ ಹೋಗುವುದಿಲ್ಲ. 1ನೇ ಅವಧಿಗೆ, 2ನೇ ಅವಧಿಗೆ, ಈಗ ಸಂಜೀವಣ್ಣ 3ನೇ ಅವಧಿಗೆ 3 ಬಾರಿ ಶಾಸಕರಾಗಿ ಆಯ್ಕೆಯಾಗುವುದು ನಮ್ಮ ಗ್ರಾಮದವರು. ನಾವು ಸೌಭಾಗ್ಯವಂತರು ಅಂತ ಹೇಳಬೇಕು ಅಂತ ಹೇಳುವುದು ಅದಕ್ಕೆ. ಆದರೆ ನನಗೆ ನೆನಪಿದೆ, ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಇರುವಂಥ ಸಂದರ್ಭದಲ್ಲಿ ಹೈಸ್ಕೂಲ್ನಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು. ಹೇಳುವಂಥದ್ದನ್ನು ನೇರವಾಗಿ ಹೇಳ್ತೇನೆ, ಸತ್ಯ ಸಂಗತಿಯನ್ನು ಹೇಳಲೇಬೇಕಾಗ್ತದೆ. ಒಂದಷ್ಟು ಕೇಳಿದರು, ಸಂಜೀವ ಮಟ್ಟಂದೂರು ಈ ಊರಿಗೆ ಏನು ಮಾಡಿದ್ದಾರೆ, ಸಂಜೀವ ಮಟ್ಟಂದೂರು ಹಿರೇಬಂಡಾಡಿಗೆ ಏನು ಮಾಡಿದ್ದಾರೆ ಅಂತ ಹೇಳಿ. ಸಂಜೀವ ಮಟ್ಟಂದೂರ ಹೆಸರನ್ನು ಇನ್ವಿಟೇಷನಲ್ಲಿ ಹಾಕಿದಾಗ ಯಾಕೆ ಹಾಕಿದ್ದು ಎನ್ನುವಂಥ ಒಂದಷ್ಟು ಮಾತುಗಳನ್ನು ಕೇಳಿದರು ಬೇರೆಯವರು ಬಂದು. ಆದರೆ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಯ ಮುಖಾಂತರ ಒಂದು ಸಂಚಲನವನ್ನು ಮೂಡಿಸಿರುವಂಥದ್ದು ನಮ್ಮ ಊರಿನವರು, ನಮ್ಮ ಸಂಜೀವಣ್ಣ. ಇದಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಇವರು 5 ವರ್ಷದಲ್ಲಿ ಮಾಡಿದ್ದಾರೆ, 8 ವರ್ಷದಲ್ಲಿ ನಮ್ಮ ಊರಿನವರೇ ಶಾಸಕರಿದ್ದರು, ಏನು ಮಾಡಿದ್ದಾರೆ ಅಂತೇಳಿ ನಾವು ಕೇಳ್ಬೋದಲ್ವಾ? ಕೇಳಿದಾಗ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥದ್ದು ಅಭಿವೃದ್ಧಿಗಳ ಮುಖಾಂತರ ಉತ್ತರವನ್ನು ಕೊಡಬೇಕು. ಅದಕ್ಕೋಸ್ಕರ ಇವತ್ತು ಸಂಜೀವಣ್ಣ ಶಾಸಕರಾಗಿದ್ದಾರೆ, ಸಂಜೀವಣ್ಣ ಅನುದಾನಗಳನ್ನು ಕೊಡ್ತಾರೆ. ಸಂಜೀವಣ್ಣ ಇಡೀ ವಿಧಾನಸಭಾ ಕ್ಷೇತ್ರದ ಒಟ್ಟು 30-40 ವರ್ಷಗಳಿಗೆ ಬೇಕಾದಂತಹ ಯೋಜನೆಗಳನ್ನು ರೂಪೀಕರಣ ಮಾಡಿ ಒಂದು ಸಮರ್ಪಕ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮೆಲ್ಲರ ಸಹಕಾರ ಸಂಜೀವ ಮಟ್ಟಂದೂರು ಪುನಃ ವಿಧಾನಸಭೆಗೆ ಆಯ್ಕೆಯಾಗಿ ಹೋಗುವಂತ ಸಹಕಾರ ಎಲ್ಲರೂ ಕೊಡಬೇಕು. ನಾವೆಲ್ಲರೂ ಅವರ ಜೊತೆ ಕೈ ಜೋಡಿಸಬೇಕು ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನರೇಗಾ ಯೋಜನೆಯಲ್ಲಿ ದೇಶದಲ್ಲೇ ಅತಿ ಹೆಚ್ಚು ಅನುದಾನವನ್ನು ಪಡೆದು ಗ್ರಾಮದ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಶ್ರಮಿಸಿ ನಮ್ಮ ಶಾಲಾ ಕಟ್ಟಡದ ನಿರ್ಮಾಣದಲ್ಲಿ ವೈಯಕ್ತಿಕವಾಗಿ ಶ್ರಮವಹಿಸಿರುತ್ತಾರೆ. ಯುವ ನೇತಾರ, ನಿಮ್ಮ ಈ ಕಾರ್ಯ ಗ್ರಾಮದ ಅಭಿವೃದ್ಧಿಗೆ ಇತರರಿಗೆ ಪ್ರೇರಣೆಯಾಗಲಿ ಎಂದು ನಿರೀಕ್ಷಿಸುತ್ತಾ ಈ ಒಂದು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ ರಾಜಾರಾಮ್ KB ದಂತವೈದ್ಯರು, ಗಿರಿಜಾ ಕ್ಲಿನಿಕ್, ಉಪ್ಪಿನಂಗಡಿ. ಇವರಿಗೆ ಸ್ಮರಣಿಕೆಯನ್ನು ನೀಡುವುದರ ಮೂಲಕವಾಗಿ ಗೌರವಿಸಬೇಕು ಎಂದು ಕೇಳ್ಕೊಳ್ತಾ ಇದ್ದೇವೆ. ವಂದನೆಗಳು. ಶ್ರೀ ನವೀನ್ ಕುಮಾರ್ ಭಂಡಾರಿ, ಕಾರ್ಯನಿರ್ವಹಣಾಧಿಕಾರಿಗಳು, ಪುತ್ತೂರು. ಇವರು ಅನ್ಯ ಕಾರ್ಯ ನಿಮಿತ್ತ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡುವುದರ ಮೂಲಕವಾಗಿ ನಾವು ಅವರನ್ನು ನೆನಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಹಿರಿಯ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯನ್ನು ಮಾಡಬೇಕೆಂದು ನಮ್ಮ ಶಾಲಾ SMC ಅಧ್ಯಕ್ಷರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪುರುಷರ ವಿಭಾಗ ವಾಲಿಬಾಲ್ ಪ್ರಥಮ ಲೋಕಯ್ಯ ಮಾತು ತಂಡ, ದ್ವಿತೀಯ ವಿನಯ ಮಾತು ತಂಡ. ದಯವಿಟ್ಟು ಆದಷ್ಟು ಬೇಗ ಬಹುಮಾನವನ್ನು ಪಡೆದುಕೊಳ್ಬೇಕು. ವಾಲಿಬಾಲ್ ಪ್ರಥಮ ಲೋಕಯ್ಯ ಮಾತು ತಂಡ, ದ್ವಿತೀಯ ವಿನಯ ಮಾತು ತಂಡ. ಅದೇ ರೀತಿ ಅವರು ಯಾರಾದರೂ ಇಲ್ಲದ್ರೆ ದಯವಿಟ್ಟು ತಂಡದ ಸದಸ್ಯರು ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕಾಗಿ ವಿನಂತಿ ಮಾಡ್ತಾ ಇದ್ವಿ. ಲೋಕಯ್ಯ ಮಾತು ತಂಡ ಪ್ರಥಮ, ದ್ವಿತೀಯ ವಿನಯ ಮಾತು ತಂಡ ವಾಲಿಬಾಲ್. ಹಗ್ಗ ಜಗ್ಗಾಟ ಪ್ರಥಮ ಉನೇಜ್ ಮಾತು ತಂಡ, ದ್ವಿತೀಯ ಜಯಂತ ಮಾತು ತಂಡ. ಹಗ್ಗ ಜಗ್ಗಾಟ ಪ್ರಥಮ ಉನೇಜ್ ಮಾತು ತಂಡ, ದ್ವಿತೀಯ ಜಯಂತ ಮಾತು ತಂಡ. ದಯವಿಟ್ಟು ಯಾರಾದ್ರಿದ್ದು ತಂಡ ಸದಸ್ಯರಿದ್ರು ಬಹುಮಾನವನ್ನು ಆದಷ್ಟು ಬೇಗ ಪಡೆದುಕೊಳ್ಬೇಕು.
ವೈಯಕ್ತಿಕ ಓಟ ಸ್ಪರ್ಧೆ. ಪ್ರಥಮ ನವೀನ್, ದ್ವಿತೀಯ ಧನುಷ್, ತೃತೀಯ ನಿತೇಶ್. ಮಹಿಳೆಯರ ವಿಭಾಗದಲ್ಲಿ ಈ ಒಂದು ಬಹುಮಾನ ವಿತರಣೆಯನ್ನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಭವಾನಿ ಮೇಡಮ್ ಅವರು ವಿತರಿಸಬೇಕಂತ ವಿನಂತಿ ಮಾಡ್ತಿದೆ. ಥ್ರೋಬಾಲ್ ಪ್ರಥಮ ಸೌಮ್ಯ ಮತ್ತು ತಂಡ, ದ್ವಿತೀಯ ರೇಖಾ ಮತ್ತು ತಂಡ. ಥ್ರೋಬಾಲ್ ಪ್ರಥಮ ಸೌಮ್ಯ ಮತ್ತು ತಂಡ, ದ್ವಿತೀಯ ರೇಖಾ ಮತ್ತು ತಂಡ. ಅದೇ ರೀತಿ ಹಗ್ಗ ಜಗ್ಗಾಟ ಪ್ರಥಮ ಸೌಮ್ಯ ಮತ್ತು ತಂಡ, ದ್ವಿತೀಯ ರೇವತಿ ಮತ್ತು ತಂಡ. ಡಾರ್ಜಿಬಾಲ್ ಪ್ರಥಮ ವಾಣಿಶ್ರೀ ಮತ್ತು ತಂಡ, ದ್ವಿತೀಯ ಭವ್ಯ ಮತ್ತು ತಂಡ. ಹಗ್ಗ ಜಗ್ಗಾಟ ಪ್ರಥಮ ಸೌಮ್ಯ ಮತ್ತು ತಂಡ, ದ್ವಿತೀಯ ರೇವತಿ ಮತ್ತು ತಂಡ. ಡಾರ್ಜಿಬಾಲ್ ಪ್ರಥಮ ವಾಣಿಶ್ರೀ ಮತ್ತು ತಂಡ, ದ್ವಿತೀಯ ಭವ್ಯ ಮತ್ತು ತಂಡ. ಓಟ ಪ್ರಥಮ ಮೇಘ, ದ್ವಿತೀಯ ವಾಣಿಶ್ರೀ ಹೊಸಮನೆ, ತೃತೀಯ ಪವಿತ್ರ ಕಾರ್ಯದಗುಡಿ. ಓಟ ಪ್ರಥಮ ಮೇಘ, ದ್ವಿತೀಯ ವಾಣಿಶ್ರೀ ಹೊಸಮನೆ, ತೃತೀಯ ಪವಿತ್ರ ಕಾರ್ಯದಗುಡಿ. ನಮ್ಮ ಮಧ್ಯಾಹ್ನದ ಭೋಜನದ ಪ್ರಾಯೋಜಕರು ತೇಜ್ಪಾಲ್ ಮತ್ತು ಜಯಂತಿ ದಂಪತಿಗಳು ಪಾಲೆತಡಿ. ಇವರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಶಾಲಾ ಪರವಾಗಿ ಅರ್ಪಿಸುತ್ತಿದ್ದೇವೆ. ಹಾಗೂ ರಮಾನಂದ ಬಲ್ಲಾಲ್ಬಾಗ್ ಇವರು ಕೂಡ ಮಧ್ಯಾಹ್ನದ ಭೋಜನದ ಪ್ರಾಯೋಜಕರಾಗಿರ್ತಾರೆ. ಇವರಿಗೂ ಕೂಡ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹೀಗೆ ಮುಂದುವರಿದು ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಈ ಸುಸಜ್ಜಿತ ಹವಾನಿಯಂತ್ರಣ ಕಟ್ಟಡಕ್ಕೆ ಕಾಂಟ್ರಾಕ್ಟರ್ ಆಗಿರುವಂತಹ ಶ್ರೀ ಪ್ರಸಾದ್ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕಾರ ಮಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಪ್ರಸಾದ್ ಕಟ್ಟಡದ ಕಾಂಟ್ರಾಕ್ಟರ್. ಈ ಒಂದು ಸುಸಜ್ಜಿತ ಕಟ್ಟಡಿಯ ಕಾಂಟ್ರಾಕ್ಟರ್ ಆಗಿರುವಂತಹ ಶ್ರೀ ಪ್ರಸಾದ್ ಜೈನ್ ಈ ವೇದಿಕೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಗೆ ಅವ್ರನ್ನ ಬರೆ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ಬೇಕಾಗುವಂಥ ಅಗತ್ಯ ಕೊಠಡಿಗಳ ಹಾಗೂ ಭೋಜನ ಶಾಲೆಗೆ ವ್ಯವಸ್ಥಿತವಾಗಿ ಸರಿಯಾದ ಸಮಯಕ್ಕೆ ನಮಗೆ ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಟ್ಟಂತಹ ಶ್ರೀ ಪ್ರಸಾದ್ ಜೈನ್ ಸರ್ ಅವರಿಗೆ ನಾವು ಸನ್ಮಾನ ಮಾಡಲೇಬೇಕು, ಮಾಡ್ತಾ ಇದ್ದೇವೆ. ಹಗಲಿರುಳು ಅವರ ಪರಿಶ್ರಮವಾಗಿ ನಮಗೆ ಇನ್ನು ಮುಂದೆ ಮಕ್ಕಳಿಗೆ ಪಾಠ ಪ್ರವಚನ ಮಾಡಲು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸರ್ ನಿಮಗೆ ಅಂದನಂತ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ LKG ಮತ್ತು UKG ಮಕ್ಕಳಿಗೆ ಬಹುಮಾನ ವಿತರಣೆ. ಇದೀಗ UKG ತರಗತಿಯ ವಿದ್ಯಾರ್ಥಿಗಳಿಗೆ ಶ್ರೀಹಾನ್ ಅಭಿನಯ ಗೀತೆ ಫಸ್ಟ್, ಕಲಿಕೆ ಫಸ್ಟ್, ಹಾಜರಾತಿ ಸೆಕೆಂಡ್, ಬಾಲ್ ಎಸೆತ ಫಸ್ಟ್, ಓಟ ಫಸ್ಟ್. ಶ್ರೀಹಾನ್ UKG. ಶ್ರೀ ನವೀನ್ ಪಡ್ಪು ಅವರು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ.
ಆದ್ಯ ಅಭಿನಯ ಗೀತೆ ಸೆಕೆಂಡ್, ಓಟ ಫಸ್ಟ್. ಆದ್ಯ. ಭವಿಷ್ಯ ಚಿತ್ರಕಲೆ ಫಸ್ಟ್. ಭವಿಷ್ಯ. ಸಮೃದ್ಧ್ ಚಿತ್ರಕಲೆ ಸೆಕೆಂಡ್, ಬಾಲ್ ಪಾಸಿಂಗ್ ಸೆಕೆಂಡ್. ಶಾರ್ವಿ PR ಚಿತ್ರಕಲೆ ಸೆಕೆಂಡ್, ಓಟ ಸೆಕೆಂಡ್. ಶಾರ್ವಿ PR. ಆದಷ್ಟು ಬೇಗ ಬರಬೇಕು ಮಕ್ಕಳು. ಜಶ್ವಿತಾ ಅಂದವಾದ ಬರವಣಿಗೆ ಫಸ್ಟ್, ಕಲಿಕೆ ಬಾಟಲಿಗೆ ನೀರು ತುಂಬಿಸುವುದು. ಆಯುಷಿ ಅಂದವಾದ ಬರವಣಿಗೆ ಸೆಕೆಂಡ್, ಕಲಿಕೆ ಸೆಕೆಂಡ್. ಪ್ರಾಪ್ತಿ GP ಕಲಿಕೆ ಫಸ್ಟ್. ಪ್ರಾಪ್ತಿ GP. ಸುಜನ್ ಕಲಿಕೆ ಸೆಕೆಂಡ್. ಸುಜನ್. ಪೂರ್ವಿಕಾ ಕಲಿಕೆ ಸೆಕೆಂಡ್, ಬಾಲ್ ಪಾಸಿಂಗ್ ಫಸ್ಟ್. ಪೂರ್ವಿಕಾ. ಸಮೀಕ್ಷಾ ಕಲಿಕೆ ಸೆಕೆಂಡ್. ತನ್ವಿ ಬಾಲಕೃಷ್ಣ ಹಾಜರಾತಿ ಫಸ್ಟ್, ಬಾಲ್ ಎಸೆತ ಫಸ್ಟ್. ವಂದನ್ ಹಾಜರಾತಿ ಸೆಕೆಂಡ್, ಬಾಲ್ ಎಸೆತ ಸೆಕೆಂಡ್. ಖುಷ್ವಿತ್ ಬಾಟಲಿಗೆ ನೀರು ತುಂಬಿಸುವುದು ಫಸ್ಟ್. ಮದ್ವಿತ್ ಬಾಟಲಿಗೆ ನೀರು ತುಂಬಿಸುವುದು ಸೆಕೆಂಡ್. ಭವಿಷ್ ಬಾಟಲಿಗೆ ನೀರು ತುಂಬಿಸುವುದು ಫಸ್ಟ್. ಲಾಸ್ಯ ಬಾಟಲಿಗೆ ನೀರು ತುಂಬಿಸುವುದು ಸೆಕೆಂಡ್, ಓಟ ಫಸ್ಟ್. ಲಾಸ್ಯ. ಆಶಿಕ್ ಬಾಲ್ ಎಸೆತ ಸೆಕೆಂಡ್, ಓಟ ಸೆಕೆಂಡ್. ಆಶಿಕ್. ಮಾಜಿಯಾ ಬಾಲ್ ಎಸೆತ ಸೆಕೆಂಡ್. ಮಾಜಿಯಾ. ಪ್ರಾಪ್ತಿ P ಬಾಲ್ ಎಸೆತ ಸೆಕೆಂಡ್. ಪ್ರಾಪ್ತಿ P. ಶಾರ್ವಿ PR ಶಾರ್ವಿ P ಓಟ ಸೆಕೆಂಡ್. ಶಾರ್ವಿ P ಓಟ ಸೆಕೆಂಡ್. ಕಾರ್ಯಕ್ರಮವು ಯಶಸ್ಸಿಗೆ ಸಾಗಬೇಕಾದ್ರೆ ತನು ಮನ ಧನದ ಸಹಾಯ ಅಗತ್ಯ. ಈ ರೀತಿಯಾಗಿ ಊರಲ್ಲಿ ತನು ಮನ ಧನ ಸಹಾಯವನ್ನಿತ್ತು ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಿದವರನ್ನು ತುಂಬು ಹೃದಯದಿಂದ ಸ್ಮರಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮಗೆ ರಾತ್ರಿಯ ಭೋಜನದ ವ್ಯವಸ್ಥೆಯನ್ನು ನಿವೃತ್ತ ಶಿಕ್ಷಕರಾದ ಭಾಗೀರಥಿ ಬಿ ಹಾಗೂ ಉಮೇಶ್ ಬಿ ದಂಪತಿಗಳು, ಅದೇ ರೀತಿಯಲ್ಲಿ ದೇವಮ್ಮ ಕುಬಲ ನಿವೃತ್ತ ಮುಖ್ಯ ಗುರುಗಳು, ಇವರು ನಮಗೆ ಭೋಜನದ ವ್ಯವಸ್ಥೆ ಮಾಡಿರುತ್ತಾರೆ. ಇವರಿಗೆ ನಾವು ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಸ್ತು ರೂಪದಲ್ಲಿ ಅನೇಕ ಪೋಷಕರು, ಹಿರಿಯ ವಿದ್ಯಾರ್ಥಿಗಳು ಹಾಗೂ ಊರ ವಿದ್ಯಾಭಿಮಾನಿಗಳು ಕೂಡ ನಮಗೆ ಸಹಕಾರವನ್ನು ನೀಡಿರುತ್ತಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸುತ್ತಾ ಧನ್ಯವಾದವನ್ನು ಸಲ್ಲಿಸುತ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮವನ್ನು, ಮುಂದಿನ ಬಹುಮಾನವನ್ನು ನಮ್ಮ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಭವಾನಿ ಮೇಡಮ್ ಅವರು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಗ್ಗ ಜಗ್ಗಾಟದಲ್ಲಿ ಮಹಿಳೆಯರ ಪುರುಷರ ಹಗ್ಗ ಜಗ್ಗಾಟದಲ್ಲಿ 19 ಪ್ರಥಮ ಹಿರಿಯ ವಿದ್ಯಾರ್ಥಿ ಅವರು ಬಹುಮಾನನ ಪಡೆದುಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಪುರುಷರ ಹಗ್ಗ ಜಗ್ಗಾಟದಲ್ಲಿ ಪ್ರಥಮ 19. ದೀಪ ಮಾತನಾಡೋದಿಲ್ಲ, ಅದರ ಬೆಳಕು ದೀಪದ ಪರಿಚಯ ನೀಡುತ್ತದೆ. ಅದೇ ಥರ ನೀವು ನಿಮ್ಮ ಬಗ್ಗೆ ಏನೂ ಹೇಳಬೇಡಿ,
ಒಳ್ಳೆಯ ಕೆಲಸ ಮಾಡ್ತಾ ಇರಿ ಸಾಕು, ಅದೇ ನಿಮ್ಮ ಪರಿಚಯ ನೀಡುತ್ತದೆ ಎನ್ನುವ ನುಡಿಯಂತೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಿರುವ ಶ್ರೀಮತಿ ಚಂದ್ರಾವತಿ ಸೀತಾರಾಮಗೌಡ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಹಿರೇಬಂಡಾಡಿ. ಮೇಡಮ್, ದಯಮಾಡಿ ತಮ್ಮ ಅಮೂಲ್ಯ ನುಡಿಗಳಿಗಾಗಿ ನಮ್ಮ ಮಕ್ಕಳು ಕಾತುರದಿಂದ ಕಾಯ್ತಿದ್ದಾರೆ. ನಿಮಗಾಗಿ ಈ ವೇದಿಕೆ. ಶಾಲಾ ಅಕ್ಷರದಾಹ ಭೋಜನ ಶಾಲಾ ತರಗತಿಗಳ ಕೊಠಡಿಗಳ ಉದ್ಘಾಟನೆ, ನೂತನ ಕೊಠಡಿಗಳ ಶಿಲಾನ್ಯಾಸವನ್ನು ನೆರವೇರಿಸಿದಂಥ ನಮ್ಮ ನೆಚ್ಚಿನ ಶಾಸಕರಾದ ಅಭಿವೃದ್ಧಿಯ ಹರಿಕಾರರಾದ ನಮ್ಮ ನೆಚ್ಚಿನ ಶಾಸಕರೇ ಮತ್ತು ನಮ್ಮ ಅತಿಥಿಗಳಾದ ಅತಿಥಿವರ್ಯರೇ, ಎಲ್ಲರಿಗೂ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಅತಿಥಿವರ್ಯರೇ ಮತ್ತು ವಿದ್ಯಾಮಿ ಬಂಧುಗಳೇ, ಶಾಲಾ ಮುಖ್ಯಗುರುಗಳೇ, STMC ಅಧ್ಯಕ್ಷರೇ ಮತ್ತು ಸದಸ್ಯರೇ, ನಮ್ಮ ಗ್ರಾಮ ಪಂಚಾಯತಿನ ಸರ್ವ ಸದಸ್ಯರೇ, ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ಕೋರುತ್ತಾ, ಇಂದು ನಾವು ಈ ಭೋಜನ ಶಾಲೆಯನ್ನು ಉದ್ಘಾಟನೆಯನ್ನು ನೆರವೇರಿಸಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಇದೊಂದು ಭೋಜನ ಶಾಲೆ ಆಗಿದೆ ಅಂತ ಹೇಳಿಕ್ಕೆ ನನಗೆ ತುಂಬ ಸಂತೋಷವಾಗ್ತಿದೆ. ಇದು ನನ್ನ ಅವಧಿಯಲ್ಲಿ ಆಗಿರೋದಂತೂ ತುಂಬ ಖುಷಿಯನ್ನು ಕೊಡ್ತಾ ಇದೆ. ಈ ಭೋಜನ ಶಾಲೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಸೌಕತ್ತಾಲಿ ಅವರು ತುಂಬ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅವರು ಹಗಲಿರುಳು ಇಲ್ಲಿ ಯಾವಾಗಲೂ ಗೋಡೆಗಳಿಗೆ ನೀರು ಬಿಡುವುದನ್ನು ಬಿಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿತ್ತು ಈ ಶಾಲೆಯ ಅಭಿವೃದ್ಧಿಯಾಗಿ ತುಂಬ ಶ್ರಮಿಸುತ್ತಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳುತ್ತಾ, ಈ ಶಾಲೆಯ ಅಭಿವೃದ್ಧಿಯನ್ನು ಯಾಕೆ ಮಾಡಿದ್ದೇವೆ ಅಂತ ಹೇಳ್ತೇನೆ. ನಾವು ಗ್ರಾಮ ಮಾರ್ಗಗಳಿಗೆ, ರೋಡುಗಳಿಗೆಲ್ಲ ಹೆಚ್ಚು ಒತ್ತು ಕೊಡಲಿಲ್ಲ. ಯಾಕೆ ಅಂತ ಹೇಳಿದರೆ, ನಮಗೆ ಈ ಒಂದು ಶಾಲೆ ಅಂತ ಹೇಳಿದರೆ ಒಂದು ಇದು ಜ್ಞಾನ ದೇಗುಲವಿದ್ದ ಹಾಗೆ. ಮಸೀದಿ ಮಂದಿರಗಳು ಹೇಗೆ ಅಭಿವೃದ್ಧಿ ಆಗ್ತವೆ, ಅದೇ ರೀತಿ ನಮ್ಮ ಶಾಲೆಯ ಅಭಿವೃದ್ಧಿ ಆದರೆ ಅದು ಇಡೀ ಗ್ರಾಮವೇ ಅಭಿವೃದ್ಧಿ ಆದಂತೆ ನನ್ನೊಂದು ಅನಿಸಿಕೆಯನ್ನು ಹೇಳ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿ ನಾವು ಈ ಶಾಲೆಗೆ ಒತ್ತನ್ನು ಕೊಟ್ಟು ಈ ಶಾಲೆಯ ಅಭಿವೃದ್ಧಿಯಾಗಿ ಶ್ರಮಿಸ್ತಾ ಇದ್ದೇವೆ. ಇನ್ನು ಮುಂದೆ ಕೂಡ ಈ ಗ್ರಾಮಸ್ಥರ ಸಹಕಾರ ಮತ್ತು ಗ್ರಾಮ ಪಂಚಾಯತ್ನವರ ಸದಸ್ಯರ ಸಹಕಾರವಿದ್ದರೆ ಇದಕ್ಕಿಂತ ಹೆಚ್ಚಿನ ಕಟ್ಟಡಗಳನ್ನು ಮಾಡಲಿಕ್ಕೆ ನಮಗೆ ಅವಕಾಶವನ್ನು ನೀವು ಕಲ್ಪಿಸಿಕೊಡಬೇಕು ಅಂತ ಹೇಳುತ್ತಾ ನನ್ನ ಅವಕಾಶಕ್ಕಾಗಿ ನಾನು ವಂದಿಸ್ತೇನೆ. ಮನೆ ಚೆಂದ ಇದ್ದರೆ ಊರು ಚೆಂದ ಇರುತ್ತೆ, ಊರು ಚೆಂದ ಇದ್ದರೆ ದೇಶವೇ ಚೆನ್ನಾಗಿರುತ್ತೆ ಎಂದು ಹೇಳಿ ತಮ್ಮ ಹಿತನುಡಿಗಳನ್ನು ಆಡಿದಂತಹ ಮೇಡಮ್ ನಿಮಗೆ ಧನ್ಯವಾದಗಳು. ಕ್ಷಮೆ ಮತ್ತು ಧನ್ಯವಾದ ತುಂಬ ಚಿಕ್ಕ ಪದಗಳು ಎಂದೆನಿಸಿದರೂ ಎಷ್ಟೋ ಸಂಬಂಧಗಳು ಒಡೆಯದಂತೆ ನೋಡಿಕೊಳ್ಳಲು ಅತೀ ದೊಡ್ಡ ಪಾತ್ರ ವಹಿಸಿದೆ. ಈ ಕಾರ್ಯಕ್ರಮಕ್ಕೆ ಬಂದು ಚಂದ ಕಾಣಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಧನ್ಯವಾದ ಸಮರ್ಪಣೆ ಮಾಡಲು ಬರ್ತಿದ್ದಾರೆ ನಮ್ಮ ಶಾಲಾ ಮುಖ್ಯಗುರುಗಳು. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು, ತಾಲೂಕು ಪಂಚಾಯತ್ ಪುತ್ತೂರು, ಗ್ರಾಮ ಪಂಚಾಯತ್ ಹಿರೇಬಂಡಾಡಿ ಇವರ ಸಹಕಾರದಲ್ಲಿ ದ.ಕ.ಜ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ, ಪುತ್ತೂರು ತಾಲೂಕು ದ.ಕ. ಇಲ್ಲಿನ ಶಾಲಾ ಅಕ್ಷರದಾಸೋಹ ಭೋಜನ ಶಾಲೆ ಮತ್ತು ತರಗತಿ ಕೊಠಡಿಗಳ ಉದ್ಘಾಟನೆ ಹಾಗೂ ನೂತನ ಕೊಠಡಿಗಳ ಶಿಲಾನ್ಯಾಸ ಮತ್ತು ಶಾಲಾ ವಾರ್ಷಿಕೋತ್ಸವ 22-23 ಊರ ಪರವೂರ ವಿದ್ಯಾಭಿಮಾನಿಗಳ ಸಹಕಾರ ಹಾಗೂ ಶಾಲಾ ಪೋಷಕ ವೃಂದ, SDMC ಶಿಕ್ಷಕ ವೃಂದ, ವಿದ್ಯಾರ್ಥಿ ವೃಂದ, ಅಡುಗೆ ಸಿಬ್ಬಂದಿಗಳು ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ ಇಂದು ಶಾಲಾ ವಾರ್ಷಿಕೋತ್ಸವದ ಸಭೆಯಲ್ಲಿ ನಾವೆಲ್ಲರೂ ಆಸೀನರಾಗಿದ್ದೇವೆ. ನಿಮಗೆಲ್ಲರಿಗೂ ಮೊದಲನೇದಾಗಿ ಶಾಲಾ ವಾರ್ಷಿಕೋತ್ಸವದ ಬಗ್ಗೆ ತುಂಬು ಹೃದಯದ ಶುಭಕಾಮನೆಗಳನ್ನು ತಿಳಿಸ್ತಾ ಇದ್ದೇನೆ. ಬಗೆ ಬಗೆಯ ಪರಿಯಲ್ಲಿ ಹರಿಸಿದೆ ಜ್ಞಾನಗಂಗೆ, ನಿವಾರಿಸಿದೆ ನಮ್ಮ ಅಜ್ಞಾನದ ಬೇಗೆ, ಶುದ್ಧಿಗೊಳಿಸಿದೆ ನಮ್ಮ ಕಲ್ಮಶದ ಹಗೆ, ಬೀರಿಸಿದೆ ನಮ್ಮಲ್ಲಿ ಯಶಸ್ವಿನ ನಗೆ ಎಂಬಂತೆ ಈ ಶಾಲೆಯಲ್ಲಿ ಕರ್ತವ್ಯ ಸಲ್ಲಿಸಿದ ನಮ್ಮನ್ನು ಅಗಲಿದ ಸಮರ್ಥ ಶಿಕ್ಷಕ ವೃಂದದವರನ್ನು ಮನಸಾರೆ ತಪಿಸ್ತಾ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ಶಾಲಾ ಕೊಠಡಿಗಳನ್ನು ಉದ್ಘಾಟನೆ ಮಾಡಿ ದೀಪ ಪ್ರಜ್ವಲನ ಮಾಡಿ ನಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವಂತಹ ನಮ್ಮವರೇ ಆದಂಥ ನಮ್ಮ ಹಿರಿಯ ವಿದ್ಯಾರ್ಥಿಯೂ ಆದಂತಹ ಮಾನ್ಯ ಸಂಜೀವ ಮಠಂದೂರು ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಿದ್ದೇನೆ. ಅದೇ ರೀತಿ ಇವತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಚಂದ್ರಾವತಿ ಸೀತಾರಾಮಗೌಡ ಇವರಿಗೆ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಿದ್ದೇನೆ ಮೇಡಮ್.
ಇವತ್ತು ಇಲ್ಲಿಗೆ ಆಗಮಿಸಿ ಅಧ್ಯಕ್ಷರಾದಂಥ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಚನೇಲ ತಿಮ್ಮಪ್ಪ ಶೆಟ್ಟಿಯವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಕೂಡ ಅನುಪಸ್ಥಿತಿಯಲ್ಲಿ ತುಂಬ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಈ ಒಂದು ಸಮಾರಂಭಕ್ಕೆ ಕಾರ್ಯನಿರ್ವಹಣಾಧಿಕಾರಿಗಳು ಪುತ್ತೂರು ನವೀನ್ ಕುಮಾರ್ ಭಂಡಾರಿ ಅವರು ಆಗಮಿಸಿದ್ದಾರೆ. ಅವರು ಕೂಡ ತಮ್ಮ ಹಿತವಚನವನ್ನು ನೀಡಿದ್ದಾರೆ. ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಲೋಕೇಶ್ SR ಅವರು ಕೂಡ ಆಗಮಿಸಿ ಶಿಕ್ಷಣದ ಮತ್ತು ವಿದ್ಯಾರ್ಥಿಗಳ ಮಹತ್ವವನ್ನು ಸವಿವರವಾಗಿ ಇಲ್ಲಿ ಹೇಳಿದ್ದಾರೆ. ಅವರಿಗೆ ಕೂಡ ತುಂಬ ಹೃದಯ ಧನ್ಯವಾದವನ್ನು ಶಾಲಾ ಪರವಾಗಿ STMC ಪರವಾಗಿ ಹಾಗೂ ಪೋಷಕ ವೃಂದದ ಪರವಾಗಿ ಸಮಸ್ತ ವಿದ್ಯಾರ್ಥಿಗಳ ಪರವಾಗಿ ಸಲ್ಲಿಸುತ್ತಿದ್ದೇನೆ. ಈ ಒಂದು ಸಮಾರಂಭದಲ್ಲಿ ರಾಜರಾಮ್ KV ದಂತವೈದ್ಯರು ಗಿರಿಜಾ ಕ್ಲಿನಿಕ್ ಉಪ್ಪಿನಂಗಡಿ ಇವರು ಆಗಮಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಕೂಡ ತುಂಬ ಹೃದಯ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಪ್ರಧಾನ ಆಗಿ ಇಲ್ಲಿ ಇವತ್ತು ವಿಶೇಷ ಸನ್ಮಾನಿತರಾಗಿರುವಂಥ ಅಮ್ಮಬ್ಬ ಶೌಕತಾಳಿಯವರು ಕೂಡ ಆ ಸನ್ಮಾನವನ್ನು ಸ್ವೀಕರಿಸಿ ಉತ್ತಮ ಮಾತುಗಳನ್ನು ಆಡಿ ಹೊಗಳಿದ್ದಾರೆ. ಅವರಿಗೆ ಕೂಡ ತುಂಬ ಹೃದಯ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ವೇದಿಕೆಯಲ್ಲಿ ನಮ್ಮ ಪಂಚಾಯತಿನ ಉಪಾಧ್ಯಕ್ಷರಾದಂತಹ ಭವಾನಿ ಮೇಡಮ್ ಇದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಈ ಒಂದು ಕಟ್ಟಡಗಳ ನೂತನ ಕಟ್ಟಡಗಳ ರೂವಾರಿ ಅಂತ ಹೇಳ್ಬೋದು ಪಂಚಾಯತ್ PDO ಅವರು ಇದ್ದಾರೆ. ಸರ್, ನಿಮಗೆ ಕೂಡ ತುಂಬ ಹೃದಯ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನು ಸ್ಮರಿಸ್ತಾ ಇಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪರವೂರ ವಿದ್ಯಾಭಿಮಾನಿಗಳನ್ನು, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು, STMCಯ ಸರ್ವ ಸದಸ್ಯರನ್ನು, ಸ್ಥಳೀಯ ಪ್ರೌಢಶಾಲೆಯ ಶಿಕ್ಷಕ ವೃಂದ ಮತ್ತು STMC ಸರ್ವ ಸದಸ್ಯರನ್ನು, ಸ್ಥಳೀಯ ಪಂಚಾಯತ್ನ ಸರ್ವ ಸದಸ್ಯರನ್ನು, ಅದೇ ರೀತಿ ವಸ್ತು ರೂಪದಲ್ಲಿ ಮತ್ತು ಆರ್ಥಿಕವಾಗಿ ನಮಗೆ ಸಹಕಾರ ನಿತ್ತಂಥ ಎಲ್ಲ ನಮ್ಮ ದಾನಿಗಳನ್ನು, ಅದೇ ರೀತಿ ನಮ್ಮ ಶಾಲೆಯ ಪೋಷಕರನ್ನು, ವಿದ್ಯಾರ್ಥಿಗಳನ್ನು, ಅದೇ ರೀತಿ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಈ ಧನ್ಯವಾದ ಸಮರ್ಪಣೆಯನ್ನು ಕೊನೆಗೊಳಿಸ್ತೇನೆ. ಧನ್ಯವಾದ ಸಮರ್ಪಣೆ ಮಾಡಿದ ಸರ್, ನಿಮಗೂ ಕೂಡ ಧನ್ಯವಾದಗಳು. ಈ ಒಂದು ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ಸ್ಮರಣೆಗೆ ನೀಡುವುದರ ಮೂಲಕವಾಗಿ ಗೌರವಿಸಬೇಕು ಅಂತ ಹೇಳಿ ನಮ್ಮ SDMC ಅಧ್ಯಕ್ಷರಾಗಿರುವಂಥ K ಸೋಮೇಶ್ವರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಚಪ್ಪಾಳೆ ಮೂಲಕವಾಗಿ ಪ್ರೋತ್ಸಾಹನ ಕೊಡಬೇಕು. ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ಸ್ಮರಣೆಯನ್ನು ನೀಡುವುದರ ಮೂಲಕವಾಗಿ ನೆನಪು ಮಾಡಿಕೊಳ್ಳುವಂಥ ಸಮಯ. ಇಲ್ಲಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪೋಷಕರು, ಅತಿಥಿಗಳು, ವಿದ್ಯಾಭಿಮಾನಿಗಳು ದಯಮಾಡಿ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಇರ್ತದೆ. ಯಾರು ಕೂಡ ಊಟ ಮಾಡದೆ ಹೋಗಬೇಡಿ. ದಯಮಾಡಿ ಭೋಜನವನ್ನು ಸ್ವೀಕಾರ ಮಾಡಿ ತೆರಳಬೇಕು. ಹೀಗೆ ಅದರ ಜೊತೆಗೆ ಸಂಜೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ದಯಮಾಡಿ ಎಲ್ಲರೂ ಬಂದು ಮಕ್ಕಳ ಕಲೆಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಬಾಕಿಯಾದ ಬಹುಮಾನ ವಿತರಣೆಯನ್ನು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದ ಸಮಯದಲ್ಲಿ ನೀಡಲಾಗ್ತದೆ. ಹೀಗೆ ಮಕ್ಕಳ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಈ ರೀತಿ ಇರ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ, ಪುತ್ತೂರು ತಾಲೂಕು ಶಾಲಾ ಅಕ್ಷರ ಭೋಜನ ಶಾಲೆ ಮತ್ತು ತರಗತಿ ಕೊಠಡಿಗಳ ಉದ್ಘಾಟನೆ ಹಾಗೂ ನೂತನ ಕೊಠಡಿಗಳ ಶಿಲಾನ್ಯಾಸ ಮತ್ತು ಶಾಲಾ ವಾರ್ಷಿಕೋತ್ಸವದ ಭವ್ಯವಾದ ಈ ಸಮಾರಂಭದಲ್ಲಿ ಭಾಗಿಯಾದಂಥ ಎಲ್ಲ ವಿದ್ಯಾಭಿಮಾನಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ
ಸಂಜೆ 5 ಗಂಟೆಗೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀಮತಿ ಭಾಗೀರಥಿ ಬಂಡಾಡಿ, ನಿವೃತ್ತ ಶಿಕ್ಷಕರು, ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ ಇವರು ನೆರವೇರಿಸಲಿದ್ದಾರೆ. ಅದೇ ರೀತಿ ಗೌರವ ಉಪಸ್ಥಿತಿಯಾಗಿ ಶ್ರೀಮತಿ ಚಂದ್ರಾವತಿ ಸೀತಾರಾಮ್ ಗೌಡ